ಕುರಿತಾಗಿ ಆಗ್ತಾ ಇರೋ ವಿವಾದಗಳೇನು? ರಫೇಲ್ ವಿಮಾನಗಳ ಡೀಲ್ನ ಹಿಂದೆ ಯಾರ್ಯಾರ ಕೈವಾಡಗಳಿವೆ? ಮುಂದಿನ ವರ್ಷ ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳು ಬರ್ತಾವ? ಎಸ್, ಇದೇ ಹೊತ್ತಿನ ವಿಶೇಷ ರಫೇಲ್ ರಾದ್ದಾಂತ. ನಾನು ಲೋಕೇಶ್ ಹಾಲಹಳ್ಳಿ. ಈಗಾಗಲೇ ರಫೇಲ್ ಯುದ್ಧ ವಿಮಾನಗಳ ಕುರಿತಾಗಿ ಈಗಾಗಲೇ ಹಲವಾರು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ಸುದ್ದಿಗಳು ಈಗಾಗಲೇ ನಾವು ವರದಿಗಳನ್ನು ಮಾಡ್ತಾ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಈಗಾಗಲೇ UPA ಸರ್ಕಾರ ಕೂಡ ಮುಂದಾಗಿತ್ತು. ಹಾಗೆಯೇ ಈಗ ಅದರ ಮುಂದುವರಿದ ಭಾಗವಾಗಿ NDA ಸರ್ಕಾರ ಕೂಡ ಇದರ ವಿಚಾರವಾಗಿ ಈಗ ಒಂದು ಪ್ರಕರಣವನ್ನೇ ಮಾಡಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಉದ್ಭವವಾಗಿದೆ, ಎಷ್ಟರ ಮಟ್ಟಿಗೆ ರಫೇಲ್ ಕುರಿತಾಗಿನ ಈ ಒಂದು ರಫೇಲ್ ಯುದ್ಧ ವಿಮಾನಗಳ ಕುರಿತಾಗಿನ ಈ ಒಂದು ಬೆಳವಣಿಗೆ ಮುಂದುವರಿತಾನೆ ಬಂದಿದೆ. ಹಾಗೆ ಇವತ್ತು ಕೂಡ ಈ ಒಂದು ವಿದ್ಯಮಾನದ ಕುರಿತಾಗಿ ಉಡುಪಿ ಮತ್ತು ಮಣಿಪಾಲ ಭಾಗದಲ್ಲಿ ಈಗಾಗಲೇ ಪ್ರತಿಭಟನೆಗಳನ್ನು ಕೂಡ ನಡೆಸಲಾಗಿದೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರಾದಂತಹ ಶ್ರೀ ಅಮೃತ್ ಶೆಣೈ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತು ಜಿಲ್ಲಾ JDS ವಕ್ತಾರರಾದಂತಹ ಪ್ರದೀಪ್ ಜಿ ಅವರು ನಮ್ಮ ಜೊತೆ ಇದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಮೊದಲಿಗೆ ಅಮೃತ್ ಶೆಣೈ ಅವರ ಹತ್ರ ಬರ್ತೇನೆ ಸರ್. ಈಗಾಗಲೇ ರಫೇಲ್ ಈ ಒಂದು ಯುದ್ಧ ವಿಮಾನಗಳ ಬಗ್ಗೆ ಹಲವರಿಗೆ ಮಾಹಿತಿನೇ ಇಲ್ಲ ಅಂತಲೇ ಹೇಳ್ಬೋದು. ಈಗ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇತ್ತೀಚೆಗೆ ಒಂದು ಖಾಸಗಿ ವಾಹಿನಿ ಈ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದಾಗ, ಖಾಸಗಿ ವಾಹಿನಿ ಒಂದು ಈ ಕುರಿತಾಗಿ ಸಂದರ್ಶನವನ್ನು ಮಾಡಿದಾಗ ಕಾಂಗ್ರೆಸ್ಸಿನ ಕೆಲವರಿಗೆ ಈ ರಫೇಲ್ ಬಗ್ಗೆನೇ ಮಾಹಿತಿ ಇಲ್ಲ. ಏನ್ ಹೇಳ್ತಾರೆ ಸರ್ ಇದಕ್ಕೆ? ನಾವು ಮಾಹಿತಿಯನ್ನ ಕೊಡ್ಲಿಕ್ಕೋಸ್ಕರನೇ ಅಥವಾ ಇದರಲ್ಲಿ ನಡೆದಂತ ಅವ್ಯವಹಾರದ ಬಗ್ಗೆ ಜನಜಾಗೃತಿಯನ್ನ ಮೂಡಿಸ್ಲಿಕ್ಕೋಸ್ಕರನೇ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಸೊ ಆ ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕರ್ತರಿಗೆ ಅಥವಾ ಆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಾಗರಿಕರಿಗೆ, ಪ್ರಜೆಗಳಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಕಾರ್ಯಕ್ರಮ ಮಾಡುವಂಥದ್ದು. ಸೊ ರಫೇಲ್ ಎಂಬುವಂಥದ್ದು ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಡೆದಂತ ಅತಿ ದೊಡ್ಡ ಹಗರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೇಳಬೇಕಾ ಅದ್ರ ಬಗ್ಗೆ? 2011-12 ಆ ಸಂದರ್ಭದಲ್ಲಿ ಅಥವಾ 2000 ದಶಕದ ಮೊದಲ ಭಾಗದಲ್ಲಿ ಸೈನಿಕರಿಂದ ಬೇಡಿಕೆ ಬಂತು, ನಮ್ಗೆ ಇದ್ದಂತ ವಿಮಾನಗಳು ಅತ್ಯಾಧುನಿಕ ಮಾದರಿಯದಲ್ಲ, ನಮ್ಮ ಹತ್ರ ಇದ್ದದೆಲ್ಲ ಹಳತ್ತು, ಈಗಿನ ಕಾಲಕ್ಕೆ ಬೇರೆ ಬೇರೆ ದೇಶಗಳ ಹತ್ರ ಇದ್ದಂತ ವಿಮಾನಗಳನ್ನು ಹೋಲಿಸಿದಾಗ ನಮ್ಗೊಂದು ಸಮಗ್ರವಾದಂತ ಯುದ್ಧ ವಿಮಾನಗಳು ಬೇಕು ಅಂತ ಒಂದು ಬೇಡಿಕೆ ಬಂತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅದನ್ನು ಪರಿಗಣಿಸಿ, ಆ ಬೇಡಿಕೆಯನ್ನು ಪರಿಗಣಿಸಿ ಫ್ರಾನ್ಸ್ ದೇಶದ ಒಂದು ಡಸಾಲ್ಟ್ ಎಂಬ ಸಂಸ್ಥೆ ಅದು ಒಂದು ರಫೇಲ್ ಯುದ್ಧ ವಿಮಾನಕ್ಕೆ ಒಂದು ಒಪ್ಪಂದ ಮಾಡ್ತದೆ. ಆ ವಿಮಾನ 125 ವಿಮಾನವನ್ನಕ್ಕೋಸ್ಕರ ಒಪ್ಪಂದ ಮಾಡ್ತದೆ. ಒಂದು ವಿಮಾನಕ್ಕೆ 525 ಕೋಟಿ ರೂಪಾಯಿ ಖರ್ಚು ಮಾಡುವುದು ಎಂದು ನಿರ್ಧಾರ ಮಾಡ್ತದೆ. ಅದು ಹೇಗಂದರೆ, ಸುಮಾರು ಕೆಲವು ವಿಮಾನಗಳನ್ನು ಅವರು ಕಳಿಸ್ತಾರೆ, 100ಕ್ಕೂ ಜಾಸ್ತಿ ಸುಮಾರು 100 ವಿಮಾನಗಳನ್ನು ಅವರು ಬಿಡಿಭಾಗಗಳನ್ನು ಅಂದರೆ ಟೆಕ್ನಾಲಜಿಯನ್ನು ಅವರು ಕೊಡ್ತಾರೆ. ನಮ್ಮ ದೇಶದಲ್ಲಿ ಒಂದು ವಿಮಾನ ತಯಾರಿಸುವ ಸಂಸ್ಥೆ ಇದೆ, ಸಾರ್ವಜನಿಕ ವಲಯದ ಸಂಸ್ಥೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸರ್ಕಾರದಿಂದ ನಡೆಸುವಂಥ ಸಂಸ್ಥೆ, ನಮ್ಮದೆಲ್ಲ ಹಣ ಇದೆ ಅದರಲ್ಲಿ. HAL ಅಂತ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ, ಅವರು ಮಾಡುವಂಥದ್ದು. ಈ ಎರಡೂ ಒಪ್ಪಂದ, ಈ ಒಂದು ತಯಾರಿಯನ್ನು ಮಾಡುವಾಗ ಮನಮೋಹನ್ ಸಿಂಗ್ ಅವರು ಇಳಿಬೇಕಾಯಿತು. ಮೋದಿಯವರು ಅಧಿಕಾರಕ್ಕೆ ಬಂದರು 2014ರಲ್ಲಿ. ಸೊ ಈ ಒಪ್ಪಂದದ ಕುರಿತಾಗಿ ಇದೇ ರೀತಿ ಮುಂದುವರೆದಿದ್ರೆ 525 ಕೋಟಿ ರೂಪಾಯಿಗೆ ವಿಮಾನಗಳು, ಒಂದೊಂದು ವಿಮಾನಗಳು ನಮಗೆ ಖರ್ಚಾಗ್ತಿತ್ತು. 125 ವಿಮಾನಗಳನ್ನು ತರಿಸೋದು ಎಮರ್ಜೆನ್ಸಿ ಬೇಸಿಸ್. ನನಗೆ ಈಗ ನೀವು 5 ನಿಮಿಷ ಕೊಡಿ, ನಾನು ಹೇಳ್ತೇನೆ. ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಮಾಡಬೇಕು ಅಂತ ಮೋದಿಯವರು ಏನು ಮಾಡಿದ್ರು ಅಂದರೆ 2015 ಏಪ್ರಿಲ್ನಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿ ಈ ಒಪ್ಪಂದದ ಸ್ವರೂಪವನ್ನೇ ಬದಲಾಯಿಸಿಬಿಟ್ರು. ಬರೀ 36 ವಿಮಾನವನ್ನು ತಗೊಳ್ಳೋದು, ಒಂದೊಂದು ವಿಮಾನಕ್ಕೆ ನಾವು UPA ಸರ್ಕಾರ ಮಾಡಿರುವಂಥ ಒಪ್ಪಂದದ ಪ್ರಕಾರ 525 ಕೋಟಿ ಆದರೆ ಒಂದೊಂದು ವಿಮಾನಕ್ಕೆ 1670 ಕೋಟಿ. ಮತ್ತೆ ಭಾರತ ದೇಶದ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿದ್ದಂತ HAL ಅನ್ನ ಇದರಿಂದ ಹೊರಗಾಕಿದ್ರು. ಕೇವಲ 15 ದಿನ ಹಿಂದೆ
ಈಗ ಜನ್ಮ ರಫೇಲ್ ಅದರ ಕಂಪ್ಲೀಟ್ ಆಗಿ ತಮ್ಮ ಹತ್ರ ಮಾಹಿತಿನ ಪಡ್ಕೊಡ್ತೇನೆ ಸರ್. ಒಂದು ಕರೆ ಶುರು ಇದೆ, ಮಾಡುವ ಮೊದಲು ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಸಂದೇಶ್ ಅಂತ. ಸಂದೇಶ್ ಅವರು ಹೇಳಿ, ಈಗ ರಫೇಲ್ ಈ ಒಂದು ವಿದ್ಯಮಾನದ ಕುರಿತಾಗಿ ತಾವೇನು ಹೇಳ್ತೀರಿ? ರಫೇಲ್ ಆಕ್ಚುಲಿ ಒಂದು ಒಳ್ಳೆದಾದಂತಹ ಚಿಂತನೆ ಅದು. ಹ್ಮ್ 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 ಬಗ್ಗೆ ಹಗರಣ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅನ್ನೋದು ಒಂದು ದೊಡ್ಡ ತಪ್ಪು ಇದು. ಹ್ಮ್ ಹ್ಮ್ ಯಾಕಂತ ಹೇಳಿದ್ರೆ ದೇಶದ ಒಂದು ಭದ್ರತೆಗಾಗಿ ಮಾಡಿರುವಂತಹ ಎಸ್ ಒಂದು ಒಳ್ಳೆ ಒಂದು ಯೋಜನೆ ಅಂತ ಹೇಳ್ಬೋದು. ಹ್ಮ್ 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 ಎಸ್ ಸರ್, ಖಂಡಿತ ಧನ್ಯವಾದಗಳು ತಮ್ಮ ಮಾಹಿತಿಗಳಿಗಾಗಿ. ಈಗ ಅದು ನಮ್ಮ ಮಾತು ಕಂಪ್ಲೀಟ್ ಅವ್ರು ಕೇಳ್ಬೇಕೀಗ, ಆಗ ಆಮೇಲೆ ಅವ್ರು ಚಿಂತನೆ ಮಾಡಬೇಕು ನಾನು ಹೇಳಿದ್ದೇನಾದ್ರೂ ತಪ್ಪಾಗಿದ್ರೆ. ಸರಿ, ಆಮೇಲೆ ಏನ್ ಮಾಡಿದಿವ್ರು, ನಮ್ಮ ದೇಶದ ಪ್ರಜೆಗಳಿಗೆ ಸಿಗುವಂತ ಉದ್ಯೋಗಾವಕಾಶ, ಲಾಭ ಎಲ್ಲವನ್ನು ಕಿತ್ತುಕೊಂಡು ಒಂದು ಖಾಸಗಿ ಸಂಸ್ಥೆ, ಅದು ಇದೇ ಉದ್ದೇಶಕ್ಕೋಸ್ಕರ ಹುಟ್ಟಿದಂತ ಸಂಸ್ಥೆ, ಮೋದಿಯವರ ಪರಮಾಪ್ತರಾದ ಅನಿಲ್ ಅಂಬಾನಿ ಅವರ ಸಂಸ್ಥೆ ರಿಲಯನ್ಸ್ ಡಿಫೆನ್ಸ್ ಲಿಮಿಟೆಡ್ ಅಂತ 15 ದಿನ ಹಿಂದೆ ಹುಟ್ಟಿದಂಥ ಸಂಸ್ಥೆಗೆ ಇದ್ರದ್ದು ಆಫ್ಸೆಟ್ ಕಾಂಟ್ರಾಕ್ಟ್ ಅಂದರೆ 30,000 ಕೋಟಿ ರೂಪಾಯಿಯ ಇದ್ರದ್ದು ಆಫ್ಸೆಟ್ ಕಾಂಟ್ರಾಕ್ಟನ್ನು ಅವ್ರಿಗೆ ಕೊಟ್ಟರು. ಆಮೇಲೆ 1 ಲಕ್ಷ ಕೋಟಿ ರೂಪಾಯಿ, ಎಷ್ಟು ಸೊನ್ನೆ ಆಗ್ತದೆ, 1 ಲಕ್ಷ ಕೋಟಿ ರೂಪಾಯಿ ಲೈಫ್ ಸೈಕಲ್ ಮೇಂಟೆನೆನ್ಸ್ ಅಂದರೆ ಅದರ ಮೇಂಟೆನೆನ್ಸ್ ಇದು ಕಾಂಟ್ರಾಕ್ಟು ಅವ್ರಿಗೆ ಕೊಟ್ಟರು. ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿ ಹೇಳಿದರು, ನಾವು ರಿಲಯನ್ಸ್ ಅವರಿಗೆ ಕೊಡಲೇ ಇಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮತ್ತು ಇತರ ಪ್ರತಿನಿಧಿಗಳು ಹೇಳಿದರು, ಒಪ್ಪಂದದಲ್ಲಿ ಏನಿದೆ ಅಂದರೆ ಇದಕ್ಕೆ ಎಷ್ಟು ಖರ್ಚಾಗ್ತದೆ, ಇದರದ್ದು ಹಣಕಾಸಿನ ವಿಚಾರಗಳನ್ನು ನಾವು ಗೌಪ್ಯವಾಗಿ ಇಡಬೇಕು ಅಂತ ಹೇಳಿದರು. ಆದರೆ ರಿಲಯನ್ಸ್ ಅವರು, ಆ ಸಂಸ್ಥೆಯವರು ಮಾಧ್ಯಮಗಳಿಗೆ ಇದನ್ನು ಮಾಹಿತಿ ಕೊಟ್ಟೇ ಬಿಟ್ರು, ಎಷ್ಟು ಖರ್ಚಾಗ್ತದೆ, 36 ವಿಮಾನ, ಒಂದೊಂದು ವಿಮಾನಕ್ಕೆ 1670 ಕೋಟಿ ಖರ್ಚಾಗ್ತದೆ. ಹಾಗಾದರೆ ಗೌಪ್ಯತೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಬಹಿರಂಗಗೊಳಿಸಿದ್ದಕ್ಕೆ ರಿಲಯನ್ಸ್ ಅವರಿಗೆ ಶಿಕ್ಷೆ ಕೊಡಬೇಕಾ ಬೇಡ? ನಿರ್ಮಲಾ ಸೀತಾರಾಮನ್ ಸದನಕ್ಕೆ ಸಂಪೂರ್ಣವಾಗಿ ಸುಳ್ಳು ಹೇಳಿದರು, ಅವರಿಗೆ ಕೊಡಲೇ ಇಲ್ಲ ಹೇಳಿ. ಈಗ ಫೋನ್ ಕರೆ ಮಾಡಿದವರು ಹೇಳಿದರು ದೇಶದ ಸುರಕ್ಷತೆ ವಿಷಯ ಹೇಳಿ. ಈಗ ರಫೇಲನ್ನು ಖರೀದಿ ಮಾಡುವಂಥದ್ದು ಎಮರ್ಜೆನ್ಸಿ ಡಿಸಿಷನ್, ಅಂದರೆ ನಮಗೆ ತುರ್ತು ಬೇಕು ಹೇಳಿ. ಆದರೆ ಮೋದಿಯವರು ಮಾಡಿದ ಒಪ್ಪಂದದ ವಿಮಾನ, ಮೊದಲ ವಿಮಾನ ಬರೋದು 2019ರಲ್ಲಿ, ಕೊನೆಯ ವಿಮಾನ ಬರೋದು 2022ರಲ್ಲಿ. 2015ಕ್ಕೆ ಮಾಡಿದ ಒಪ್ಪಂದ, ಕೊನೆಯ ವಿಮಾನ ಬರೋದು 7 ವರ್ಷದ ನಂತರ. ಎಂತ ಎಮರ್ಜೆನ್ಸಿ ಇದು? ಇನ್ನೂ ಅನೇಕ ವಿಚಾರಗಳಿದೆ. ನೀವು ಸಂಪೂರ್ಣವಾಗಿ ದೇಶದ ಸುರಕ್ಷತೆಯನ್ನ ಅಡವಿಟ್ಟು ದೇಶದ ಸಂಪತ್ತನ್ನ ಲೂಟಿ ಮಾಡಿ ಒಂದು ಖಾಸಗಿ ಸಂಸ್ಥೆಯವರಿಗೆ ಲಾಭ ಮಾಡುವ ಉದ್ದೇಶದಿಂದ ಮಾಡಿದಂತ ಬಹಳ ದೊಡ್ಡ ಹಗರಣ. ಇದ್ರ ಬಗ್ಗೆ ಜಂಟಿ ಸಂಸದೀಯ ತನಿಖೆ ಆಗ್ಬೇಕು, ಸಮಿತಿ ರಚಿಸಿ ತನಿಖೆ ಆಗ್ಬೇಕು ಎಂಬುವಂಥದ್ದು ಕಾಂಗ್ರೆಸ್ ಪಕ್ಷದ ಬೇಡಿಕೆ. ಎಸ್ ಸರ್, ಖಂಡಿತ ತಮ್ಮ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ತೇನೆ. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಮೇಶ್ ಅಂತ, ಉಡುಪಿಯಿಂದ. ಎಸ್ ಸರ್, ಉಮೇಶ್ ಅವರೇ ಹೇಳಿ ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಿ? ಅಲ್ಲ, ಅಂಬರೀಷ್ ಅವರಿಗೆ ನಮಸ್ಕಾರ. ಏನಂದ್ರೆ ರಫೇಲ್ ಯುದ್ಧ ವಿಮಾನದಲ್ಲಿ ಇವರು ಹೇಳಿದ್ರು ಅದು ಎಂತ ಜಾಸ್ತಿ ಆಗಿದೆ ಮೋದಿ ಅವರು ಅಂತ ಹೇಳ್ತಾ ಇದ್ದಾರಲ್ಲ. ನಾನೊಂದು ಉದಾಹರಣೆ ಹೇಳ್ತೇನೆ. 5,000ಕ್ಕೂ ಮೊಬೈಲ್ ಸಿಗ್ತದೆ, 15,000ಕ್ಕೂ ಮೊಬೈಲ್ ಸಿಗ್ತದೆ, ಹೌದಾ? 15,000 ಮೊಬೈಲ್ ನ ಡಿಫರೆನ್ಸ್ ಮತ್ತೆ 5,000 ಮೊಬೈಲ್ ನ ಡಿಫರೆನ್ಸ್ ಇರ್ತದಲ್ಲ ಸರ್? ಎಸ್, ಖಂಡಿತ. ರಫೇಲ್ ಯುದ್ಧ ವಿಮಾನವನ್ನ ಇವ್ರು ಹೇಳ್ತಾ ಇದ್ದಾರಲ್ಲ, ಮೋದಿ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿ. ಇವತ್ತು ಮೋದಿ ಅವರೇನು ಮನೆಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮೋದಿ ಅವರ ಮಕ್ಕಳಿಗಿಲ್ಲ, ಮೊಮ್ಮಕ್ಕಳಿಗಿಲ್ಲ, ಅದ್ಯಾವ್ದು ಮಾಡ್ಲಿಕ್ಕಿಲ್ಲ, ಸಾಧ್ಯ ಇಲ್ಲ ಅಲ್ಲ ಮೋದಿ ಅವರು ಮಾಡುದಾದ್ರೆ. ಆದ್ರೆ ಆ ರಫೇಲ್ ಯುದ್ಧ ವಿಮಾನದ ಯಾವ ರೀತಿ, ಯಾವ ಕಂಡೀಷನ್ ಉಂಟು, ಮನಮೋಹನ್ ಸಿಂಗ್ ಅವರು ಏನನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಮೋದಿ ಅವರು ಎಂತದನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಅದನ್ನ ಡೀಟೇಲ್ಸ್ ಅನ್ನು ಸ್ವಲ್ಪ ಕೊಡ್ಲಿ. ಖಂಡಿತ ತಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ. ಈಗಾಗಲೇ ಅವ್ರು ಕೇಳ್ತಾ ಇರೋದೇನಂದ್ರೆ ಸರ್, ಈಗ ಆಗಿನ UPA ಸರ್ಕಾರ ಮಾಡಿದಂತಹ ಒಂದು ಖರೀದಿಯ ಇದಕ್ಕೂ ಕೂಡ ಮತ್ತೊಮ್ಮೆ ಫೋನ್ ಮಾಡ್ಲಿಕ್ಕೆ ಹೇಳಿ. ಮೋದಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಇದರಲ್ಲಿ ಎಷ್ಟು ಹಣ ಪಾವತಿ ಆಗಿದೆ ಎಂಬುವಂಥದ್ದು ಬಹಿರಂಗ ಪಡಿಸುವಂತಿಲ್ಲ ಅಂತ ಹೇಳಿರುವಂಥದ್ದು ದಾಖಲಾಗಿದೆ ಸಂಸತ್ತಿನ ರೆಕಾರ್ಡಲ್ಲಿ. ಸ್ವಲ್ಪ ದಿನದ ಬಳಿಕ ಡೆಸಾಲ್ಟ್ ಕಂಪನಿಯವರು ಫ್ರಾನ್ಸ್ನಲ್ಲಿ ಬಿಡುಗಡೆ ಮಾಡಿದ್ರು, ರಿಲಯನ್ಸ್ ಡಿಫೆನ್ಸ್ ಲಿಮಿಟೆಡ್ ಅವರು ಇಂಡಿಯಾದಲ್ಲಿ ಬಿಡುಗಡೆ ಮಾಡಿದ್ರು ಮಾಧ್ಯಮದವರಿಗೆ, ಇಷ್ಟಿಷ್ಟು ಖರ್ಚಾಗಿದೆ ಅಂತ.
ಹಾಗಾದ್ರೆ ಯಾಕೆ ಗುಟ್ಟು ಮಾಡಿದ್ದು? ಒಪ್ಪಂದದಲ್ಲಿ ಅದು ಇಲ್ಲ ಅಂತಾದ್ರೆ ಸಂಸತ್ತಿನಲ್ಲಿ ನಮ್ಗೆ ಹಕ್ಕುಂಟಲ್ಲ. 15,000 ಮೊಬೈಲ್ ತಗೊಂಡ್ರ 50,000 ಮೊಬೈಲ್ ನಮ್ಮ ಹಣ ಅಲ್ಲ, ಅವರದ್ದು ಹಣ ಉಂಟು, ಅವ್ರು ಕೇಳ್ತಾ ಇರೋದು ಅದನ್ನ. ಈಗ ತಂತ್ರಜ್ಞಾನ ಬೆಳೆದಿದೆ, ಸರಿ, ಅದು ಅದನ್ನ ಇವ್ರು ಹೇಳುದಲ್ಲ, ಸಂಸತ್ತಿನಲ್ಲಿ ಇವ್ರು ಹೇಳ್ಬೇಕು. ಇವ್ರು ಯಾರು? ನಾನು ಹೇಳುದಲ್ಲ, ನೀವು ಹೇಳುದಲ್ಲ. ಸಂಸತ್ತಿನಲ್ಲಿ ಅಧಿಕೃತವಾಗಿ ರಕ್ಷಣಾ ಸಚಿವರು, ಹಣಕಾಸು ಸಚಿವರು ಇಲ್ಲ ಪ್ರಧಾನಮಂತ್ರಿಗಳು ಹೇಳ್ಬೇಕು. ಅವ್ರೇನ್ ಹೇಳಿದ್ರು? ಇದರಲ್ಲಿ ಆದಂತ ಖರ್ಚನ್ನ ನಾವು ಬಹಿರಂಗ ಪಡಿಸುವಂತಿಲ್ಲ ಅಂತ ಹೇಳಿದ್ರು ಅಲ್ವಾ? ಹೇಳಿ ಅವರು, ಒಳ್ಳೆ ಮೊಬೈಲ್ ತಕೊಂಡ್ವಿ, ಒಳ್ಳೆ ವಿಮಾನ ತಕೊಂಡ್ವಿ, ಯಾಕೆ ನಾವ್ ಇಷ್ಟು ಖರ್ಚು ಮಾಡಿದೀವಿ, ಅಷ್ಟು ಖರ್ಚು ಮಾಡಿದ್ವಿ ಹೇಳ್ಬೇಕಲ್ವಾ ಜನರಿಗೆ. ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ದು ಸಂಸತ್ತಿನ ಕಡತದಲ್ಲಿ ದಾಖಲಾಗಿದೆ. ಏನ್ ಹೇಳಿದ್ರಂದ್ರೆ ರಿಲಯನ್ಸ್ ಅವರಿಗೆ ಇದನ್ನು ಕೊಡ್ಲೇ ಇಲ್ಲ ಅಂತ ಹೇಳಿದ್ರು. ಮೋದಿಗೆ ಮಕ್ಕಳಿಲ್ಲ ಎಲ್ಲ ಇರ್ಬೋದು, ರಿಲಯನ್ಸ್ ಅವರಿಗೆ ಲಾಭ ಮಾಡುವ ಉದ್ದೇಶದಿಂದ ಮಾಡಿರ್ಬೋದು, ಉದ್ಯಮಿ ಮಿತ್ರರಿಗೋಸ್ಕರ ಮಾಡಿರುವಂಥದ್ದು. ಈಗ HALಗೆ ವಿಮಾನ ತಯಾರಿಸುವ ಯೋಗ್ಯತೆನೇ ಇಲ್ಲ ಹೇಳಿದ್ರು ನಿರ್ಮಲಾ ಸೀತಾರಾಮನ್. ಮತ್ತೆ ಇವರದೆಂತ ಮೇಕ್ ಇನ್ ಇಂಡಿಯಾ, ಇವರದೆಂತ ಸ್ವದೇಶಿ ಚಳುವಳಿ? ರಿಲಯನ್ಸ್ ಕಂಪನಿ ಹುಟ್ಕೊಂಡದ್ದು ಯಾವಾಗ? 15 ದಿನದಿಂದ. ಅವ್ರು ಎಷ್ಟು ವಿಮಾನ ಮಾಡಿದ್ದಾರೆ ಇವ್ರು ಕೇಳ್ಬೇಕು ಪ್ರಶ್ನೆ. ಈಗ ನನಗೆ ಫೋನ್ ಮಾಡಿದವರು, ನೀವು ಬಿಜೆಪಿಯವ್ರನ್ನ ಯಾಕೆ ಕರೆಸಲಿಲ್ಲ ಇವತ್ತು? ಅವ್ರು ಉತ್ತರ ಕೊಡಬೇಕಿತ್ತು ಇದಕ್ಕೆ. ಬರ್ಲಿಲ್ಲ ಬಿಜೆಪಿಯವರು. ಇಲ್ಲ ಎಸ್, ಖಂಡಿತ ಈ ಬಗ್ಗೆ ಮಾತಾಡ್ತೇನೆ ಸರ್. ಈಗಾಗಲೇ ಪ್ರದೀಪ್ ಜಿ ಅವ್ರ ಹತ್ರ ಬರ್ತೇನೆ. ಈ ನಿಟ್ಟಿನಲ್ಲಿ ತೊಂದರೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಇದು ಪರಿಣಾಮವನ್ನ ಬೀರೋದು ಮುಖ್ಯವಾಗಿ ಈ ಕಿತ್ತಾಟಗಳಿಂದ ವಾಯುಪಡೆಗೆ ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು ರಾಜಕೀಯ ದೊಂಬರಾಟದಲ್ಲಿ ಅವರು ಸಿಕ್ಕಿ ಬೀಳ್ತಾ ಇದ್ದಾರೆ ಅಂತ ಈ ವಿಷಯದಲ್ಲಿ ಪ್ರಾಯಶಃ ಅಮೃತಣ್ಣವರು ಹೇಳಿದಾಗೆ, ಯಾಕಂದರೆ ಆವಾಗ ನಮ್ಮ ಅಧಿಕಾರಿಗಳೇ ಈ ಒಂದು ವ್ಯವಸ್ಥೆ ಅಂದರೆ ರಫೇಲ್ ಯುದ್ಧ ವಿಮಾನ ಇದು ಬೇಕು ಅಂತ ಹೇಳುವಂಥದ್ದನ್ನು ಬೇಡಿಕೆಯನ್ನು ಇಟ್ಟರು. ಆವಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ರವರು ಆ ಕಾರ್ಯಕ್ರಮವನ್ನು ಏನು ಆರಂಭ ಮಾಡಿಕೊಂಡ್ರು, ಅದರ ನಂತರ ಮೋದಿಯವರು ಬಂದ ನಂತರ ಈಗ ಅದರ ಬಗ್ಗೆ ಡೀಟೇಲನ್ನೆಲ್ಲ ಇವರಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ನಾನು ನಿಮ್ಮ ಪ್ರಶ್ನೆಗೆ ಹೇಳುವ ಮೊದಲು ಒಂದು 2 ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೋದಿ ಅವರಿಗೆ ಮಕ್ಕಳಿಗೆ ಇನ್ನೊಂದು ಅಂತೇಳಿ ಅದಕ್ಕೆ ಅರ್ಧ ಉತ್ತರವನ್ನು ಇವರು ಕೊಟ್ಟಾಗಿದೆ. ಆದರೆ ಇದೇ ಸನ್ಮಾನ್ಯ ಮೋದಿಯವರು ಈ ಹಿಂದೆ ಕೂಡ ಅಂಬಾನಿಯವರ ವಿಷಯದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅದನ್ನು ಪ್ರಸ್ತುತವಾಗುಂಟು. ಇದು ಈಗ 15 ದಿವಸಗಳ ಹಿಂದೆ ನಡೆದಂತ ಮರೆತೋಗ್ತದೆ. ರಿಲಯನ್ಸ್ ಒಂದು ಪ್ರಧಾನಮಂತ್ರಿ ಸರ್ಕಾರದ ಬಳಿ ಅಧಿಕೃತವಾದಂತಹ ಒಂದು ಮೊಬೈಲ್ ಮತ್ತೆ ಟೆಲಿಫೋನ್ ಇಂಡಸ್ಟ್ರಿ ಇರುವಾಗ ರಿಲಯನ್ಸ್ ನ ಜಿಯೋದಕ್ಕೆ ಮಾಡೆಲ್ ಆಗಿ ಅದೇ ವಿಷಯ ನಾನು ಹೇಳಲಿಕ್ಕೆ ಹೋದದ್ದು. ಯಾಕಂದ್ರೆ BSNL ಇರುವಾಗ ಇವರು ಜಿಯೋದಲ್ಲಿ ಅವರದ್ದು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕಾಣಿಸ್ಕೊಳ್ತಾರೆ. ಆದರೆ ಒಬ್ಬ ಭಾರತದ ಪ್ರಧಾನಮಂತ್ರಿ ಒಂದು ಪ್ರೈವೇಟ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಸಾಧ್ಯವೇ? ಇದಕ್ಕೆ ಒಂದು ನನಗೆ ತಿಳಿದ ಮಟ್ಟಿಗೆ ದೆಹಲಿ ಒಬ್ಬ RTI ಕಾರ್ಯಕರ್ತ ಪ್ರಧಾನಮಂತ್ರಿ ಸಚಿವಾಲಯಕ್ಕೆ ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಅಲ್ಲಿಂದ ಉತ್ತರ ಬರ್ತದೆ, ಇದು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಅದು ಇದಾಗಲಿಲ್ಲ ಅಂತ ಹೇಳಿ. ಆಮೇಲೆ ಅದಕ್ಕೆ ರಿಲಯನ್ಸ್ ಕಂಪನಿಯವರಿಗೆ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ 500 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಅಂದರೆ ರಿಲಯನ್ಸ್ ಅಂತ ದೊಡ್ಡ ಕಂಪನಿಗೆ ನಮ್ಮ ಭಾರತದ ದೇಶದ ಪ್ರಧಾನಮಂತ್ರಿಯ ಫೋಟೋವನ್ನು ದುರ್ಬಳಕೆ ಮಾಡಿದ ಕಾರಣಕ್ಕೆ ಅವರು ಕೊಡುವಂಥ ದಂಡ 500 ರೂಪಾಯಿ. ನಾವು ಅಂದ್ಕೊಳ್ಬೇಕು ಇದರಲ್ಲಿ. ಯಾಕಂತೇಳಿ ಯಾವ ರೀತಿಯಲ್ಲಿ ಇವರು ಒಬ್ಬ ಉದ್ಯಮಪತಿಗಳಿಗೆ ಯಾವ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಇದೇನು ನಾವು ಅವರು ಹೇಳಿದಾಗೆ ನಮಗೆ ಯಾವುದು ಇದಲ್ಲ, ಎಲ್ಲ ಮಾಹಿತಿ ಉಂಟು, ಮಾಹಿತಿ ಇದ್ದದ್ದನ್ನೇ ಮಾತಾಡುವಂಥದ್ದು ಅಷ್ಟೇ ಬೇಡ. ಪ್ರಾಯಶಃ ಇಲ್ಲಿ ತಮಿಳುನಾಡಿನಲ್ಲಿ ಯಾವುದದು ಅದೇ GST ಅದು ನೋಟ್ ಬ್ಯಾನ್ ಆದ ಸಂದರ್ಭದಲ್ಲಿ 5,000 ಎಕರೆಯಲ್ಲಿ ಇದು ಸೋಲಾರ್ ಘಟಕವನ್ನು ಇದೇ ಮೋದಿಯವರ ಉದ್ಯಮದ ಕಂಪನಿಗೆ ಕೊಟ್ಟಂಥದ್ದು. ಅದಕ್ಕೂ ಕೂಡ SBI ಇಂದ ಸುಮಾರು 5,700 ಕೋಟಿಗಳ ಸಾಲವನ್ನು ಕೊಡುವಂಥದ್ದು. ಅಂದರೆ ಈ ರೀತಿಯಲ್ಲಿ ಪ್ರತಿಯೊಂದು ಒಂದು ಇದರಲ್ಲಿ ಕೂಡ ಮೋದಿಯವರು ಎಲ್ಲ ಅವರ ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಎಲ್ಲ ಅವರ ಯಾರು ಮಿತ್ರರುಗಳಿದ್ದಾರೆ ಅವರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲ ರೀತಿಯಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಕೂಡ ಉಂಟು. ಅವರಿಗೆ ಎಲೆಕ್ಷನ್ಗಳಲ್ಲಿ ಬೇಡ, ಅವರು ಪ್ರತಿ ಸಲ ಈಗ ವಿದೇಶ ಪ್ರವಾಸಕ್ಕೆ ಹೋದಾಗ ಅಲ್ಲಿ ದುಬೈಯಲ್ಲಾಗಲೂ ಅಬುಧಾಬಿಯಲ್ಲ ಎಲ್ಲೋ ಒಂದು ಕಡೆ ಉಂಟಲ್ಲ, ಲಕ್ಷಾಂತರ ಜನಗಳನ್ನು ಸೇರಿಸಲಿಕ್ಕೆ ಅದಕ್ಕೆ ಒಂದು ವ್ಯವಸ್ಥೆ ಬೇಕಾಗ್ತದೆ. ಆ ವ್ಯವಸ್ಥೆಯನ್ನು ಇದೇ ನಾಯಕರುಗಳು ಅಲ್ಲಿ ಮಾಡಿ ಒಂದು ರೀತಿಯ ಜನಪ್ರಿಯತೆಯನ್ನು ಕೊಡಲಿಕ್ಕೆ ಹೋಗ್ತಿದ್ದಾರೆ. ಹಾಗೆ ಇನ್ನು ಮುಂದಿನ ಚುನಾವಣೆಯಲ್ಲಿ ಕೂಡ ಅವರ ಒಂದು ಬ್ಯಾಕ್ ಸಪೋರ್ಟ್ ಏನು ಪಬ್ಲಿಕ್ ಇದು ಫೈನಾನ್ಷಿಯಲ್ ಬ್ಯಾಕ್ ಸಪೋರ್ಟ್ ಏನಿದೆ ಇದೇ ವ್ಯಕ್ತಿಗಳು ಕೊಡೋ ಕಾರಣಕ್ಕೆ ಇಲ್ಲದಿದ್ದರೆ ಇವರು ಹೇಳಿದಾಗ ಒಂದು ಸಾರ್ವಜನಿಕವಾಗಿ ಇಷ್ಟೊಂದು ವರ್ಷಗಳಿಂದ HAL ಇದ್ದಂಥದ್ದು ಇಷ್ಟು ವರ್ಷ ಅವರು ಹಾಗಾದ್ರೆ ಯುದ್ಧ ವಿಮಾನ ಅವರಿಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಇಷ್ಟು ವರ್ಷ ಅವರು ಆಟ ಸಾಮಾನು ಮಾಡ್ತಿದ್ರು. ಕರ್ನಾಟಕದ ನಮ್ಮ ರಾಜ್ಯದ ರಾಜ್ಯಸಭೆಗೆ ಹೋದ ನಿರ್ಮಲಾ ಸೀತಾರಾಮನ್ ಹೇಳುವಂಥದ್ದು ಅಲ್ಲ, ಅವ್ರು ಹಾಗಾದ್ರೆ ಇಷ್ಟು ವರ್ಷದಿಂದ ಅವರು ಆಟ ಸಾಮಾನು ಮಾಡ್ತಿದ್ರ ಇಷ್ಟು ವರ್ಷ? ಯಾಕಂದ್ರೆ ಈಗಿನ ಇವತ್ತು ನಿನ್ನೆ ಅದ ಕಂಪನಿ ಅಲ್ಲ ಅದು. ಹಾಗಿರುವಾಗ ಇವರು ಯಾವ ರೀತಿಯಲ್ಲಿ ಒಂದು ಉಡಾಫೆ ಅದು. ಯಾಕಂತ ಹೇಳಿದ್ರೆ ಪ್ರಾಯಶಃ ನಾನು ಹಿಂದಿನ ಬಾರಿ ಇದೇ ವಾಹಿನಿಗೆ ಬಂದಾಗ ನಾನು ಹೇಳಿದೆ, ಯಾಕಂದರೆ ಮನೆಯ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳುವಾಗೆ ಸನ್ಮಾನ್ಯ ಮೋದಿಯವರು ಯಾವ ರೀತಿಯಲ್ಲಿ ತನ್ನ ದುರಾಂಕಾರದ ಅಂದರೆ ತಾನು ಹೇಳಿದ್ದೇ ಆಗಬೇಕು,
ಎಲ್ಲ ಯಾವುದೇ ಸಂಸದರಲ್ಲಿ ಅವರ ಮುಂದೆ ಮಂಡಿಯೂರಿ ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಅವರ ಶಾಸಕರು, ಬೇರೆಯವರ ಶಾಸಕರಿಗೆ ಅಗತ್ಯ ಇಲ್ಲ, ಆದರೂ ಕೂಡ ಹೇಳುವಂಥದ್ದು ಅವರ ಸಂಸದರು ಅವರ ಮಂಡಿಯೂರಿ ಕೂತ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಅವರು ಇಟ್ಟಿದ್ದಾರೆ. ಹಾಗಾಗಿ ಅವರು ಹೇಗೆ ಯಾವ ರೀತಿಯಲ್ಲಿ ದುರಂಕಾರದ ನೀತಿಯನ್ನು ತಡ್ಕೊಂಡು ಹೋಗ್ತಿದ್ದಾರೋ ಅವರೆಲ್ಲ ಇವರು ಕೂಡ ಅದೇ ರೀತಿ. ಯಾಕಂದರೆ ನಿರ್ಮಲಾ ಸೀತಾರಾಮನ್ ಒಂದು ರಕ್ಷಣಾ ಸಚಿವೆಯಾಗಿ ತನ್ನ ಮಾತುಗಳನ್ನು ಹೇಳುವಾಗ ಯಾವ ರೀತಿಯಲ್ಲಿ ಅಣ್ಣವರು ಹೇಳಿದಾಗೆ ಇದು ಸಂಸತ್ನಲ್ಲಿ ಒಂದು ರೆಕಾರ್ಡೆಡ್ ಆಗಿ ಒಂದು ಮಾತನ್ನು ಹೇಳಿದ ಮೇಲೆ ಅದನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ದೇಶದ ರಕ್ಷಣಾ ಸಚಿವರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇದಕ್ಕಿಂತ ಒಂದು ವಿಚಿತ್ರವಾದ ಒಂದು ಬೇರೆ ಒಂದು ಇದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಖಂಡಿತ. ಹಾಗಾದರೆ ಇಷ್ಟೆಲ್ಲ ಹಗರಣಗಳಾಯಿತು, ಪ್ರಕರಣಗಳಾಯಿತು ಅಂತೆಲ್ಲ ಈಗಾಗಲೇ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಈಗ ಸಾಮಾನ್ಯ ಯುದ್ಧ ವಿಮಾನಗಳಿಗೂ ಈಗ ರಫೇಲ್ ಯುದ್ಧ ವಿಮಾನಗಳಿಗೂ ಏನೆಲ್ಲ ವ್ಯತ್ಯಾಸಗಳಿವೆ? ಹಾಗಾದ್ರೆ ಏನು ಈ ರಫೇಲ್ ಯುದ್ಧ ವಿಮಾನದಲ್ಲಿ ಅಂತಹ ಕ್ವಾಲಿಟಿ ಏನಿದೆ ಅಂತೀರ? ಹಾಗಾದ್ರೆ ರಫೇಲ್ ಯುದ್ಧ ವಿಮಾನದಲ್ಲಿ ಈಗ ಶತ್ರುಗಳಿಗೆ ಅಥವಾ ಶತ್ರು ಟಾರ್ಗೆಟ್ ಡೆಸ್ಟಿನೇಷನ್ ಹೇಳ್ತಾರೆ, ಅಂದರೆ ಗುರಿ, ಅದನ್ನು ಪ್ರಖರವಾಗಿ ನಿಖರವಾಗಿ ಕಡಿಮೆ ಅವಧಿಯಲ್ಲಿ ಅಲ್ಲಿಗೆ ಬಾಂಬ್ ದಾಳಿ ಮಾಡಲಿಕ್ಕೆ, ಶೆಲ್ ದಾಳಿ ಮಾಡಲಿಕ್ಕೆ ಎಲ್ಲ ಮಾದರಿಯ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್, ನೂತನವಾದಂಥ ಆಧುನಿಕ ತಂತ್ರಜ್ಞಾನ ಅದರಲ್ಲಿದೆ. ಈಗ ಒಬ್ಬರು ಮಹನೀಯರು ಫೋನ್ ಮಾಡಿ ಹೇಳಿದರು, BJPಯವರು ಕೂಡ ಸಾರ್ವಜನಿಕರ ತಲೆಯಲ್ಲಿ ಅದೇ ರೀತಿಯನ್ನು ವಿಚಾರಗಳನ್ನು ಆಗ್ತಾ ಇದೆ. ಆದರೆ ಅದು ಹೌದಾಗಿದ್ದರೆ ಸಂಸತ್ತಿನಲ್ಲಿ ಸುಳ್ಳು ಯಾಕೆ ಹೇಳಿದ್ದು ಅಂತ ಆಗಬೇಕು. ಸಂಸತ್ತಿನಲ್ಲಿ ಸುಳ್ಳು ಯಾಕೆ ಹೇಳಿದ್ದು ಒಂದು. ಮತ್ತೊಂದು, ನಮ್ಮ ಸರ್ಕಾರದ ಯಾವುದಾದ್ರೂ ಪ್ರೊಕ್ಯೂರ್ಮೆಂಟ್, ಅಂದರೆ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಸೂಜಿ ತಗೊಳ್ಳೋದಾದರೂ ಪ್ರೊಸೀಜರ್ಸ್ ಇದೆ. ನಮ್ಮ ಕ್ಯಾಬಿನೆಟ್ನಲ್ಲಿ 3 ಸಮಿತಿಗಳಿದೆ. ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಸಂಪುಟ ರಕ್ಷಣಾ ಸಮಿತಿ ಅಂತ, ಅಲ್ಲಿ ಇದು ಚರ್ಚೆಗೆ ಬಂದು ಅಲ್ಲಿ ಪಾಸ್ ಆಗಬೇಕು. ಆಮೇಲೆ ಪ್ರೈಸ್ ನೆಗೋಷಿಯೇಷನ್ ಕಮಿಟಿ ಅಂತ, ಬೆಲೆ ಸಮಾಲೋಚನಾ ಸಮಿತಿ ಅಂತ, ಅಲ್ಲಿ ಇದು ಚರ್ಚೆಗೆ ಬರಬೇಕು, ಪಾಸ್ ಆಗಬೇಕು. ಆಮೇಲೆ ಕಾಂಟ್ರಾಕ್ಟ್ ನೆಗೋಷಿಯೇಷನ್ ಕಮಿಟಿ, ಇದೆರಡು ಕ್ಯಾಬಿನೆಟ್ ಕಮಿಟಿ ಕೇಂದ್ರದಲ್ಲಿ. ಒಪ್ಪಂದ ಸಮಾಲೋಚನಾ ಸಮಿತಿ, ಈ 3 ಸಮಿತಿಯಲ್ಲಿ ಈ ವಿಚಾರ ಚರ್ಚೆ ಬಂದು ಬಹುಮತದಿಂದ ಅಂಗೀಕಾರ ಆದಮೇಲೆ ಇಂಥ ಒಪ್ಪಂದಗಳಿಂದ ನಾವು ಆಮದು ಮಾಡಿಕೊಳ್ಬೇಕು ಅಂತ ಕಾನೂನಿದೆ. ಇದರ ಸಂಪೂರ್ಣ ಉಲ್ಲಂಘನೆ ಆಗಿದೆ. ಮತ್ತೊಂದು ವಿಚಾರ ಹೇಳುವುದಾದರೆ, ಈ ರಫೇಲ್ ಅವರು ಒಟ್ಟಿಗೆ ಡೀಲ್ ಮಾಡುವ ಸಂದರ್ಭದಲ್ಲಿ ನೆಗೋಷಿಯೇಷನ್ ಮಾಡಲಿಕ್ಕೆ ಈಗ ನನಗೆ ಅದು ಬಯರ್ಟಿಲ್ಲ. ಇನ್ನೊಂದು ಇದೇ ಮಾದರಿಯ ಕಂಪನಿಯವರು ಪತ್ರ ಬರೀತಾರೆ ಪ್ರಧಾನಮಂತ್ರಿಯವರಿಗೆ, ಅಷ್ಟೇ ಅತ್ಯಾಧುನಿಕ ವಿಮಾನಗಳನ್ನು ನಾವು 20% ಕಮ್ಮಿಗೆ ಕೊಡ್ತೇವೆ ಹೇಳಿ, ನಿಮ್ಗೆ ನೆನಪುಂಟದು. ಇನ್ನೊಂದು ಕಂಪನಿಯವರು ಬರೀತಾರೆ, ನನಗೆ ಬಯಟ್ ಬರ್ತಾ ಇಲ್ಲ, ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಅಂದರೆ ಇವತ್ತು ನಮಗೆ ಮೋದಿಯವರು ಅತ್ಯಾಧುನಿಕ ವಿಮಾನ ತರಲಿ, ನಮ್ಮದೇ ಹಣ, ಎಲ್ಲರ ಹಣ ಉಂಟು, ಸಾರ್ವಜನಿಕ ನಮ್ಮ ಕೇಂದ್ರ ಸರ್ಕಾರದ ಖಜಾನೆಯಿಂದ ತರುವಂಥದ್ದು. ಆದರೆ ನಮ್ಮನ್ನು ಅಂಧಕಾರದಲ್ಲಿಟ್ಟು ತರೋದು ಬೇಡ, ನಮಗೆ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿ. ಈಗ ಇದಕ್ಕೆಲ್ಲ ಕನೆಕ್ಟೆಡ್ ಇದೆ. ಅರುಣ್ ಜೇಟ್ಲಿ ಅವರು ವಿಜಯ್ ಮಲ್ಯ ಅವರನ್ನು ಪಾರ್ಲಿಮೆಂಟಿನ ಕಾರಿಡಾರ್ನಲ್ಲಿ ಮಾತಾಡಿಸಿದ್ದು ಅಂತ ಹೇಳಿದರು. ಅದು ಅನೌಪಚಾರಿಕವಾಗಿ 2 ನಿಮಿಷ ಮಾತಾಡಿದ್ದು ಅಂತ ಅವರು ಹೇಳಿದರು. ಆದರೆ ಪ್ರತ್ಯಕ್ಷದರ್ಶಿಯಾದ ಒಬ್ಬರು ರಾಜ್ಯಸಭಾ ಮೆಂಬರ್ ಪುನಿಯಾ ಅಂತ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. 10 ನಿಮಿಷ ಪಾರ್ಲಿಮೆಂಟ್ ಹಾಲ್ನಲ್ಲಿ ಅವರಿಬ್ಬರು ಕೂತ್ಕೊಂಡು ಮಾತಾಡಿದ್ದಾರೆ. ಅದನ್ನು ನಾನು ಕಣ್ಣಿಂದ ನೋಡಿದ್ದೇನೆ. CCTV ಫುಟೇಜ್ ತೆಗೆದು ನೋಡಿ, ನಾನು ಚಾಲೆಂಜ್ ಮಾಡ್ತೇನೆ. ಅದು ಸುಳ್ಳಾದರೆ ನಾನು ರಾಜಕೀಯ ಬಿಡ್ತೇನೆ, ಅದು ಸತ್ಯ ಆದರೆ ಅರುಣ್ ಜೇಟ್ಲಿ ಅವರು ರಾಜಕೀಯ ಬಿಡಬೇಕು ಅಂತ ಚಾಲೆಂಜ್ ಮಾಡಿದ್ದಾರೆ. ಮಾತಾಡ್ತಾ ಇಲ್ಲ ಅರುಣ್ ಜೇಟ್ಲಿ ಅವರು. ಸರಿ, ಪಾರ್ಲಿಮೆಂಟಿನ ಕಾರಿಡಾರ್ನಲ್ಲೇ ಸಿಕ್ಕಿದಾದರೂ ಕೂಡ ಅವರನ್ನು ಅರೆಸ್ಟ್ ಮಾಡಿಸುವಂಥದ್ದಾಗಲಿ, ಅವರ ವಿರುದ್ಧ ಕ್ರಮ ತಗೊಳ್ಳುವಂಥದ್ದಾಗಲಿ, ಅವರಿಗೆ ವಿದೇಶಕ್ಕೆ ಹೋಗದಾಗೆ ತಡೆಯುವಂಥದ್ದಾಗಲಿ ಅವರು ಮಾಡಬೇಕಿತ್ತು. ಈ ದೇಶದ ಆರ್ಥಿಕ ಸಚಿವರು 9,000 ಕೋಟಿ ರೂಪಾಯಿ ಸಾಲವನ್ನು ತೀರಿಸಿದ್ದಂಥ ವ್ಯಕ್ತಿ ಹೋಗುವಾಗ, ನಾನು ಸಣ್ಣ ಮಾತು ಹೇಳ್ತೇನೆ, ತುಂಬ ಜನ ವ್ಯೂವರ್ಸ್ ನೋಡ್ತಿದ್ದಾರಲ್ಲ, ಕಳೆದ 4 ವರ್ಷದಲ್ಲಿ ಬ್ಯಾಂಕ್ ವಂಚನೆ ನಡೆದ ಒಟ್ಟು ಮೊತ್ತ ಎಷ್ಟು ಗೊತ್ತುಂಟ ನಿಮಗೆ? 90,000 ಕೋಟಿ. 90,000 ಕೋಟಿ ರೂಪಾಯಿ ಬ್ಯಾಂಕ್ ವಂಚನೆ ಆಗಿದೆ. ಒಟ್ಟು ನಂಬರ್ ಆಫ್ ಕೇಸಸ್, ಎಷ್ಟು ಪ್ರಕರಣ ಆಗಿದೆ ಅಂದರೆ 23,000 ಪ್ರಕರಣಗಳಾಗಿದೆ, ಸಣ್ಣದು ದೊಡ್ಡದು ಸೇರಿ. ಮತ್ತು 23 ಜನ ದೇಶ ಬಿಟ್ಟು ಹೋಗಿದ್ದಾರೆ. 23 ಜನ ವಂಚನೆ ಮಾಡಿ, ವಿಜಯ್ ಮಲ್ಯ, ನೀರವ್ ಮೋದಿ, ಮೇಹಾಲ್ ಚೋಕ್ಸಿ, ಈ ಥರ
ಇವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಂಟಿದೆ. 23 ಜನರಲ್ಲಿ ಒಬ್ಬನನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಇವರಿಗೆ. ಮತ್ತು ಇನ್ವೆಸ್ಟಿಗೇಷನ್ ಮಾಡಿ ಯಾವುದಾದ್ರೂ ವಂಚನೆ ಪ್ರಕರಣ ಬಯಲು ಮಾಡಿದ್ದು ಕೂಡ ಯಾವುದೂ ನಡೀಲಿಲ್ಲ. ಇದೆಲ್ಲ ಲಿಂಕ್. ಯಾಕಂದರೆ ಉದ್ಯಮಪತಿಗಳು ಓಡಿ ಹೋಗ್ತಿದ್ದಾರೆ, ಬ್ಯಾಂಕಲ್ಲಿ ಫ್ರಾಡ್ ಆಗ್ತಾ ಇದೆ. ಪೆಟ್ರೋಲಿಗೆ ನಾವು ಹೆಚ್ಚುವರಿಯಾಗಿ ಕಟ್ಟಿದ ಟ್ಯಾಕ್ಸ್ 2.5 ಲಕ್ಷ ಕೋಟಿ ರೂಪಾಯಿ ಆಯಿತು 4 ವರ್ಷದಲ್ಲಿ. 2.5 ಲಕ್ಷ ಕೋಟಿ ರೂಪಾಯಿ ಡಿಮಾನಿಟೈಸೇಷನ್ ಇಂದ 16 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಿಗೆ ಹೋಯ್ತು. ಇದು ಏನಾಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇವ್ರು ಹೇಳಿದಾಗೆ ಬಹಳ ದೊಡ್ಡ ಉದ್ಯಮಿಗಳಿಗೆ ನೆರವಾಗ್ಲಿಕ್ಕೋಸ್ಕರ ಕೆಲವು ಯೋಜನೆಗಳನ್ನು ಕಾನೂನುಗಳನ್ನು ತಂದು ಮಧ್ಯಮ ವರ್ಗದವರು ದುಡ್ದ ಹಣವನ್ನೆಲ್ಲ ಪೆಟ್ರೋಲು ಅದಕ್ಕೆ ಹಾಕಿ ಇವರಿಗೆ ಇಮೋಷನಲ್ ಮಾಡಿಬಿಡ್ತಾರೆ. ಆಗ ಒಬ್ಬರು ಮಾಡಿದಾಗ ದೇಶ ಸೇವೆ, ಸೈನಿಕರಲ್ಲಿ ನಿಲ್ದಿಲ್ವಾ, ನೀವು ಕ್ಯೂ ಅಲ್ಲಿ ನಿಲ್ಲಿ ಹೇಳಿ, ಭಾವನಾತ್ಮಕವಾಗಿ ಜೈ ಭಾರತ್ ಮಾತಾ ಅಂತ ಹೇಳಿ ನಾವೆಲ್ಲ ನಮ್ಗೆ ಟಪ್ಪಿಟ್ಟದು ಗೊತ್ತಾಗ್ತಾ ಇಲ್ಲ ಸರ್ಕಾರದಿಂದ. ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳುವಂಥದ್ದು, ಭಾರತೀಯ ಜನತಾ ಪಕ್ಷದವರು ಉಡುಪಿಯವರು ಬರಬೇಕು ಇಂಥ ಚರ್ಚೆಗೆ. ಇಲ್ಲಿ ಬಂದು ನಮ್ಮ ಹತ್ರ ಕೂತ್ಕೊಂಡು ರಫೇಲ್ ಎಂಬುವಂಥದ್ದು ಹಗರಣ ಅಲ್ಲ, ಅದೆಲ್ಲ ಕಾನೂನಿಗೆ ಸರಿಯಾಗಿ ನಡೆದಿದೆ ಅಂತ ಹೇಳಬೇಕು. ನೀವು ನಾಳೆ ಕರೆದ್ರೆ ನಾನು ಬರ್ತೀನಿ. ಎಸ್, ಖಂಡಿತ ಈ ಬಗ್ಗೆ ಮಾತಾಡ್ತೀನಿ ಸರ್. ಒಂದು ಕರೆ ಇದೆ. ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಡುಪಿಯಿಂದ ವಿಶ್ವನಾಥ್ ಅಂತ ಹೇಳಿ. ವಿಶ್ವನಾಥ್ ಅವರು ಹೇಳಿ, ಈ ಕುರಿತಾಗಿ ತಾವೇನು ಹೇಳ್ತೀರಿ? ಅಲ್ಲ, ಪೆಟ್ರೋಲ್ ಬಗ್ಗೆ ಜಾಸ್ತಿ ಆಗಿದೆ, ಇದು ಜಾಸ್ತಿ ಆಗಿದೆ ಎಲ್ಲ. ಅವ್ರ ಅಮೃತ್ ಶೆಣೈ ಅವ್ರ ಮೊನ್ನೆ ಆಗದಿಂದ ನೋಡ್ತಿದ್ದೇನೆ ಅವರ ಡಿಬೇಟ್. ಪೆಟ್ರೋಲ್ ಬಗ್ಗೆ ಈಗ ಅವರಿಗೆ ಇದು ಬಂದದ ಜ್ಞಾನೋದಯ, ಈಗ ರೇಟ್ ಜಾಸ್ತಿ ಆದದ ಬಿಟ್ಟಾಗಿ ರಫೇಲ್ ಬಗ್ಗೆ ಮಾತಾಡ್ತಾರೆ ಅವರು. ದೇಶ ಸೇವೆ ಬಗ್ಗೆ ಅವನು ಯಾರೋ ಒಬ್ರು ಮಿಲಿಟರಿ ಅವನು ಸತ್ತಾಗ, ಸೋಲ್ಜರ್ ಸತ್ತಾಗ ಇವರಿಗೆ ಅವನಿಗೆ ಯಾರು ಸಾಯಿಸಿದ್ದಾರೆ ಅವನಿಗೆ ಸಪೋರ್ಟ್ ಮಾಡೋ ಈ ಕಾಂಗ್ರೆಸ್ JDS ನವರು ಬಿಟ್ಟು ಹೋಗ್ತೀನಿ ಮತ್ತೆ ಏನೇನು ಮೊನ್ನೆ ನಿಜವಾಗಿ ಮೊನ್ನೆ ಬಂದ್ ಮಾಡೋ ಅಗತ್ಯ ಏನಿತ್ತು ಅಂದ್ರೆ ಬಡವರ ಒಟ್ಟಿಗೆ ಒಡೆಯಬೇಕಿತ್ತು ಅವರಿಗೆ. ಮತ್ತೆ ಮೋದಿಜಿ ಬಗ್ಗೆ ಅವರಿಗೆ ಮಾತಾಡ್ಬೇಕಿತ್ತು. ಮೋದಿಜಿಯನ್ನು ಒಟ್ರಾಸಿ ಅವರಿಗೆ ತಡ್ಕೊಳ್ಕೆ ಆಗ್ತಿಲ್ಲ ಅಷ್ಟೇ. ಅಮೃತ್ ಶೆಣೈ ಅವರಿಗೆ ಅಲ್ಲ, ಕಾಂಗ್ರೆಸ್ನವರಿಗೆ ಅದೇ ಆಗಿದೆ ಈಗ. ಒಟ್ರಾಸಿ ದೇಶ ಸೇವೆ ಮಾಡುವವರು ಈ ದೇಶದಲ್ಲಿ ಇರಬಾರ್ದು ಅಂತೇಳಿ ಕಾಂಗ್ರೆಸ್ ಮತ್ತು JDS ನವರಿಗೆ ಇರುದು ಅಷ್ಟೇ. ಯಾಕಂದ್ರೆ ಡೀಸೆಲ್ ಬಗ್ಗೆ ಪೆಟ್ರೋಲ್ ಬಗ್ಗೆ 34 ರೂಪಾಯಿ 68 ರೂಪಾಯಿಗೆ ತಂದಿಟ್ಟದ್ದು ಯಾರು? ಬಿಜೆಪಿ ಅವರ? ಆ ಲಾಸ್ಟ್ ಟೈಮ್ ಅಲ್ಲಿ ಯಾರಿದ್ದದು? ಅದು ಮಾತಾಡಿಕೆ ಹೋಗಿದೆ. 30 ರೂಪಾಯಿ ಟ್ಯಾಕ್ಸ್ ಸ್ಟೇಟ್ ಟ್ಯಾಕ್ಸ್ ಆಗುತ್ತಲ್ಲ, ಅದನ್ನ ಕೇಳ್ತಾರೋ ಇಲ್ಲ. ಇವತ್ತು ಲಾಟ್ ಮೊನ್ನೆ ಲಾಟ್ ಇಟ್ಕೊಂಡು ಪ್ರತಿಭಟನೆ ಮಾಡಿ ಪ್ರೊಟೆಸ್ಟ್ ಮಾಡಿದ್ರಲ್ಲ ಉಡುಪಿಯಲ್ಲಿ, ಆಗ ಇವರು ಮಾತಾಡಿಕೆ ಯೋಗ್ಯತೆ ಇರ್ಲಿಲ್ಲ ಇವರಿಗೆ. ಒಬ್ಬ ಸೋಲ್ಜರ್ ಸತ್ತಾಗ ಅವನಿಗೆ ಅಟ್ಲೀಸ್ಟ್ ಮುಖ ತೋರಿಸುವ ಸೌಜನ್ಯತೆಯಲ್ಲಿ ಕಾಂಗ್ರೆಸ್ನವರಿಗೆ. ಉಳಿದವದ್ದು ಮಾತಾಡ್ತಾರೆ ಇವರು, ದೇಶ ಸೇವೆ ಮಾಡ್ತೀನಿ ಅವು ಮಾಡ್ತೀನಿ ಅಂತ ಹೇಳಿ ಹಗರಣ, ಇಷ್ಟು ಹಗರಣ ಮಾತಾಡ್ತಾರೆ. ಈ ರಾಜೀವ್ ಗಾಂಧಿ, ನೆಹರು ಗಾಂಧಿ ಇಂಥವರ, ಇಂದಿರಾ ಗಾಂಧಿ ಎಲ್ಲ ಅವರ ಸಮಾಧಿಗೆ ಎಷ್ಟೋ ಎಕರೆಗಟ್ಟಲೆ ಇದು ಮಾಡಿದಾರಲ್ಲ, ಲ್ಯಾಂಡ್ ಯೂಸ್ ಮಾಡಿದಾರಲ್ಲ ಸರ್. ಪ್ರಮುಖವಾಗಿ ಆ ವಿಷಯವನ್ನ ಬಿಡಿ, ಈಗ ನಾವು ಮುಖ್ಯವಾಗಿ ಮಾತಾಡ್ತಾ ಇರುವಂತದ್ದು ಈಗ ರಫೇಲ್ ಯುದ್ಧ ವಿಮಾನಗಳ ಕುರಿತಾಗಿ. ಲೈವ್ ನೋಡಿದ್ರೆ ಡೈಜಿವಳ್ಳಿ ಕರೆದುಕೊಂಡು ಎಲ್ಲ ಬಂದು ಪ್ರತಿಭಟನೆ ಮಾಡಿದ್ರು. ಒಬ್ರಿಗಾದ್ರೂ ಅದ್ರಲ್ಲಿ ಗೊತ್ತಿದೆ ರಫೇಲ್ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಇದೆಯಾ? ಸ್ವಲ್ಪ ರಿಲೇಟಿವ್ ಚೆಕ್ ಮಾಡಿದ್ದಾರೆ ಡೈಜಿವಳ್ಳಿ ಅವರು, ಗೊತ್ತಾ ನಿಮ್ಗೆ ಚಾನೆಲ್ ಅವರು? ಅದು ಗೊತ್ತಿಲ್ಲ ಅಟ್ಲೀಸ್ಟ್ ರಫೇಲ್ ಬಗ್ಗೆ. ನನಗೆ ನನ್ನ ಪ್ರಕಾರ ರಾಹುಲ್ ಗಾಂಧಿ ಗೊತ್ತಿರ್ಲಿಕ್ಕಿಲ್ಲ ರಫೇಲ್ ಬಗ್ಗೆ ಏನಂತ ಹೇಳಿ. ಅಮೃತ್ ಶೆಣೈ ಅವರು ಸೇರಿಕೊಂಡು ಇದರಿಂದ ಎಂತ ಹೇಳ್ತಾರೆ ಜೋಕು. ಖಂಡಿತ ಧನ್ಯವಾದಗಳು ಸರ್ ತಮ್ಮ ಕರೆಗಾಗಿ. ಅವ್ರು ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಈಗ ದೇಶ ಸೇವೆ ಮಾಡುವಂತಹವರ ಮೇಲೆ ಈ ರೀತಿಯಾಗಿ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮತ್ತು JDS ಎರಡು ಕೂಡ ಒಟ್ಟಿಗೆ ಸೇರಿಕೊಂಡು ಮಾಡ್ತಾ ಇದೆ ಅಂತ. ಏನ್ ಹೇಳ್ತೀರಾ ಸರ್ ಇದಕ್ಕೆ ತಾವು? ಅವರು ಪಾಪ ಅವರಿಗೆ ತುಂಬಾ ಮಾಹಿತಿಯ ಕೊರತೆ ಉಂಟು. ಅವರು ಯಾರು ಸೋಲ್ಜರ್ ಎಂತ ಅಂತ ಸ್ಪಷ್ಟತೆ ಇಲ್ಲ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ನಮ್ಗಿಂತ ಜಾಸ್ತಿ ಸ್ಟ್ರೈಕ್ ಮಾಡಿದವರು BJP ಅವರು. ಭಾರತ್ ಬಂದ್ ಕಾಂಗ್ರೆಸ್ನವ್ರು ನನ್ಗೆ ಕಳೆದ 15-20 ವರ್ಷದ ಹಿಂದೆ ಏನು ಮಾಡಿರ್ಬೋದು, ಫಸ್ಟ್ ಮಾಡಿದ್ದು. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನವ್ರು ಮಾಡಿದ್ದಕ್ಕೆ ಲೆಕ್ಕ ಇಲ್ಲ ಉಡುಪಿ ಬಂದ್, ಭಾರತ್ ಬಂದ್. ಮತ್ತೆ ಅವರು ಹೇಳಿರುವಂಥದ್ದು ರಫೇಲ್ ಹಗರಣ. ಇದೆಂತ ಅಂದ್ರೆ ರಫೇಲ್ ಹಗರಣದ ಬಗ್ಗೆ ಜನರಿಗೆ ಗೊತ್ತಿಲ್ಲ ಹೇಳಿ ನಾವು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ರಫೇಲ್ ಹಗರಣದ ಬಗ್ಗೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಅವರು ಪುನಃ ಫೋನ್ ಮಾಡಿ ಹೇಳ್ಬೋದು, ಅವರಿಗೂ ಗೊತ್ತಿಲ್ಲ. ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ. ಈಗ ಸಾರ್ವಜನಿಕರ ಹಣವನ್ನ ಕೇಂದ್ರ ಸರ್ಕಾರ ಯಾವ ರೀತಿ ಲೂಟಿ ಮಾಡ್ತಾ ಇದೆ ಎಂಬುವಂಥದ್ದು ನಾವು ಒಂದು ವಿರೋಧ ಪಕ್ಷವಾಗಿ ಮಾಡಬೇಕಾದದ್ದು, ಅದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡಿದ್ರೆ ನಮ್ಗೆ ಈ ತರ ಎಲ್ಲ ಇವರು ಮಾತಾಡ್ತಾರಲ್ಲ, ಏನ್ ಮಾಡ್ಲಿಕ್ಕಾಗ್ತದೆ? ಅವರ ಮನಸ್ಸಿನಲ್ಲಿ BJP ಅಷ್ಟು ಒಳಗೆ ಹೋಗಿದೆ, ಹಾಗಾಗಿ ಮಾತಾಡ್ತಾರೆ. ಏನ್ ಮಾಡುವಾಗಿಲ್ಲ. BJP ಅಧಿಕೃತವಾಗಿ ಅವರನ್ನು ಇಲ್ಲಿ ಕರೀರಿ, ತೊಂದರೆ. ಹಾಗಾದ್ರೆ ಸರ್, ತಾವು ಈಗ ಮಾಡ್ತಾ ಇರ್ತಕ್ಕಂತಹ ಆರೋಪದಡಿಯಲ್ಲಿ ಹೇಳೋದಾದ್ರೆ ಈಗ ಎಷ್ಟು ಕೋಟಿ ರೂಪಾಯಿಗಳ ವಂಚನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ? ಈಗ 36 ವಿಮಾನ 525 ಕೋಟಿ ರೂಪಾಯಿ ಪ್ರಕಾರ ತರಿಸಿದ್ರೆ 18,000 ಕೋಟಿಗೆ ಬರ್ತಿತ್ತು.
ಈಗ 60,000 ಕೋಟಿ ರೂಪಾಯಿ ಡೀಲಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಇದರಲ್ಲಿ 42,000 ಕೋಟಿ ರೂಪಾಯಿ ಅನಾವಶ್ಯಕ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಈಗ ಮೊದಲೊಬ್ರು ಫೋನ್ ಕರೆ ಮಾಡಿದ್ರು, ಮೊಬೈಲ್ ಬೇರೆ ಬೇರೆ ಆ ತರ ಇದ್ರೆ ದೇಶಕ್ಕೆ ಪ್ರಧಾನಮಂತ್ರಿಗಳು ವಿವರಿಸ್ಬೇಕು. ಎಲ್ಲಿ ಮಾತಾಡಿದ್ರು ಪ್ರಧಾನಮಂತ್ರಿಗಳು? ಇವ್ರು ಹೇಳುದಲ್ಲ, ಯಾರೋ ಫೋನ್ ಮಾಡಿ ಹೇಳುದಲ್ಲ ನಮ್ಗೆ. ಪ್ರಧಾನಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ನೀವಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇದರಲ್ಲಿ ಯಾಕೆ ನಾವು 1,000 ಕೋಟಿ ಜಾಸ್ತಿ ಕೊಟ್ವಿ, ಯಾಕೆ ರಿಲಯನ್ಸಿಗೆ ಕೊಟ್ವಿ ಅಂತ ಹೇಳ್ಬೇಕು. ಆದ್ರೆ ರಕ್ಷಣಾ ಮಂತ್ರಿಗಳು ಹೇಳಿದ್ದೇ ಸುಳ್ಳು ಸಂಸತ್ತಿನಲ್ಲಿ. ಸೊ 42,000 ಕೋಟಿ ರೂಪಾಯಿ ಹೆಚ್ಚುವರಿ ಪಾವತಿ ಮಾಡಿ ಎಮರ್ಜೆನ್ಸಿ ಬೇಸಿಸ್ ಮಾಡಿದ ಒಪ್ಪಂದ ಆದರೆ ಕೊನೆಯ ವಿಮಾನ ಬರೋದು 2022ರಲ್ಲಿ. 2015ರಲ್ಲಿ ಮಾಡಿದ ಒಪ್ಪಂದದ ಕೊನೆಯ ವಿಮಾನ ಬರುವಂಥದ್ದು 7 ವರ್ಷದ ನಂತರ. ಆಗ ಯಾವ ಸರ್ಕಾರ ಇರ್ತದೆ ದೇವರಿಗೆ ಗೊತ್ತು. ಎಮರ್ಜೆನ್ಸಿ ಯುದ್ಧ ಆದರೆ ಎಲ್ಲಿಂಟು ಇವರ ವಿಮಾನ? ಪಾಕಿಸ್ತಾನ, ಚೀನಾ, ನಮ್ಮ ಆಸುಪಾಸಿನಲ್ಲಿ ಸ್ವಲ್ಪ ನಾವು ಸಂಘರ್ಷದ ವಾತಾವರಣ ಇರುವಂಥದ್ದು ಅಲ್ವಾ? ಇಡೀ ಪ್ರಪಂಚದಲ್ಲಿ ಈಗಿನ ವಾತಾವರಣದಲ್ಲಿ ಯಾವಾಗ ಏನು ಯುದ್ಧ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ನಾವು ಯಾಕೆ ರಕ್ಷಣೆ ಮೇಲೆ ಬಜೆಟ್ ಇಡೋದು ಯಾಕೆ 1,000 ಕೋಟಿ? ನಮ್ಮ ಡಿಫೆನ್ಸ್, ಇಟ್ ಈಸ್ ನಾಟ್ ಅಟ್ಯಾಕ್, ಇಟ್ ಈಸ್ ಅ ಡಿಫೆನ್ಸ್. ನಮಗೆ ಯಾರಾದರೂ ತಾಗಿದ್ರೆ, ಜಗಳಕ್ಕೆ ಬಂದರೆ, ಯುದ್ಧಕ್ಕೆ ಬಂದರೆ, ನಾವು ಇಷ್ಟು ದೊಡ್ಡ ದೇಶ, ನಮ್ಮ ಮುಂಬೈ ಇದೆ, ಬೆಂಗಳೂರು ಇದೆ, ಒಂದು ಬಾಂಬ್ ಹಾಕಿದರೆ ಮುಗೀತಲ್ವ? ನಮ್ಮ ದೇಶದ ನಾವು ಸದಾ ಯುದ್ಧಕ್ಕೆ ಸನ್ನದ್ಧರಾಗಿರುವಂಥ, ಯುದ್ಧ ನಾವು ಬಯಸುವುದಿಲ್ಲ, ಆದರೆ ನಮಗೆ ಯಾರಾದರೂ ಅಟ್ಯಾಕ್ ಮಾಡಿದಾಗ ನಮ್ಮ ಹತ್ರ ಆಧುನಿಕವಾದಂಥ ಎಲ್ಲ ತಂತ್ರಜ್ಞಾನಗಳು, ವಿಮಾನಗಳು, ನೌಕೆಗಳು, ಸಬ್ಮೆರಿನ್ಗಳು, ರಾಕೆಟ್ಗಳು ಇರಬೇಕು ಎಂಬ ಉದ್ದೇಶಕ್ಕೆ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು. ಹಾಗಾದ್ರೆ 2022ಕ್ಕೆ ಲಾಸ್ಟ್ ವಿಮಾನ ಬರೋದಾದ್ರೆ ಇದೆಂತ ಎಮರ್ಜೆನ್ಸಿ? ಸೊ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇರ್ಬೋದು ಬಿಜೆಪಿಯವರ ಹತ್ರ, ಅಥವಾ ಇನ್ನೂ ಕೆಲವು ಕರೆಗಳು ಬರ್ಬೋದು ಕಾಂಗ್ರೆಸ್ಸಿಗೆ ಟೀಕೆ ಮಾಡಲಿಕ್ಕೆ. ಆದರೆ ಸ್ಪಷ್ಟವಾದ ಉತ್ತರ ನೀಡಬೇಕಾದವರು ನುಣುಚಿಕೊಳ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ. ಅಲ್ಲ, ಇನ್ನೊಂದು ಅದರೊಟ್ಟಿಗೆ ಇವರು ಇಲ್ಲಿ ಉಡುಪಿಯ ನಾವು ಈಗ 2-3 ಇದ್ರ ಮೊನ್ನೆ ಪೆಟ್ರೋಲ್ ಇದರಲ್ಲಿ ಕೂಡ ಹೀಗೆ ಇತ್ತು. ಅವತ್ತು ಕೂಡ ಬಿಜೆಪಿ ಬರಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಹೀಗೆ ಫೋನ್ ಮೂಲಕ ಅಲ್ಲಿ ಕುತ್ಕೊಂಡು ಅವರ ಕಾರ್ಯಕರ್ತರನ್ನು ಮಾತಾಡಿಸುವಂಥದ್ದು ಜನರಿಗೆ ತಪ್ಪುದಾರಿ ಮಾಡಬಹುದು. ಯಾಕಂತ ಹೇಳಿದ್ರೆ ಅವರು ಪ್ರತಿಯೊಂದು ಬಾರಿ ಇವರು ಸರ್ ಅವರು ಹೇಳಿದಾಗೆ ಸನ್ಮಾನ್ಯ ಮೋದಿ ಅವರು ಯಾವುದೇ ರೀತಿಯಲ್ಲಿ, ನಾನು ಪ್ರಾಯಶಃ ಹಿಂದಿನ ಬಾರಿ ಕೂಡ ಅದೇ ಮಾತನ್ನು ಹೇಳಿದ್ದೆ, ಕಳೆದ 4 ವರ್ಷಗಳಲ್ಲಿ ಸನ್ಮಾನ್ಯ ಮೋದಿ ಅವರು ಪ್ರೆಸ್ ಮೀಟ್ ಅಂತ ಕರೆದದ್ದು ಒಂದೇ ಇಲ್ಲ. ಬಹುಶಃ ಪ್ರೆಸ್ ಮೀಟ್ ಕರೆಯುವುದಿಲ್ಲ, ಈ ತರ ಟಿವಿಯಲ್ಲಿ ಡಿಸ್ಕಷನ್ಗೆ ಬರುವುದಿಲ್ಲ. ಮತ್ತೆ ಸಂಸತ್ತಿನಲ್ಲಿ ಅವರು ಎದ್ದು ನಿಂತು ಮಾತಾಡಿದ್ರು ಉಂಟಲ್ಲ, ಕಾಂಗ್ರೆಸ್ನ 60 ವರ್ಷಗಳ ಇತಿಹಾಸ ತೆಗೆಯುವುದು, ಅಲ್ಲಿ ಅಪಹಾಸ್ಯ ಮಾಡುವಂಥದ್ದು, ಅದು ಇದು ಅಂತ ಬಿಟ್ಟರೆ ಉಂಟಲ್ಲ, ಅಲ್ಲಿ ಯಾವುದೇ ಒಂದು ಸ್ಪರ್ಧಾ, ಯಾವುದೇ ಒಂದು ಒಳ್ಳೆ ಚರ್ಚೆಯ ಬಗ್ಗೆ ಅವರು ಮಾತಾಡಲಿಕ್ಕಿಲ್ಲ. ಯಾವ ನಮ್ಮ ಉದಾಹರಣೆಗೆ ನಮ್ಮ ಕರ್ನಾಟಕದ ಕಾವೇರಿ ವಿಷಯ ಆಗಿರಲಿ, ಮಹದಾಯಿ ವಿಷಯ ಆಗಿರಲಿ, ಕರ್ನಾಟಕದಿಂದ ಸುಮಾರು 18 ಸಂಸದರು ಹೋಗಿದ್ದಾರೆ, ಯಾರು ಕೂಡ ಅಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಅಂದರೆ ಪ್ರಾಯಶಃ ಅದೇ ನಾನು ಆಗಲೇ ಹೇಳಿದಾಗ ಹಿರಿಯಕ್ಕ ಚಾಳಿ ಮನೆ ಮಂದಿಗೆಲ್ಲ ಹೇಳುವ ಹಾಗೆ ಇವರು ಅದೇ ರೀತಿಯ ಒಂದು ಆ ವರ್ತನೆ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ಮೋದಿಯವರು ಹಿಂದೆ ಇಲ್ಲಿಗೊಂದು ಬೆಲ್ಲ ಹಾಕಿಬಿಟ್ಟಿದ್ದಾರೆ. ಆ ಬೆಲ್ಲ ಬಾಯಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಅಂತೂ ಎಲ್ಲರಿಗೂ ಗೊತ್ತು. ಯಾಕಂದರೆ ಇದಕ್ಕೆ ಗಂಟಿಗೆ ಹಾಕಿದ ಬೆಲ್ಲ ಬಾಯಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಬೆಲ್ಲವನ್ನು ನೋಡಿಕೊಂಡು ಎಲ್ಲ ಭಕ್ತರು ಅದನ್ನು ನೋಡಿಕೊಂಡೇ ಆಸೆ ಪಡ್ಕೊಂಡು ಇದ್ದಾರೆ, ಬಿಟ್ಟರೆ ಅದನ್ನು ಬಾಯಿಗೆ ಬರುವುದಿಲ್ಲ, ಅದು ಬರಲಿಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳ್ತೇನೆ ನಾನು. ನೀವು ಒಬ್ರು ಜವಾಬ್ದಾರಿಯುತ ಮಾಧ್ಯಮದವರು, ಡಿಮಾನಿಟೈಸೇಷನ್ನಿಂದ ಅದೊಂದು ಬಹಳ ದೊಡ್ಡ ಕೆಲಸ ಹೇಳಿ ಭಾರತದಲ್ಲಿ ನರೇಂದ್ರ ಮೋದಿಯವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಯಾರಿಂದಲೂ ಮಾಡ್ಲಿಕ್ಕಾಗಲಿಲ್ಲ, ಬಹಳ ದೊಡ್ಡ ಒಂದು ಕೆಲಸ ಅದು ಅಂತ. ಡಿಮಾನಿಟೈಸೇಷನ್, ಅಪನಗದೀಕರಣ, 500 ರೂಪಾಯಿ ಮತ್ತು 1,000 ರೂಪಾಯಿಗೆ ಎಲ್ಲ ವಾಪಸ್ ಬ್ಯಾಂಕಿಗೆ ತರಿಸಿದ್ರು. ಅದರಿಂದ ಯಾರಿಗೆ ಲಾಭ ಆಯಿತು? ನಿಮ್ಮ ಹತ್ರ ಮಾಹಿತಿ ಇದೆಯಾ? ನಮ್ಮ ಸರ್ಕಾರದ ಯಾವುದಾದ್ರೂ ಬ್ಯಾಂಕಿಗೆ ಲಾಭ ಆಯ್ತಾ? ಇಲ್ಲ. 16 ಲಕ್ಷ ಕೋಟಿ ರೂಪಾಯಿ ಬಂತು, ಅದಕ್ಕೆ ಬಡ್ಡಿ ಕೊಡ್ಬೇಕೀಗ. ಬ್ಯಾಂಕಿಗೆ ಬಂತು. ನಿಮ್ಮ ಮನೆಯಲ್ಲಿದ್ದದ್ದು, ನನ್ನ ಮನೆಯಲ್ಲಿದ್ದದ್ದು, ಇವರ ಮನೆಯಲ್ಲಿದ್ದದೆಲ್ಲ ಬ್ಯಾಂಕಿಗೆ ಬಂತು, ಅದಕ್ಕೆ ಬಡ್ಡಿ ಕೊಡ್ಬೇಕು. ರನ್ನಿಂಗ್ ಕ್ಯಾಶ್ ಇರಲಿ, ಒಂದು 10 ಲಕ್ಷ ಕೋಟಿ ಬರ್ಬೋದು, 6 ಲಕ್ಷ ಕೋಟಿ ಬರದೇ ಇರ್ಬೋದು, ಅದೆಲ್ಲ ಕಪ್ಪು ಹಣ, ರೀಪ್ರಿಂಟ್ ಮಾಡ್ಬೋದು, ಕಪ್ಪು ಹಣ ಎಲ್ಲ ಹೋಯ್ತು ಅಂತ ಒಂದು ಲೆಕ್ಕಾಚಾರ ಇತ್ತು. ಪೂರ್ತಿ ಬಂತು, 98% ವಾಪಸ್ ಬಂತು. ಈಗ ಬ್ಯಾಂಕ್ನವ್ರು ಬಡ್ಡಿ ಕೊಡ್ಬೇಕು. ಕಪ್ಪು ಇದ್ದದೆಲ್ಲ ಬಿಳಿ ಆಯ್ತು. 2 ಲಕ್ಷ ರೂಪಾಯಿ ತನಕ ಲಿಮಿಟ್ ಇಟ್ರೆ ಎಲ್ಲ 10-20 ಜನರ ಹೆಸರಿನಲ್ಲಿ ಹಾಕಿಬಿಟ್ರು. ಯಾರಿಗಾದ್ರೂ ಶಿಕ್ಷೆ ಆಯ್ತಾ? ಯಾರಿಗಾದ್ರೂ ಎನ್ಕ್ವೈರಿ ಆಯ್ತಾ? ಸೊ ಕಪ್ಪು ಹಣ ಕಂಟ್ರೋಲಿಗೆ ಬರಲಿಲ್ಲ. ಡಿಜಿಟಲ್ ಇಂಡಿಯಾ ಆಯ್ತಾ? ಇಲ್ಲ. ನಕ್ಸಲಿಸಮ್ ಕಮ್ಮಿ ಆಯ್ತಾ? ಇಲ್ಲ. ಅದ್ರ ಮೇಲೆ ದಾಳಿ ಆಯಿತು. ಡಿಮಾನಿಟೈಸೇಷನ್ ಆದಮೇಲೆ ಸುಕುವಾ ಎಂಬ ಪ್ರದೇಶದಲ್ಲಿ 200 ಜನರ ಮೇಲೆ ದಾಳಿ ಆಯಿತು, ನಕ್ಸಲ್ಸ್. ಭಯೋತ್ಪಾದನೆ ಕಮ್ಮಿ ಆಯ್ತಾ? ಇಲ್ಲ. ಕ್ರಾಸ್ ಬಾರ್ಡರ್ ಟೆರರಿಸಮ್, ಗಡಿಯಲ್ಲಿ ಭಯೋತ್ಪಾದನೆ ಕಮ್ಮಿ ಆಗಲಿಲ್ಲ. ಮೊನ್ನೆ ನೋಡ್ತಾ ಇದ್ದೀವಿ, ಘರ್ಷಣೆಗಳು ನಡೀತಾ ಇದೆ. ಸೊ ಈ ಡಿಮಾನಿಟೈಸೇಷನ್ ಇಂದ ಲಾಭ ಆಗಲಿಲ್ಲ, ನಷ್ಟ ಕೇಳಿ ನೀವು ಎಲ್ಲ ಉದ್ಯಮಿಗಳ ಹತ್ರ ಕೇಳಿ, ಸಣ್ಣ ಪುಟ್ಟ ವ್ಯಾಪಾರಸ್ಥರ ಹತ್ರ ಕೇಳಿ,
ಎಷ್ಟು ನಷ್ಟ ಆಯಿತು ದೇಶಕ್ಕೆ. ಬ್ಯಾಂಕಿಗೆ ಬಡ್ಡಿ 24,000 ಕೋಟಿ ರೂಪಾಯಿ ಬಡ್ಡಿ ಕೊಡ್ತಾ ಉಂಟು ವರ್ಷಕ್ಕೆ ಬ್ಯಾಂಕ್. ಯಾರ್ದು ಬ್ಯಾಂಕ್? ನಮ್ದು ಬ್ಯಾಂಕ್, ನಿಮ್ದು BJP ಅವ್ರದ್ದು ಎಲ್ಲರ ಹಣ ಉಂಟು ಅದ್ರಲ್ಲಿ ಬ್ಯಾಂಕಲ್ಲಿ, ಸಾರ್ವಜನಿಕ ಬ್ಯಾಂಕ್ಗಳು. ನೋಡಿ, ಯಾವುದಾದ್ರೂ ಒಂದು ಪಾಲಿಸಿಯ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಅದನ್ನು ಮಾಡಲಿಕ್ಕೆ ನಮ್ಮ ದೇಶದ ವಾತಾವರಣ ಯೋಗ್ಯ ಇದೆಯಾ ನೋಡಬೇಕು. ಡಿಮಾನಿಟೈಸೇಷನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ. ಮನಮೋಹನ್ ಸಿಂಗರು ಸ್ಕಾಲರ್, ಅದೆಷ್ಟೋ PhD ಅಂಡ್ ಗ್ರೇಟ್ ಇಕಾನಮಿಸ್ಟ್, ಹಣಕಾಸು ತಜ್ಞರು. 90ರ ದಶಕದಲ್ಲಿ PV ನರಸಿಂಹರಾವ್ ಅವರು LPGಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಆವಾಗ ವಿತ್ತ ಸಚಿವರಿದ್ದದು ಡಾಕ್ಟರ್ ಮನಮೋಹನ್ ಸಿಂಗ್. ಅದರ ನಂತರ ಇಡೀ ಪ್ರಪಂಚದಲ್ಲಿ ಕ್ರೈಸಿಸ್ ಬಂದ ಅಮೆರಿಕದ ಬ್ಯಾಂಕ್ಗಳೆಲ್ಲ ದಿವಾಳಿ ಆಯಿತು, ಆದರೆ ಭಾರತದ ಆಗಲಿಲ್ಲ. ನೋಡಿ, ಅಂಥ ವಿತ್ತ ವಿಚಾರದಲ್ಲಿ, ಆರ್ಥಿಕತೆಯ ಒಂದು ವಿಚಾರದಲ್ಲಿ ಇಕನಾಮಿಸ್ಟ್, ಆರ್ಥಿಕ ತಜ್ಞರೇ ಇದನ್ನು ಮಾಡಲಿಲ್ಲ. ಯಾಕಂದರೆ ಇಂಡಿಯಾದಲ್ಲಿ 80% ಕ್ಯಾಶ್ ಇಕಾನಮಿ. ನಾವು ಹಾಲು, ತರಕಾರಿ, ಊಟ ಗೀಟ ಎಲ್ಲ ಮಾಡೋದು ಕ್ಯಾಶ್ ಕೊಟ್ಟು. ಅಮೆರಿಕದಲ್ಲಿ ಕ್ಯಾಶ್ ಕಮ್ಮಿ, ಕಾರ್ಡ್ ಇಟ್ಕೊಂಡು ತಿರುಗ್ತಾರೆ. ಅಲ್ಲೆಲ್ಲ ಕಾರ್ಡಲ್ಲಿ ಮೊಬೈಲ್ ಟ್ರಾನ್ಸ್ಫರ್ ಮಾಡಿ. ನಮಗೆ ಇಲ್ಲಿ ಕ್ಯಾಶಿಗೆ ಬೆಲೆ ಇಲ್ಲ ಹೇಳಿದ್ರೆ ನಮ್ಮ ಹಾಲ್ನವನ ಹತ್ರ ATM ಮೆಷಿನ್ ಇದುಂಟಾ, ಸ್ವೈಪಿಂಗ್ ಮೆಷಿನ್ ಉಂಟಾ ತರಕಾರಿ ಅವ್ರ ಹತ್ರ ಅಂಗಡಿಯಲ್ಲೆಲ್ಲ? ದೊಡ್ಡ ದೊಡ್ಡ ಹೋಟ್ಲೆಲ್ಲ ಇಲ್ಲ ಇಲ್ಲಿ. ಸೊ ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಿದ್ರೆ ಅದೊಂದು ಒಳ್ಳೆ ಕ್ರಮ ಅಂತ ನಾವು ಹೇಳ್ಬೋದಿತ್ತು. ವಾತಾವರಣ ಸೃಷ್ಟಿ ಮಾಡದೆ ಏಕಾಏಕಿ ಸರ್ಜಿಕಲ್ ಸ್ಟ್ರೈಕ್ ಎಂಬ ರೀತಿಯಲ್ಲಿ ಮಾಡಿ, ಇದರಿಂದ ಲಾಭ ಏನು ಅಂತ BJP ಬರಲಿಲ್ಲ. ಹಾಗಾಗಿ ನಾವು ಮಾತಾಡೋದು ವೇಸ್ಟ್. ಖಂಡಿತ ಕುರಿತಾಗಿ ತಮ್ಮ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾನೆ. ಈಗಾಗಲೇ ಗಮನಿಸ್ತಾ ಇದ್ದೇವೆ ಯಾವ ರೀತಿಯಾಗಿ ರಫೇಲ್ ರಾದ್ದಾಂತದ ಕುರಿತಾಗಿ ಚರ್ಚೆಗಳಾಗ್ತಾ ಇವೆ. ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಯಾವ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ತೇನೆ ಅದರ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ರಫೇಲ್ ರಾದ್ದಾಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಚರ್ಚೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅಂದರೆ, ಇದನ್ನ ಕೆಲವರು ಈಗಾಗಲೇ ಇದು ಒಂದು ಪ್ರಕರಣ, ಇದರಲ್ಲಿ ಹಗರಣವಾಗ್ತಾ ಇದೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದು ಒಂದು ಹಗರಣವೇ ಅಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಹಗರಣದ ಪ್ರಕರಣಗಳು ನಡೆದಿಲ್ಲ ಅನ್ನುವಂಥ ಕುರಿತಾಗಿ ಕೂಡ ಈಗ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ನಾನು ಮುಖ್ಯವಾಗಿ ಪ್ರದೀಪ್ ಅವ್ರ ಹತ್ರ ಬರ್ತೇನೆ. ಈಗಾಗಲೇ ಬೆಂಗಳೂರಿನಲ್ಲಿ ಇದ್ದಂತಹ ಒಂದು ಏರ್ ಶೋವನ್ನು ಸ್ಥಳಾಂತರ ಮಾಡಿಸುವಾಗಲೂ ಕೂಡ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ರು ಅನ್ನುವಂತಹ ಆರೋಪಗಳನ್ನ ಈಗ ಮುಂದೆ ಇಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ಕೂಡ ಯಾಕಂದರೆ ಬೆಂಗಳೂರಲ್ಲಿ ಏರ್ ಶೋ ಈಗ ಸದ್ಯದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದರೆ ಅದನ್ನು ಇಲ್ಲಿಂದ ಹೋದಾಗಲೂ ಕೂಡ ಅದು ಉತ್ತರ ಪ್ರದೇಶದ ಪಾಟ್ನಾಕ್ಕೇನೋ ಅದು ಶಿಫ್ಟ್ ಆಗುವಂಥದ್ದು ಅಂತ ಹೇಳಿ. ಎಸ್ ಏರ್ ಶೋ ಬಗ್ಗೆ ತಮ್ಮ ಹತ್ರ ಕೇಳ್ತೀನಿ ಸರ್. ಒಂದು ಕರೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಉಡುಪಿಯಿಂದ ಕರೆ ಮಾಡ್ತಾ ಇದ್ದೇನೆ. ನಾನು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಇದ್ದೆ. ಅದರಿಂದ ರಫೇಲ್ ವಿಷಯ ನನಗೆ ಕಂಪ್ಲೀಟ್ ಗೊತ್ತುಂಟು. ನಾ ಮಾತಾಡ್ತೇನೆ. ಎಸ್ ಸರ್, ಹೇಳಿ. ಹಲೋ. ಎಸ್ ಸರ್, ಹೇಳಿ ಸರ್, ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ. ನಿಮ್ಮ ಹೆಸರು? ನಾನು ಉಡುಪಿಯಿಂದ ದಿನೇಶ್ ಅಂತ ಮಾತಾಡ್ತಾ ಇದ್ದೇನೆ. ದಿನೇಶ್ ಅವರು ಹೇಳಿ. ನಾನು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ 15 ವರ್ಷ ಸರ್ವಿಸ್ ಮಾಡಿದ್ದೇನೆ. ಅದರಲ್ಲಿ 9 ವರ್ಷ ನಾನು ಫೈಟರ್ ಬಾಂಬರ್ ಸ್ಕ್ವಾಡ್ರನ್ ಅಲ್ಲಿ ಇದ್ದೆ. ಆದ್ರಿಂದ ನಾನು ಒಂದು ಫೈಟರ್ ವಿಮಾನ ಎಂತ ಅಂತ ಗೊತ್ತುಂಟು. ಈಗ ನಾವು ಫೈಟರ್ ಖರೀದಿ ಮಾಡುವಾಗ ಮೊದಲು ನೇಕೆಡ್ ವಿಮಾನಕ್ಕೆ ಎಷ್ಟು ಪ್ರೈಸ್ ಅಂತ ನೋಡ್ತಾರೆ. ಅದರ ನಂತರ ಅದು ಡೀಲ್ ನಮ್ಗೆ ಫೈನಲ್ ಆಗುವ ಟೈಮ್ ಅಲ್ಲಿ ನಾವು ಅದಕ್ಕೆ ಬೇಕಾದ ಇನ್ನಿತರ ವಿಷಯಗಳು, ಅಂದ್ರೆ ಅದಕ್ಕೆ ರಡಾರ್ಸ್ ಬೇಕು, ಸಿಮ್ಯುಲೇಟರ್ಸ್ ಬೇಕು, ಗ್ರೌಂಡ್ ಎಕ್ವಿಪ್ಮೆಂಟ್ಸ್ ಬೇಕು, ಮತ್ತು ಅದಕ್ಕೆ ಸರ್ವಿಸ್ ಅಗ್ರಿಮೆಂಟ್ ಬೇಕು. ಇದೆಲ್ಲ ಆಡ್ ಮಾಡುವಾಗ ಅದು ಒರಿಜಿನಲ್ ಪ್ರೈಸ್ಗಿಂತ ಎಷ್ಟೋ ಪಾಲು ಜಾಸ್ತಿ ಆಗ್ತದೆ. ಆದ್ರಿಂದ ಮೊದಲು ಕಾಂಗ್ರೆಸ್ನವರು ಯಾವ ಮೊತ್ತಕ್ಕೆ ಅದನ್ನು ಅಗ್ರಿಮೆಂಟ್ ಮಾಡಿದ್ದಾರ ಅದಕ್ಕಿಂತ ಡೆಫಿನೆಟ್ಲಿ ಜಾಸ್ತಿ ಆಗೋ ಚಾನ್ಸಸ್ ಖಂಡಿತ ಉಂಟು. ಅದು ಅವರಿಗೆ ಗೊತ್ತುಂಟು. ಆದ್ರೆ ಅವ್ರು ಅದು ಹೇಳಲಿಲ್ಲ. ಯಾಕಂದ್ರೆ ಅವರಿಗೆ ಅದು ಈಗ ಹೆಚ್ಚೆಂದು ತೋರಿಸ್ಬೇಕು. ಮತ್ತು ಯಾವುದೇ ಫಾರಿನ್ ಕಂಪನಿಯವರು ಎಷ್ಟು ಬೆಲೆಗೆ ಯಾವ ಕಂಟ್ರಿಗೆ ಕೊಡ್ತಿದ್ದಾರೆ ಅಂತ ಹೇಳುದಿಲ್ಲ. ಯಾಕಂದ್ರೆ ಅದು ಪ್ರೈಸ್ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಸೇಮ್ ಇರುವುದಿಲ್ಲ. ಅದು ಈ ಡಿಫರೆಂಟ್ ಕಂಟ್ರಿದು ಬಾರ್ಗೇನಿಂಗ್ ಪವರ್ ಆದ್ರಿಂದ ಅವರು ಅದೊಂದು ಅಗ್ರಿಮೆಂಟ್ ಮಾಡ್ತಾರೆ. ಅಂದ್ರೆ ನಾವು ನಿಮ್ಗೆ ಕೊಡೋ ಪ್ರೈಸ್ ಅನ್ನು ನೀವು ಯಾರಿಗೂ ಡಿಕ್ಲೇರ್ ಮಾಡಬಾರ್ದು ಅಂತ. ಮತ್ತೊಂದು ಪೆಟ್ರೋಲ್ ವಿಷಯ ಹೇಳುದಾದ್ರೆ, ಪೆಟ್ರೋಲ್ ಅಲ್ಲಿ ಕಾಂಗ್ರೆಸ್ ಅವರು ಹೇಗೆ ಪೆಟ್ರೋಲ್ ಬೆಲೆಯನ್ನು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ,
ಸಬ್ಸಿಡಿ ಕೊಡ್ತಾ ಇದ್ರು. ಈ ಸಬ್ಸಿಡಿ ಹಣ ಎಲ್ಲಿಂದ ಬಂತು? ಅದು ನಮ್ಮ ಟ್ಯಾಕ್ಸ್ ಪೇಯರ್ದು ಮನೆಯನ್ನೇ ಅವ್ರು ಯೂಸ್ ಮಾಡಿ ಸಬ್ಸಿಡಿ ಕೊಟ್ಟು ಕಂಟ್ರೋಲ್ ಮಾಡ್ತಿದ್ರು. ಅದರ ನಂತರ ಸಬ್ಸಿಡಿ ಕೊಡೋದು ಬೇಡ ಅಂತ ಮಾರ್ಕೆಟ್ ರಿಲೇಟೆಡ್ ಇದಿತ್ತು. ಈಗ ಮಾರ್ಕೆಟ್ ನ ಪ್ರಕಾರ ಅದು ಮೇಲೆ ಹೋಗ್ತಾ ಉಂಟು. ಮತ್ತು ಈಗ ಟ್ಯಾಕ್ಸ್ ನೋಡೋದಾದ್ರೆ ಎಕ್ಸೈಸ್ ಡ್ಯೂಟಿ ಇವರು ಸೆಂಟ್ರಲ್ ಆಗೋದು ಅದು ವೇರಿಯಬಲ್ ಅಲ್ಲ, ಅದು ಫಿಕ್ಸ್ಡ್ ಅಮೌಂಟ್. ವೆರಾಸ್ ಸ್ಟೇಟ್ ಗವರ್ಮೆಂಟ್ ಅವ್ರು ಹಾಕೋದು ವೇರಿಯಬಲ್, ಅದು ಆಸ್ ಪರ್ ದ ರೇಟ್. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಇವ್ರದ್ದು ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರಿಂದ ಕಂಟ್ರೋಲ್ ಮಾಡ್ಬೇಕಾದವರು ಸ್ಟೇಟ್ ಗವರ್ಮೆಂಟ್. ಸಿಂಪ್ಲಿ ನಾವು ಎಲ್ಲಕ್ಕೂ ಸೆಂಟ್ರಲ್ ಗವರ್ಮೆಂಟ್ ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅವರ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿದ್ರೆ ಅವ್ರಿಗೆ ಏನಾಗ್ತಂದ್ರೆ ಈ ಎಕ್ಸೈಸ್ ಡ್ಯೂಟಿ ಸಿಕ್ಕುವ ಅಮೌಂಟ್ ಅನ್ನು ಅವರು ಈಗ ಕಲ್ಯಾಣ ಯೋಜನೆಗಾಗಿ ಯೂಸ್ ಮಾಡ್ತಾ ಇದ್ದಾರೆ, ಬಡವರಿಗಾಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಕಡಿಮೆ ಮಾಡ್ಬೇಕಾಗ್ತದೆ. ಮತ್ತೆ ಕಾಂಗ್ರೆಸ್ ಗವರ್ಮೆಂಟ್ ಅವರು ಬಿಜೆಪಿಗೆ ಹ್ಯಾಂಡ್ ಓವರ್ ಮಾಡುವಾಗ ಅವರು ಮೋರ್ ದನ್ 1 lakh crore ಬಾಂಡ್ ಇಶ್ಯೂ ಮಾಡಿದ್ರು ಇದಕ್ಕೆ ಕಡಿಮೆ ಬೆಲೆ ಇರ್ಲಿಕ್ಕೆ. ಆ ಬಾಂಡ್ ಡ್ಯೂ ಆದ ಜಾಗ ಬಿಜೆಪಿ ಗವರ್ಮೆಂಟ್ ಬರೋದು ಆ ಬಾಂಡ್ ಎಲ್ಲ ಪೇಮೆಂಟ್ ಗೆ ಡ್ಯೂ ಆಯ್ತು. ಅದನ್ನು ಬಿಜೆಪಿಯವರು ಮೋದಿ ಗವರ್ಮೆಂಟ್ ಪೇಮೆಂಟ್ ಮಾಡಿ ಅದ್ರ ಮೇಲೆ 70,000 ಕೋಟಿ ಇದು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದೆ. ಅಷ್ಟು ಪೇಮೆಂಟ್ ಅವರಿಗೆ ಈಗ ಬೆಲೆ ಕಡಿಮೆ ಮಾಡ್ಲಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಆಗುದಿಲ್ಲ. ಕಡಿಮೆ ಮಾಡಿದ್ರೆ ಎಷ್ಟೋ ಸಾವಿರ ಅಮೌಂಟ್ ಅವರಿಗೆ ಕಡಿಮೆ ಆಗ್ತದೆ. ಕಲ್ಯಾಣ ಯೋಜನೆಗೆ ಸ್ಪೆಂಡ್ ಮಾಡ್ಲಿಕ್ಕೆ ಅದೊಂದು ವೆಲ್ಫೇರ್ ಮೆಜರಿಗೆ ಸ್ಪೆಂಡ್ ಮಾಡಿ ಕಡಿಮೆ ಆಗ್ತದೆ. ಆದ್ರಿಂದ ನಾವು ಅವರ ಮೇಲೆ ಸಿಂಪ್ಲಿ ಗೂಬೆ ಕೂಡಿಸಿ ಪ್ರಯೋಜನ ಇಲ್ಲ ಸರ್. ಸರ್ ಮುಖ್ಯವಾಗಿ ಈಗ ತಾವೊಂದು ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಈ ಕುರಿತಾಗಿ ನಾನು ಹತ್ರ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತೇನೆ. ಈ ರಫೇಲ್ ವಿಮಾನದ ಕುರಿತಾಗಿ ಈಗ ಹಗರಣಗಳು ಆಗಿಲ್ಲ ಅಂತ ಏನಾದ್ರು ತಮ್ಮಲ್ಲಿ ಅಭಿಪ್ರಾಯ ಇದೆಯಾ? ಖಂಡಿತ ಇಲ್ಲ ಸರ್. ಐ ಡೋಂಟ್ ಥಿಂಕ್ ಹಗರಣ ಆಗ್ಲಿಕ್ಕೆ ಇಲ್ಲ. ಹಾಗಾದ್ರೆ ಹೇಗೆ ಹೇಳ್ತೀರಾ ಸರ್ ಇದರಲ್ಲಿ ಹಗರಣ ಆಗಿಲ್ಲ ಅಂತ ತಾವು ಹೇಗೆ ನಿರೂಪಿಸ್ತೀರಾ ಇದನ್ನ? ಹೇಳ್ತೇನೆ ಸರ್. ಈಗ ಡಿಫ್ರೆನ್ಸ್ ಮಾತನಾಡಿ ಸರ್, ಮಾತಾಡಿ. ಅಮೌಂಟ್ಗೂ ಈಗಿನ ಅಮೌಂಟ್ ಡಿಫರೆನ್ಸ್, ಅದು ಡಿಫರೆನ್ಸ್ ಏನಂದ್ರೆ ಆ ಅಮೌಂಟ್ ಅದಕ್ಕೆ ಬೇಕಾದ ಆರ್ಮ್ಸ್ ಎಮ್ಯುನೇಷನ್, ಗನ್ಸ್ ಫಿಟ್ ಮಾಡ್ಬೇಕು, ಅದಕ್ಕೆ ಮಿಸೈಲ್ಸ್ ಬೇಕು, ರಾಕೆಟ್ಸ್ ಬೇಕು, ಮತ್ತೆ ಅದಕ್ಕೆ ಸಿಮ್ಯುಲೇಟರ್ ಅಂದ್ರೆ ಪೈಲಟ್ ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಗ್ರೌಂಡ್ ಅಲ್ಲಿ ಒಂದು ಸಪರೇಟ್ ಒಂದು ಕ್ಯಾಬಿನ್ ಹಾಕಿರ್ತದೆ. ಅದರಲ್ಲಿ ವಿಮಾನದಲ್ಲಿ ಕೂತ ಹಾಗೆ ಅವನಿಗೆ ಅನುಭವ ಆಗ್ತದೆ. ಅವನಿಗೆ ಅಲ್ಲಿ ಕೂತು ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಅವನು ಟೇಕ್ ಆಫ್ ಮಾಡೋ ಗೊತ್ತಿಲ್ಲ, ಗ್ರೌಂಡ್ ಅಲ್ಲೇ ಕೂತು ಟೇಕ್ ಆಫ್ ಮಾಡ್ಬೋದು, ಲ್ಯಾಂಡ್ ಆಗ್ಬೋದು, ಮ್ಯಾನ್ಯೂವರಬಿಲಿಟಿ ಮಾಡ್ಬೋದು, ಒಂದು ವಿಮಾನದಿಂದ ಇನ್ನೊಂದು ವಿಮಾನ ಫೈಟಿಂಗ್ ಮಾಡ್ಬೋದು. ಅದಕ್ಕೆ ಸಿಮ್ಯುಲೇಟರ್ ಅಂತ. ಅದರ ಸಿಮ್ಯುಲೇಟರ್ ಕಾಸ್ಟ್ ಇಸ್ ಮೋರ್ ದೆನ್ ಕಾಸ್ಟ್ ಆಫ್ ದ ಏರ್ಕ್ರಾಫ್ಟ್. ಈಗ ಒರಿಜಿನಲ್ ಕಾಂಟ್ರಾಕ್ಟ್ ಅಲ್ಲಿ ಅದು ಕಾಸ್ಟ್ ಇನ್ವಾಲ್ವ್ ಆಗುದಿಲ್ಲ. ಮತ್ತು ಗ್ರೌಂಡ್ ಎಕ್ವಿಪ್ಮೆಂಟ್ ಮತ್ತು ಸ್ಪ್ಯಾರ್ಸ್ ಅವರು ಗ್ಯಾರಂಟಿ ಉಂಟು. ಎಷ್ಟು ವರ್ಷದ ಸ್ಪ್ಯಾರ್ಸ್ ಗೆ ಅವರು ಕೊಡ್ಬೇಕಂತ ಕಾಂಟ್ರಾಕ್ಟ್ ಉಂಟು. ಅದ್ರ ಬಗ್ಗೆ ಆ ಸ್ಪ್ಯಾರ್ ಇದು ಈಗ ಅಮೌಂಟ್ ಆಡ್ ಆಗಿದೆ. ಮತ್ತು ಅದಕ್ಕೆ ಸರ್ವಿಸ್ ಅಗ್ರಿಮೆಂಟ್. ನಾವು ಇನಿಷಿಯಲಿ ಆಲ್ ದಿ ಏರ್ಕ್ರಾಫ್ಟ್ ಕೆನಾಟ್ ಬಿ ಸರ್ವಿಸ್ ಇನ್ ಇಂಡಿಯಾ, ದೇ ಹ್ಯಾವ್ ಟು ಬಿ ಸೆಂಡ್ ಬ್ಯಾಕ್ ಟು ದಿ ಮ್ಯಾನುಫ್ಯಾಕ್ಚರರ್ಸ್. ಅದರಿಂದ ಅದು ಅಮೌಂಟ್ ಈಗ ಆಡ್ ಆಗಿದೆ. ಮತ್ತು ರಿಗಾರ್ಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಬೈ ದಿ ರಿಲಯನ್ಸ್, it actually is not agreement between the bank to government to government. It's agreement between the company to company. Dassault company manufacturers ಅವರು ರಿಲಯನ್ಸ್ ನವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಅದಕ್ಕೂ ನಮ್ಮ ಗವರ್ಮೆಂಟ್ ಏನೋ ಸಂಬಂಧ ಇಲ್ಲ. ಅದರಿಂದ ನಾವು ನಮ್ಮ ಗವರ್ಮೆಂಟ್ ನವರು ರಿಲಯನ್ಸ್ ನವರಿಗೆ ಫೇವರ್ ಮಾಡಿದ್ದಾರೆ ಅಂತ ಹೇಳೋದು ತಪ್ಪು. ಅದು ರೆಸ್ಪಾನ್ಸಿಬಿಲಿಟಿ ಆಫ್ ಡಸಾಲ್ಟ್ ಕಂಪನಿ ವಿಚ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ರಫೇಲ್ ಏರ್ಕ್ರಾಫ್ಟ್. ಆದ್ರಿಂದ ನನ್ನ ಅನಿಸಿಕೆ ಪ್ರಕಾರ ಇದರಲ್ಲಿ ಖಂಡಿತ ಯಾವುದೇ ನಮನೆಯ ಕರಪ್ಷನ್ ಇಲ್ಲ ಸರ್. ಖಂಡಿತ ತಮ್ಮ ಸಂಪರ್ಕದಲ್ಲಿ ಇರಿ ಸರ್. ತಮ್ಮ ವಾದದ ಕುರಿತಾಗಿ ಅಮೃತ್ ಶೆಣೆ ಅವರು ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್. ಓವರ್ ಟು ಯು. ಸರ್ ನಮಸ್ತೆ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ಥಾಟ್ಸ್, ನಮಗೆ ಅಸಮಾಧಾನ ಇರುವಂಥದ್ದು ಪ್ರೊಸೀಜರ್ಸ್ ಅನ್ನ ಪಾಲನೆ ಮಾಡಲಿಲ್ಲ. ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತ 3 ಕಮಿಟಿಗಳಲ್ಲಿ ರ್ಯಾಟಿಫಿಕೇಶನ್ ಅನ್ನ ತಗೊಳ್ಳಿಲ್ಲ. ಒಂದನೇದು. HAL ಅನ್ನ ಇಷ್ಟು ವರ್ಷದ ಅನುಭವ ಇದ್ದಂತ HALಗೆ ಇದ್ದಂತ 30,000 ಕೋಟಿಯ ಆಫ್ಸೆಟ್ ಕಾಂಟ್ರಾಕ್ಟ್ ಅನ್ನ ರಿಲಯನ್ಸಿಗೆ, ಎಕ್ಸ್ಪೀರಿಯನ್ಸ್ ಇಲ್ಲದಂತ ರಿಲಯನ್ಸಿಗೆ, ನೀವು ಹೇಳ್ಬೋದು ಇಟ್ ಈಸ್ ದ ಪ್ರೆರೋಗೇಟಿವ್ ಆಫ್ ಡೆಸಾಲ್ಟ್ ಅಂತ. ಬಟ್ ಡೆಸಾಲ್ಟ್ ಕಂಪನಿಗೆ ಕೊಡುವ ಹಣ ನಮ್ಮ ಸರ್ಕಾರದವರು. ನಮ್ಮ ಸರ್ಕಾರ ಅಂದ್ರೆ ನಮ್ದು ಟ್ಯಾಕ್ಸ್ ಮನಿ ಅದರಲ್ಲಿ ಬರ್ತದೆ. ಮತ್ತೆ ಕಾಸ್ಟ್ ಎಸ್ಕಲೇಷನ್ ಆಗ್ತದೆ ಅಥವಾ ಬೇಸಿಕ್ ಪ್ರೈಸ್ ಅದರ ಜನರಲ್ ಆಗಿ ನಮ್ಗೆ ಗೊತ್ತುಂಟು. ಬಟ್ ಇಲ್ಲಿ ಕಾಸ್ಟ್ ಅನ್ನ ರಿವೀಲ್ ಮಾಡುವಾಗಿಲ್ಲ ಅಂತ ಪ್ರಧಾನಮಂತ್ರಿಗಳು ಅರುಣ್ ಜೇಟ್ಲಿ ಅವರು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು.
ಬಟ್ ರಿಲಯನ್ಸ್ ಅವರು ಮೀಡಿಯಾದವರಿಗೆ ಕೊಟ್ಟದ್ರಲ್ಲಿ ಮತ್ತೆ ಡೆಸಾಲ್ಟ್ ಅವರೇ ಮೀಡಿಯಾದವರಿಗೆ ಇದನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವರು ಮಾಡುವಂಥದ್ದು ಭಾರತದ ಸರ್ಕಾರದ ಕಾನೂನಿನ ಪ್ರಕಾರ ಅಪರಾಧ ಅಲ್ವಾ? ಅವರು ಯಾವಾಗ ರಿವೀಲ್ ಮಾಡ್ಲಿಕ್ಕೆ ಆಗ್ತದೆ? ನಿರ್ಮಲಾ ಸೀತಾರಾಮನ್ ಯಾಕೆ ಹಾಗೆ ಹೇಳಿದ್ರು? ಮತ್ತೆ UPA ಸರ್ಕಾರ ಇದ್ದಾಗ ಏನೇನು ಎಲ್ಲ ತಂದಿದೆ ಅದರ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನು ಮಾತ್ರ ರಿವೀಲ್ ಮಾಡುವಾಗಿಲ್ಲ. ನಾವು ಏನೇನು ತಕೊಂಡಿದ್ದೇವೆ ನನಗೆ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಅದೆಲ್ಲದಕ್ಕೆ ಎಷ್ಟು ಖರ್ಚಾಗಿದೆ ಎಂಬುವಂಥದ್ದು ಆಂಟೋನಿ ಅವರು ಅಥವಾ UPA ಸರ್ಕಾರ ಇದ್ದಾಗ ಪಾರ್ಲಿಮೆಂಟ್ ಅಲ್ಲಿ ಅದು ರಿವೀಲ್ ಆಗಿದೆ. ಇದನ್ನು ಯಾಕೆ ಗುಟ್ಟು ಮಾಡ್ತಿದ್ದಾರೆ? ಅದು ನಮ್ಮ ಅಸಮಾಧಾನ. ಸರ್ ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್. ಸರ್ ಹೇಳಿ ಈ ಬಗ್ಗೆ ತಾವೇನು ಹೇಳ್ತೀರಿ ಹಾಗಾದ್ರೆ? ಇಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್ ವಿಷಯ. ನಾವು ಆಕ್ಚುಲಿ ಪ್ರೈಸ್ ಆಕ್ಚುಲಿ ಗವರ್ಮೆಂಟ್ ಅಂಡ್ ಜಪಾನ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಎಷ್ಟು ಕಾಸ್ಟ್ ಕೊಡ್ತಾರೆ, ಎಷ್ಟು ಅವ್ರಿಗೆ ಅಮೌಂಟ್ ಕೊಡ್ತಾರೆ, ದೇ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಟ್. ಯಾಕಂದ್ರೆ ನಮ್ಗೆ ನಮ್ಮ ಅಗ್ರಿಮೆಂಟ್ ಆದ ಪ್ರೈಸಿಗೆ ನಮ್ಗೆ ಕೊಡ್ತಾರೆ. ಅವರು ಕಾಸ್ಟ್ ಎಸ್ಕಲೇಟ್ ಮಾಡಿ ಅದಲ್ಲ ಸರ್, ಅವರು ರಿವೀಲ್ ಮಾಡಿದ್ದು ಅವರು ರಿವೀಲ್ ಮಾಡಿದ್ದಾರೆ. ಇಟ್ ವಿಲ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ಅವರ್ ಪೀಪಲ್. ಇಷ್ಟು ಏರ್ಕ್ರಾಫ್ಟ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಾಗ thousands of employment gets created directly and indirectly. That also benefit we are having. And the price difference ನಮಗೆ ಬರುದಿಲ್ಲ. ಇದು completely responsibility. And ಮತ್ತು ನೀವು HAL ನಾವು ಡೆಫಿನೆಟ್ಲಿ HAL is a very good company, but ಪಾಸ್ಟ್ ಹಿಸ್ಟ್ರಿ ನೋಡಿದ್ರೆ ನಮ್ಮ ಒಂದು ಏರ್ಕ್ರಾಫ್ಟ್ ಅನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ಲಿಕ್ಕೆ 10-15 ವರ್ಷ ತಗೊಂಡಿದ್ದಾರೆ. ಅದು ಅವರಿಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ನಾವು ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಕೆಪಾಸಿಟಿ ಎಕ್ಸ್ಪಾನ್ಷನ್ ಆಗ್ಬೇಕು. ಅದೆಲ್ಲ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಗವರ್ಮೆಂಟ್ ಅಷ್ಟು ಸ್ಪೆಂಡ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಆನ್ ದಟ್. ಇದರಿಂದಾಗಿ ನಮ್ಗೆ ಇದು ರಿಲಯನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಗೆ ಏನೋ ಲಾಸ್ ಇಲ್ಲ. ಈಗ HAL ಗೆ ಆಲ್ರೆಡಿ ಇನಫ್ ಜಾಬ್ ಇದೆ. ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಮಿರಾಜ್ ಕಂಪನಿ, ಮಿರಾಜ್ ಏರ್ಕ್ರಾಫ್ಟ್ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಮಿಕ್ಸ್ ಆಲ್ಸೋ ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್. ಲೇಟೆಸ್ಟ್ ನಮ್ದು ಇಂಡಿಯನ್ ಏರ್ಕ್ರಾಫ್ಟ್ ಒಂದು ಫೈಟರ್ ಏರ್ಕ್ರಾಫ್ಟ್ ಒಂದು ಅದನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಇನಫ್ ಜಾಬ್. ಇದನ್ನ ಅವ್ರು ಕೊಡ್ಬೇಕಾದ್ರೆ unless we expand their capacity, we cannot do it. Expansion of capacity that again spend thousands of crores. Instead that if Reliance is prepared to spend that money and if they manufacture the aircraft and give us at the same cost at which Dassault is guaranteed with us, why we should worry, sir? It will create an employment opportunity for us. Plus, it will create a lot of markets for the raw materials in India also. In my opinion, this is the best deal. Recently, Nirmala Sitaraman also ಒಂದು ಇದ್ರಲ್ಲಿ ಹೇಳಿದ ಕ್ಲಿಯರ್ ಹೇಳಿದ್ದಾರೆ, ಈ ರೇಟ್ ಅನ್ನು ಫಿಕ್ಸ್ ಮಾಡಿದೆ ನಾವು, ಇನ್ನು ವೇರಿಯೇಷನ್ ಆಗುದಿಲ್ಲ ಅಂತ. ಎಸ್ ಈ ಬಗ್ಗೆ ಈಗ ಇದಕ್ಕೆ ತಮಗೆ ಉತ್ತರವನ್ನು ಕೊಡ್ತಾರೆ ಸರ್. ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಇವರ ಓವರ್ ಆಲ್ ಥಾಟ್ಸ್ಗೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ತಮ್ಮ ಹತ್ರ ಕೇಳ್ತೇನೆ ಸರ್. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆ ಆಗೋದಕ್ಕಿಂತ ಮುಂಚೆನೆ UPA ಸರ್ಕಾರದ ಒಂದು ಆದ್ಯತೆಯಲ್ಲಿ ಇದ್ದಾಗಲೇ ಯಾಕೆ ಇದನ್ನ ತಾವು ಡೀಲ್ ಮಾಡಲಿಲ್ಲ? ಇಲ್ಲಿವರೆಗೆ ಯಾಕೆ ಮುಂದುವರ್ಸ್ಕೊಂಡು ಬಂದ್ರಿ ಹಾಗಾದ್ರೆ? ಸರ್, UPA ಸರ್ಕಾರ ಒಂದು ನಿರ್ಣಯಕ್ಕೆ ಬಂದಿತ್ತು. ನಿರ್ಣಯಕ್ಕೆ ಬಂದಾಗ ಇಲೆಕ್ಷನ್ ಬಂತು, ಸರ್ಕಾರ ಚೇಂಜ್ ಆಯ್ತು. ಈಗ ಫೋನ್ ಮಾಡಿದವರು he is an innocent. He has good knowledge about technology, only technology. I am talking about administration, parliamentary procedures alwa, procurements. ಈಗ ಟ್ಯಾಕ್ಸ್ ಹಣವನ್ನ ಖರ್ಚು ಮಾಡಿ ಬೇರೆ ದೇಶದಿಂದ ಒಂದು ಯುದ್ಧ ವಿಮಾನವನ್ನು ತರುವಾಗ ಓಕೆ, ಫಾರ್ ಸೆಕ್ಯೂರಿಟಿ ರೀಸನ್ಸ್ ಆ ವಿಮಾನದ ಟೆಕ್ನಾಲಜಿಯನ್ನು ನಾವು ರಿವೀಲ್ ಮಾಡೋದು ಬೇಡ, ಅದು ಕಾನೂನು ಪ್ರಕಾರ ಅಪರಾಧ ಇರ್ಬೋದು. ಆದರೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ತಿಳ್ಕೊಳ್ಳುವುದು ಪ್ರತಿಯೊಬ್ಬ ತೆರಿಗೆದಾರನ ಹಕ್ಕು. ಇಲ್ಲಿ ಪ್ರಶ್ನೆ ನಾನು ಎತ್ತುತ್ತಾ ಇರುವಂಥದ್ದು, ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ನಲ್ಲಿ ಅದನ್ನು ಹೇಳುವಂತಿಲ್ಲ, ಅದನ್ನು ಹೇಳುವುದು ಅಪರಾಧ ಅಂತ ಹೇಳಿರುವಂಥದ್ದು ನಾನಲ್ಲ, ಈ ದೇಶದ ರಕ್ಷಣಾ ಸಚಿವರು, ಆರ್ಥಿಕ ಸಚಿವರು ಮತ್ತು ಪ್ರಧಾನಮಂತ್ರಿಗಳು. ಹಾಗಾದರೆ ಆಫ್ಸೆಟ್ ಕಾಂಟ್ರಾಕ್ಟ್ ತಗೊಂಡವರು ಮೀಡಿಯಾಗೆ ರಿಲೀಸ್ ಕೊಟ್ಟಿದ್ದಾರೆ, 30,000 ಕೋಟಿ ನಮಗೆ ಮತ್ತು ಲೈಫ್ ಸೈಕಲ್ 1 ಲಕ್ಷ ಕೋಟಿ ನಮಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ. ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ಇಲ್ಲ? ನಮ್ಮ ದೇಶದ ಸರ್ಕಾರ ಇನ್ನೊಂದು ದೇಶದ ಒಂದು ಸಂಸ್ಥೆಯೊಟ್ಟಿಗೆ ಮಾಡಿಕೊಂಡಂತ ಒಪ್ಪಂದದ ವ್ಯವಹಾರದ ಹಣಕಾಸಿನ ಮಾಹಿತಿಯನ್ನು ಬಹಿರಂಗಗೊಳಿಸಿದ ಒಂದು ಖಾಸಗಿ ಸಂಸ್ಥೆಗೆ ಯಾಕೆ ನೀವು ಶಿಕ್ಷೆ ಕೊಡಲಿಲ್ಲ? ಇದು ಪ್ರಶ್ನೆ. ಅದನ್ನು ನಿಮ್ಮ ಫೋನ್ ಮಾಡಿದವರು ಅಡ್ರೆಸ್ ಮಾಡಲಿಲ್ಲ. ಮತ್ತೊಂದು, ಡೆಸಾಲ್ಟ್ ಅವರು ಕೂಡ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ
ಮತ್ತೆ ಅವರ ಪ್ರಧಾನಮಂತ್ರಿಗಳ ಅಧ್ಯಕ್ಷರು ಹೇಳಿದ್ದಾರೆ ಏನಂದ್ರೆ, ಅಥವಾ ರಕ್ಷಣಾ ಸಚಿವರು, ಐ ಆಮ್ ನಾಟ್ ಕ್ಲಿಯರ್ ಅಬೌಟ್ ಇಟ್, ಅವರೇನು ಹೇಳಿದ್ದಾರೆ ಅಂದ್ರೆ ಹಣಕಾಸಿನ ವಿಚಾರಗಳನ್ನು ಬಹಿರಂಗ ಪಡಿಸಬಾರದು ಎಂಬ ಯಾವುದೇ ಕಂಡೀಷನ್ ಅಗ್ರಿಮೆಂಟ್ ಅಲ್ಲಿ ಇರಲಿಲ್ಲ. ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ ನಮ್ಗೆ ಎಷ್ಟು ಕಾಂಟ್ರಾಕ್ಟ್ ಸಿಕ್ಕಿದ್ದು ಅಂತ ಅವ್ರು ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರು ಯಾಕೆ ಹೇಳ್ತಾ ಇಲ್ಲ ಎಷ್ಟು ಖರ್ಚಿಗೆ? ಈಗ ನಾವು ಮುನ್ಸಿಪಾಲಿಟಿಯಲ್ಲಿ ಒಂದು ಪೇಪರ್ ಪ್ಯಾಡ್ ಮತ್ತು ಪೆನ್ ತರೋದಾದ್ರೂ ಕೂಡ ಇಷ್ಟು ಖರ್ಚಾಗ್ತದೆ ಅಂತ ಅಧಿವೇಶನದಲ್ಲಿ ಅಜೆಂಡಾದಲ್ಲಿ ಬಂದು ರ್ಯಾಟಿಫಿಕೇಶನ್ ಆಗ್ಬೇಕು, ಬಹುಮತದಿಂದ ಪಾಸ್ ಆಗ್ಬೇಕು. ನಾನು ಎಷ್ಟು ಖರ್ಚು ಮಾಡ್ತೀನಿ ಅಂತ ಹೇಳುವಂತಿಲ್ಲ ಅಂತ ಹೇಳಿದ್ರೆ, ಅರೆ ನಮ್ಮ ಹಣ ನಮ್ಮ ಸರ್ಕಾರ ನಮ್ಗೆ ತಿಳ್ಕೊಳ್ಳುವ ಹಕ್ಕುಂಟು. ನಿಮ್ಮ ಟೆಕ್ನಾಲಜಿ ಬೇಡ, ನಮ್ಗೆ ಅರ್ಥವೂ ಆಗುದಿಲ್ಲ ಅದು. ನಿಮ್ಮ ಟೆಕ್ನಾಲಜಿ ಏನು ಶತ್ರು ದೇಶಗಳಿಗೆ ಗೊತ್ತಾಗ್ಬೋದು, ಪೇಪರಲ್ಲೆಲ್ಲ ಬಂದರೆ ಇವ್ರ ಹತ್ರ ಇಂತಿಂಥ ವಿಮಾನ ಉಂಟೇಳಿ, ಓಕೆ, ಅದು ಒಪ್ಪುವಂಥ ವಿಚಾರ. ಎಷ್ಟು ಹಣ ಖರ್ಚಾಗಿದೆ ಅಂತ ಹೇಳುದಿಲ್ಲ. ರಿಲಯನ್ಸ್ಗೆ ಕೊಡ್ಲೇ ಇಲ್ಲ ಹೇಳಿದರು. ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲಿ ಹೇಳಿದರು, ರಿಲಯನ್ಸ್ ಸಂಸ್ಥೆಗೆ ಈ ಕಾಂಟ್ರಾಕ್ಟ್ ಅನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರು. ಈಗ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ, ಗವರ್ಮೆಂಟ್ ಆಗಿರೋದೇ ಬೇರೆ, ಖಾಸಗಿ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಕೊಡ್ತಾ ಇರ್ತಕ್ಕಂಥ ಗವರ್ಮೆಂಟ್ಗೆ ಮಾಹಿತಿ ಇಲ್ವಾ ಹಾಗಾದ್ರೆ? ಈಗ ಅದು ನಮ್ಮ ರೈಟ್ ಅಲ್ವಾ, ಅವ್ರು ಯಾರಿಗೆ ಕೊಟ್ರು ಯಾರಿಗೆ ಕೊಡುದಿಲ್ಲ. HAL ಇದ್ದದು ಪಬ್ಲಿಕ್ ಸೆಕ್ಟರ್ ಯೂನಿಟ್. ಅದು ಈಗ ರಿಲಯನ್ಸ್ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ? ಈಗ ಅವ್ರು ಹೇಳಿದ್ರು, ಅವ್ರು ಈಸ್ ಫ್ರಮ್ ಇದು ಸೇನೆಯಲ್ಲಿದ್ದವರು. HAL ಅವರಿಗೆ ಬೇರೆ ಬೇರೆ ವಿಮಾನ ಮಾಡುವ ಕಾಂಟ್ರಾಕ್ಟ್ ಕೈಯಲ್ಲಿದೆ, ಅವ್ರು ಒಂದು ವಿಮಾನಕ್ಕೆ 10-15 ವರ್ಷ ತಗೊಳ್ತಿದ್ರು ಹೇಳಿದ್ರು. ರಿಲಯನ್ಸ್ ಅವರು ಎಷ್ಟು ವಿಮಾನ ಮಾಡಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಅವ್ರು ಫಾರ್ಮ್ ಆದದ್ದು ಯಾವಾಗ ಕಂಪನಿ? ಜಸ್ಟ್ 17 ದಿನ ಹಿಂದೆ. ಈ ಒಪ್ಪಂದಕ್ಕೆ ಸೈನ್ ಆಗುವಾಗ ಪ್ರಧಾನಮಂತ್ರಿಯವರ ಜೊತೆಗೆ ಅನಿಲ್ ಅಂಬಾನಿ ಇದ್ರು, ನಿರ್ಮಲಾ ಸೀತಾರಾಮನ್ ಅವರು ಯಾವಾಗಿದ್ರು ರಕ್ಷಣಾ ಸಚಿವರು? ಅವ್ರು ಇರ್ಲಿಲ್ಲ. ಮನೋಹರ್ ಪರಿಕರ್ ಇದ್ರ 2015 ಏಪ್ರಿಲ್ ನಲ್ಲಿ. When this contract was signed, Prime Minister himself went to France, and when this contract was signed, Defense Minister was not present. ಮತ್ತು ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಫಾರಿನ್ ಟೂರ್ ಮಾಡ್ತಾರೆ. ವಿದೇಶಾಂಗ ಸಚಿವರು ಇದ್ದಾರೆ, ನಮ್ಗೊಬ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಇದ್ದಾರೆ. ಅವ್ರು ಯಾರು ಹೇಳಿ ನಮ್ಮ ಜನರಿಗೆ ಬಾಯಲ್ಲಿ ಬರುದಿಲ್ಲ. ಶಾಲೆ ಮಕ್ಕಳಿಗೆ ಕೇಳಿದ್ರೆ ನಾವೆಲ್ಲ ಕಲಿಯೋವಾಗ ಹೇಳ್ತಿತ್ತು. ನಮಗೆ ಒಬ್ರು ಇವರು ಇದ್ದಾರೆ, ಯಾರು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ. ಡಿಫೆನ್ಸ್ ಡೀಲ್ ಆಗುವಾಗ ಅವರನ್ನು ಕರ್ಕೊಂಡು ಹೋಗ್ಬೇಕಾ ಬೇಡ? ಹೂ ಇಸ್ ಅಂಬಾನಿ? ಅವ್ರು ಯಾಕೆ ಹೋಗ್ತಾರೆ? ಇಲ್ಲಿ ಮೋದಿಯವರು ಮೋಸ ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ನಮಗೆ ಅನುಮಾನ ಇದೆ, ನಮಗೆ ಸಂಶಯ ಇದೆ. ಜಂಟಿ ಪಾರ್ಲಿಮೆಂಟ್ ಕಮಿಟಿ, ಜಂಟಿ ಸಂಸದೀಯ ಸಮಿತಿಯ ಮುಖಾಂತರ ಇವತ್ತು ನಮ್ಮ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ನಡೆದ ಇವತ್ತು ಪ್ರತಿಭಟನೆಯಲ್ಲಿ ನಮ್ಮ ಬೇಡಿಕೆ ಅದೇ, ಜಂಟಿ ಸಂಸದೀಯ ಸಮಿತಿಯ ಮುಖಾಂತರ ಇದನ್ನ ತನಿಖೆ ಮಾಡಿ, ತನಿಖೆ ನಡೆದು ಇವರು ಕ್ಲೀನ್ ಚಿಟ್ ತಗೊಂಡು ಬರ್ಲಿ, ನಮ್ದು ನಾವು ಒಪ್ಲೇಬೇಕಲ್ಲ ಅವಾಗ. ಸರ್, ಹಾಗಾದ್ರೆ ಮುಖ್ಯವಾಗಿ ಈಗ ಭಾರತ ಈಗ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಈಗ ಒಂದು ಸಂಕಷ್ಟಕ್ಕೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ರಫೇಲ್ ಯುದ್ಧ ವಿಮಾನದ ಅಗತ್ಯತೆ ಇದೆಯಾ? ಅಲ್ಲ, ದೇಶದ ರಕ್ಷಣೆಯಿಂದ ಉಂಟಲ್ಲ, ನಾವು ಮನೆಯಲ್ಲಿ ಸಂಕಷ್ಟ ಉಂಟಂತ ಹೇಳುವಾಗ ನಾವು ಯಾವ ರೀತಿ ನಮ್ಮ ಭದ್ರತೆಯನ್ನು ಮಾಡ್ಕೊಳ್ಬೇಕು ಅದು ಮಾಡಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆ ನಾವೊಂದು ಒಂದು ಸ್ಯಾಕ್ರಿಫೈಸ್ ಮಾಡುವಂಥದ್ದು ಅದರಲ್ಲಿ ಏನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅದು ಮಾಡುವಾಗ ಅದರ ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟು, ಯಾಕಂತ ಹೇಳಿದ್ರೆ ಇಲ್ಲಿ ಸಂಶಯ ಇರುವಂಥದ್ದು ಅದೇ ಮಾತಲ್ಲಿ. ಈಗ ಇಲ್ಲಿ ಸುಮಾರು 42,000 ಕೋಟಿ ಏನು ಹೆಚ್ಚು ತೋರಿಸ್ತಾ ಉಂಟು, ಅದಕ್ಕೆ ಏನು ವ್ಯತ್ಯಾಸ ಉಂಟು? ಯಾಕಂದರೆ ಸರ್ ಹೇಳಿದಾಗೆ ಈಗ ಜಂಟಿ ಸದನ ಸಮಿತಿಯಲ್ಲಿ ಇಟ್ಟರೆ ಉಂಟಲ್ಲ ಯಾಕಂದರೆ ಅಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ, ಯಾವುದೇ ಒಂದು ಇದು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಸಮಿತಿಯಲ್ಲಿ ಇಟ್ಟು ಅದರ ಎಲ್ಲ ಇದರ ಬಗ್ಗೆ ಚರ್ಚೆ ಆಗಲಿ ಅಥವಾ ಎಷ್ಟು ಖರ್ಚಾಗ್ತದೆ, ಎಷ್ಟು ಇಕ್ವಿಪ್ಮೆಂಟ್, ಅದು ಎಲ್ಲದರ ಬಗ್ಗೆ ಇದಾದಾಗ ಆಟೋಮೆಟಿಕ್ಲಿ ಅದರದ್ದು ಏನು ವಸ್ತುಸ್ಥಿತಿ ಗೊತ್ತಾಗ್ತದೆ, ಒಂದನೇದು. ಆಮೇಲೆ ಇನ್ನೊಂದು, ನಾನು ಆ ಕಾಲರ್ ಅವರು ಹೇಳುವಾಗ ಒಂದು ಮಾತು ಹೇಳಿದ್ರು, ಅವರು ಸ್ವಲ್ಪ ವಿಷಯಾಂತರ ಆಗ್ತದೆ ಆದರೂ ಕೂಡ ಪೆಟ್ರೋಲ್ ದರದ ಬಗ್ಗೆ ಅವರು ಮಾತು ಹೇಳಿದರು. ರಾಜ್ಯದಿಂದ ಕೇಂದ್ರಕ್ಕೆ ಬರುವಂಥದ್ದು ಮತ್ತು ರಾಜ್ಯಕ್ಕೆ ಬರುವಂಥದ್ದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆ ಕಡಿಮೆ ಮಾಡೋದ್ರಲ್ಲಿ ಕೇಂದ್ರಕ್ಕೆ ಯಾವುದೇ ಇದಿಲ್ಲ, ಅದು ರಾಜ್ಯದ ಮಾತ್ರ ಕೆಲಸ ಅಂತೇಳಿ. ಪ್ರಾಯಶಃ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, GST ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಕೂಡ ತನ್ನ ಒಂದು ಏನು ಆದಾಯದ ಮಿತಿ ಉಂಟಲ್ಲ ತುಂಬ ಕಮ್ಮಿ ಆಗಿದೆ. ಇರುವಂಥದ್ದು ಒಂದು ಪೆಟ್ರೋಲು ಮತ್ತು ಒಂದು ಲಿಕ್ಕರ್, ಈ ಎರಡು ಬೇಸಿಂದ ಬಿಟ್ಟರೆ ಉಂಟಲ್ಲ ಎಕ್ಸೈಸ್, ಇದು ಎರಡು ಇದ್ರ ಬೇಸಿಂದ ಬಿಟ್ಟರೆ ಮತ್ತು ಯಾವುದರಲ್ಲಿ ಬರುವುದಿಲ್ಲ. ಈಗ ನಾವು GSTಯನ್ನು ಪ್ರಾಯಶಃ ನಾವು ಕರ್ನಾಟಕ ಅತಿ ಹೆಚ್ಚು GSTಯನ್ನು ಕಟ್ಟುವಂಥ ಒಂದು ರಾಜ್ಯವಾಗಿದ್ದು, ನಾವು 100 ರೂಪಾಯಿ ಕಳಿಸಿದರೆ ನಮಗೆ ಸರಿಸುಮಾರು 70 ರೂಪಾಯಿಯನ್ನು ವಾಪಸ್ ಬರುವಂಥ ಪರಿಸ್ಥಿತಿ ಉಂಟು ಇವತ್ತು. ಆ ನಿಟ್ಟಿನಲ್ಲಿ ಯಾಕಂತ ಹೇಳಿದ್ರೆ ಹೀಗಿದ್ರೂ ಕೂಡ ನಮಗೆ ನಾವು ಕೂಡ ಈಗ ನಮ್ಮ ರಾಜ್ಯ ಕೂಡ 1,18,000 20,000 ಕೋಟಿ ಬಜೆಟನ್ನು ನಾವು ಮನ್ನಣೆ ಮಾಡಿರ್ತೇವೆ. ಹಾಗೆ ನಾವು ಯಾವ ರೀತಿಯಲ್ಲಿ ಅದನ್ನು ನಾವು ಇದು ಮಾಡ್ಕೊಂಡು ಹೋಗಬೇಕು. ಆದರೂ ಕೂಡ ನಮ್ಮ ಸಮ್ಮಿಶ್ರ ಸರ್ಕಾರ ಆ ನಿಟ್ಟಿನಲ್ಲಿ ಜನಸಾಮಾನ್ಯರ ಕಷ್ಟಕ್ಕೆ
ಒಂದು ಬೆಲೆಯನ್ನು ಕೊಟ್ಟು 2 ರೂಪಾಯಿ ಸೆಸ್ಸನ್ನು 2 ರೂಪಾಯಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡ್ತಾರೆ. ಅದನ್ನು ಇವತ್ತಿಗೂ ಕೂಡ ಯಾರು ಕೂಡ ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಆದರೆ ಇನ್ನೊಂದು ವಿಷಯ ಹೇಳ್ತೇನೆ, ಯಾವಾಗ ಭಾರತ್ ಬಂದ್ ನಡೀತು ಅವತ್ತೇ ಸಾಯಂಕಾಲ ಪುನಃ ಪೆಟ್ರೋಲ್ಗೆ ಡೀಸೆಲ್ ಬೆಲೆಗೆ 15 ಪೈಸೆ ಮತ್ತು 26 ಪೈಸೆ. ಸಬ್ಸಿಡಿ ಬಗ್ಗೆ ಹೇಳಿ ನಂಗೆ ಅರ್ಥ ಆಗಲಿಲ್ಲ. ಅಲ್ಲ, ಅದು ಅವರು ಸಬ್ಸಿಡಿ ಅದು ಯಾವಾಗ ಹಿಂದೆದ್ದು ಸರ್ಕಾರದಲ್ಲಿ ನಾವು ಬರ್ದಿತ್ತು, ಅವಾಗ ನಮಗೆ ಬ್ಯಾರಲ್ಲಿಗೆ 140 ರೂಪಾಯಿ ಇತ್ತು. ಈಗ ಬ್ಯಾರಲ್ಲಿಗೆ ಇರುವಂಥದ್ದು 89 ರೂಪಾಯಿ ಸಬ್ಸಿಡಿ. ಅಲ್ಲ, ಬಂದಂಥದ್ರಲ್ಲಿ ಸಬ್ಸಿಡಿಯನ್ನು ಅಂದರೆ 100 ರೂಪಾಯಿ ಬಂದದನ್ನು ನಾವು 80 ರೂಪಾಯಿ ಕೊಡಬೇಕಾದ್ರೆ 20 ರೂಪಾಯಿನ ಸಬ್ಸಿಡಿಯನ್ನು ನಾವು ಕೊಟ್ಟು ಜನರಿಗೆ ಕೊಡ್ತಿದ್ದದ್ದು ಆಗಿನ ಸರ್ಕಾರ ಸಬ್ಸಿಡಿ ಕೊಡ್ತಿದ್ದದ್ದು ಹಾಗೆ. ಆದರೆ ಅವರು ಪ್ರಾಯಶಃ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಎರಡು. ಬಟ್ ಅದನ್ನು ಅವರು ಅಲ್ಲೇ ಒಂದು ಇದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಅವ್ರು ಇನ್ನೊಂದು ಹೇಳಿದ್ರು, ಬಾಂಡ್ ವಿಷಯದಲ್ಲಿ, ಪೆಟ್ರೋಲ್ ಬಾಂಡ್ ವಿಷಯದಲ್ಲಿ ಪ್ರಾಯಶಃ ನಾನು ಎಲ್ಲ ಅಂದರೆ ಇತ್ತೀಚೆಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಎಲ್ಲದರಲ್ಲಿ ತೆಗೆದಾಗ ಸನ್ಮಾನ್ಯ ಮೋದಿಯವರು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದರು, ಆಮೇಲೆ ಇದೇ ರೀತಿಯಾದ ಒಂದು ಚರ್ಚೆ ಒಂದು ತುಂಬ ಬರ್ತುಂಟು. ಆದರೆ ಎಲ್ಲ ಇದಕ್ಕೆ ನಾನು ಒಂದು ಈ ವಾಟ್ಸಪ್ಪಲ್ಲಿ ಹಾಕುವವರೆಗೂ ಮತ್ತು ನಾನು ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಅದಕ್ಕೊಂದು ಬೇಸ್ ಯಾವ ರೀತಿಯಲ್ಲಿ ಈಗ ಮತ್ತೊಂದು ಇದರಲ್ಲಿ ಈ ಹಣವನ್ನು ಇಲ್ಲಿಗೆ ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಯೂಸ್ ಮಾಡ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳೇ ಅದನ್ನು ಎಲ್ಲಿ ಕೂಡ ಹೇಳಲಿಕ್ಕೆ ರೆಡಿ ಇಲ್ಲ. ಅವರೊಂದು ಪ್ರೆಸ್ಸನ್ನು ಕರೆದು ಅಥವಾ ಯಾವುದೋ ಒಂದು ಅವ್ರು ಹೇಳಲಿಕ್ಕೆ ರೆಡಿ ಇಲ್ಲ. ಆದರೆ ಈ ರೀತಿಯ ಒಂದು ಬರ್ತಾ ಉಂಟು, ಅದರಲ್ಲಿ ಯಾವ RTI ಬೇಸಲ್ಲಿ ತೆಗೆದಿದ್ದಾರೆ. ಈಗ 2 ಲಕ್ಷ ಅವ್ರು ಹೇಳ್ತಾರೆ 1,50,000 ಕೋಟಿ ಸಾಲ ಇತ್ತು, ಅದಕ್ಕೆ 60,000 ರೂಪಾಯಿ ಬಡ್ಡಿ ಸೇರಿ 2,10,000 ಕೋಟಿ ಮೋದಿ ಅವರು ಮನಮೋಹನ್ ಸಿಂಗ್ ಮಾಡಿದ ಸಾಲವನ್ನು ತೀರಿಸಿದ್ದಾರೆ ಅನ್ನುವಂಥದ್ದು. ಆದರೆ ಅದಕ್ಕೆ ಯಾವ ಬೇಸಲ್ಲಿ, ಯಾವ RTI ಬೇಸಲ್ಲಿ, ಅಥವಾ ಅದಕ್ಕೊಂದು ಯಾವುದೋ ಒಂದು ಇದು ಬೇಕಲ್ವಾ, ಪ್ರೂಫ್ ಬೇಕಲ್ವಾ? ಅದು ಯಾವುದೂ ಇಲ್ಲ. ಇವತ್ತು ಎಲ್ಲ ನೀವು ಕಡೆಯಲ್ಲಿ ನೋಡಿದ್ರೆ ಉಂಟಲ್ಲ, ಪೆಟ್ರೋಲ್ ಬೇಕಾದರೆ 200 ರೂಪಾಯಿ ಆಗಿರಲಿ ನನಗೆ ಪರವಾಗಿಲ್ಲ ಅಂತ ಹೇಳುವಂಥ, ಅಂದರೆ ಒಟ್ಟಾರೆಯಾಗಿ ಒಂದು ರೀತಿಯ ಒಂದು ಅಫೀಮು ಗಾಂಜಾ ರೀತಿಯಲ್ಲಿ ಇವರ ಒಂದು ಇದರಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಬಹಳ ಮುಖ್ಯ ವಿಚಾರ. 2014 ಹಿಂದೆ ಪ್ರಧಾನಮಂತ್ರಿಯವರು ನನಗೆ ಅಧಿಕಾರ ಕೊಡಿ, ನಾನು ಪೆಟ್ರೋಲ್ ಬೆಲೆ ಇಳಿಸ್ತೇನೆ, ನನಗೆ ಅಧಿಕಾರ ಕೊಡಿ, ಡಾಲರ್ನ ಎದುರು ರೂಪಾಯಿ ಮೌಲ್ಯ ಕಮ್ಮಿ ಆಗ್ತಾ ಇದೆ, ಅದು ಡಾಕ್ಟರ್ ಮನಮೋಹನ್ ಸಿಂಗ್ರ ವಯಸ್ಸನ್ನು ತಲುಪ್ತಾ ಇದೆ, ನನಗೆ ಅಧಿಕಾರ ಕೊಡಿ, ಅದನ್ನು ನಾವು ರೂಪಾಯಿ ಮೌಲ್ಯ ಜಾಸ್ತಿ ಮಾಡ್ತೇವೆ, ನನಗೆ ಅಧಿಕಾರ ಕೊಡಿ, ದವಸ ಧಾನ್ಯಗಳು, ತರಕಾರಿ, ಎಲ್ಲದರ ತೊಗರಿ ಬೇಳೆ, ಇದೇ ಸುಷ್ಮಾ ಸ್ವರಾಜ್, ಇದೇ ಸ್ಮೃತಿ ಇರಾನಿ ಇವರೆಲ್ಲ ರಸ್ತೆಯಲ್ಲಿ ಬೀದಿಯಲ್ಲಿ ಅರಚಾಡಿದ್ ನೆನಪಿದೆ, ಮೈ ಮೇಲೆ ತರಕಾರಿಯ ಮಾಲೆ ಎಲ್ಲ ಹಾಕೊಂಡು ನೆನಪಿದೆ. ಯಾವ ರೀತಿ ನಾನು ಮಾಡ್ತೇನೆ ಅಂತ ಹೇಳಲಿಲ್ಲ. ಅದರ ಮೆಕ್ಯಾನಿಸಮ್ ಏನು ಯಾವ ಭಾಷಣದಲ್ಲೂ ಹೇಳಲಿಲ್ಲ. ನಮ್ಮ ದೇಶದ ಅಮಾಯಕ ಜನರು ಇವರ ಭಾಷಣಕ್ಕೆ ಮರುಳಾಗಿ ಇವರಿಗೆ ಅಧಿಕಾರ ಕೊಟ್ಟರು. ಈಗ ಅದು ಸಬ್ಸಿಡಿ ತೆಗೆದ್ವಿ ನಾವು, ಇನ್ನೊಂದಲ್ಲ, ನಮಗೆ ಯುವಕರಿಗೆ ಉದ್ಯೋಗ ಕೊಡಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತ ಹೇಳಿದ್ದು ನಾವಲ್ಲ. ಈಗ ವರ್ಷಕ್ಕೆ ಸುಮಾರು 2 ರಿಂದ 10 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಪಕೋಡ ಸ್ಟಾಲ್ ಹಾಕಿ, ಅದು ಒಂದು ಉದ್ಯಮ. ಉದ್ಯಮ ಬೇರೆ, ಉದ್ಯೋಗ ಬೇರೆ. ಉದ್ಯಮದಲ್ಲಿ ರಿಸ್ಕ್ ಉಂಟು, ಎಲ್ರಿಗೂ ಉದ್ಯಮ ಮಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಉದ್ಯೋಗ ಕೊಡಿ. ಉದ್ಯೋಗ ಸೃಷ್ಟಿ ಆಗ್ಬೇಕಾದ್ರೆ ಏನ್ ಮಾಡಬೇಕು? ದೇಶದಲ್ಲಿ ಸೌಹಾರ್ದಯುತ ಒಳ್ಳೆಯ ವಾತಾವರಣ ಇದ್ದಾಗ ಫಾರಿನ್ ಕಂಪನಿಗಳು ಬಂದು ಇಲ್ಲಿ ಹಣ ಹಾಕಿ ಉದ್ಯಮ ಹಾಕಿದಾಗ ಉದ್ಯೋಗ ಸೃಷ್ಟಿ ಆಗ್ತದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಗೋಮಾಂಸಕ್ಕೋಸ್ಕರ ತಲೆ ಹೊಡೆಯುವಂಥದ್ದು, 1-2 ದಲಿತರ ಮೇಲೆ ಹಲ್ಲೆ ಆಗುವಂಥದ್ದು, ಇದೆಲ್ಲ ಇದ್ದಾಗ ಪ್ರಕ್ಷುಬ್ಧ ವಾತಾವರಣದಲ್ಲಿ ಫಾರಿನ್ ಕಂಪನಿಗಳು ಹಣ ಆದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಬಂದಿದೆ, ಇಲ್ಲ ಹೇಳುದಿಲ್ಲ. ಅದು ಇವರ ಭಾಷಣ ಕೇಳಿ ಬಂದದಲ್ಲ, ಇವರು FDI ಕ್ಯಾಪ್ ಅನ್ನ ಓಪನ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು 8 ವರ್ಷ ದಮ್ಮೆ ಹಾಕಿದ್ರು, 28% FDI ಕೊಡುವ, ನಮ್ಮ ದೇಶಕ್ಕೆ ಬಂಡವಾಳ ಬರ್ತದೆ ಹೇಳಿ. ಆಗ ಇವರು ಸ್ವದೇಶಿ ಹೇಳಿ 8 ವರ್ಷ ಅವ್ರಿಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಬಿಜೆಪಿ ಅವರು. ಈಗ ರಿಯಲ್ ಎಸ್ಟೇಟ್ 100%, ರೈಲ್ವೇಸ್ 100%, ಡಿಫೆನ್ಸ್ 100%. ಆದ್ರೂ ಕೂಡ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಇದ್ರಲ್ಲಿ ಹಣ ಬರ್ಲಿಲ್ಲ. ಬಂದದ್ದು ಯಾವ್ದು ಗೊತ್ತುಂಟ? ಮೇಜರ್ ಸರ್ವಿಸ್ ಸೆಕ್ಟರ್, ಅಂದ್ರೆ ಇನ್ಶೂರೆನ್ಸ್ ಕಂಪನಿಗಳು, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಂತದ್ರಕ್ಕೆಲ್ಲ ಹಿಂದೆ ಕೂಡ ಇದೇ ರೀತಿಯಾಗಿದೆ 2001ರಲ್ಲಿ ಇದೇ ರೀತಿಯಾಗಿ. ಆಮೇಲೆ ಅಂದ್ರೆ ನೋಡಿ, ಇಲ್ಲಿ ನಾನು ಹೇಳುವಂಥದ್ದು, ನಾವು ಕೂಡ ಈ ದೇಶದ ಅಭಿವೃದ್ಧಿ ಬಯಸುವವರು, ನಮ್ಗೆ ನಮ್ದೇ ದೇಶ, ನಮ್ದೇ ಸರ್ಕಾರ. ಆದ್ರೆ ನೀವು ಯಾವ ರೀತಿ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅದನ್ನು ವಿವರಿಸಿ. ಅದನ್ನು ಬಿಟ್ಟು ಕಾಂಗ್ರೆಸ್ನವರಿಗೆ ಮತ್ತೆ UPA ಸರ್ಕಾರಕ್ಕೆ ಮತ್ತೆ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಹಿಗ್ಗಾಮುಗ್ಗಾ ಟೀಕೆ ಮಾಡಿ, ಅವರ ಧರ್ಮ, ಅವರ ದೇಶ, ಅದು ನಮ್ಗೆ ಅಗತ್ಯ ಇಲ್ಲ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಅವ್ರು ಹಿಂದುವ ಮುಸ್ಲಿಮ, ನಮಗೆ ಭಾರತೀಯತೆ ಮುಖ್ಯ. ಸೊ ಇಲ್ಲಿ ಏನು ಮಾಡಿದವರು, ಚುನಾವಣೆಯ ಹಿಂದೆ ಇದೆಲ್ಲ ಇಶ್ಯೂಗಳಿಂದ ಭಾವನಾತ್ಮಕವಾಗಿ ಜನರನ್ನು ಕೆರಳಿಸಿ ಈಗ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಬೇಕಾದ್ರೆ ಒಂದು ನೆಪ,
ತರಕಾರಿ ಬೆಲೆ ಕಮ್ಮಿ ಆಗಬೇಕಾದ್ರೆ ಒಂದು ನೆಪ. ಡಾಲರಿಗೆ ಏನು, ಡಾಲರ್ ಯಾಕೆ ಇವತ್ತು ಎಷ್ಟಾಯಿತು? 74 ರೂಪಾಯಿ ಆಯ್ತು. $1 ಖರೀದಿ ಮಾಡಬೇಕಾಗಿ 74 ರೂಪಾಯಿ ನೀವು ಖರ್ಚು ಮಾಡಬೇಕು. ಇದಕ್ಕೆ ಟೀಕೆ ಮಾಡ್ತಿದ್ರಲ್ವ ಇವರು. ಮತ್ತೆ ಪ್ರತಿ ಒಂದು ವಿಚಾರಗಳಲ್ಲಿ ನಮ್ಮ ದೇಶದ ಭಯೋತ್ಪಾದಕ ದಾಳಿಗಳ ಬಗ್ಗೆ, ಹಿಂದೆ ಭಯೋತ್ಪಾದಕ ದಾಳಿ ನಡೀತಾ ಇದ್ದದ್ದು ನಾಗರಿಕರ ಮೇಲೆ, ಇವತ್ತು ಸೈನ್ಯದ ಕ್ಯಾಂಪ್ ಮೇಲೆ ದಾಳಿ ನಡೆದಿದೆ. ಮೋದಿಯವರ ಅಧಿಕಾರದಲ್ಲಿ ಉರಿ, ಪಠಾಣ್ಕೋಟ್, ವ್ಯಾಂಪುರ್ ಇದೆಲ್ಲ ದಾಳಿ ನಡೆದದ್ದು ಎಲ್ಲಿ ಅಂದರೆ ನಮ್ಮ ಆರ್ಮಿ ಬೇಸ್, ನಮ್ಮ ಸೈನ್ಯದ ಕ್ಯಾಂಪ್ಗಳಲ್ಲಿ ಭಯೋತ್ಪಾದಕರು ನುಗ್ಗಿ ನಮ್ಮ ಸೈನಿಕರನ್ನು ಕೊಲ್ತಾ ಇದ್ದಾರೆ. ಸೊ ಇದೇ ನಾನು ಏನು ಹೇಳ್ತಾ ಇದ್ದೇನೆಂದರೆ, ಸ್ಪಷ್ಟವಾದಂಥ ದೇಶದ ಅಭಿವೃದ್ಧಿ ಪರವಾದಂಥ ನೀತಿಯನ್ನು ಮಾಡೋದು ಬಿಟ್ಟು ಸ್ವಲ್ಪ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಆಗುವಂಥ ಕಾನೂನುಗಳು ಮಾತ್ರ ಆಗ್ತಾ ಇದೆ. ಹಾಗಾಗಿ ನಮಗೆ ಸಂಶಯ. ಇಲ್ಲಿ ನಾವು ನಿಖರವಾಗಿ ರಫೇಲ್ ಡೀಲಲ್ಲಿ ಮೋಸ ಆಗಿದೆ ಅಂತ ಹೇಳಲಿಕ್ಕೆ ನನಗೂ ಅರ್ಹತೆ ಇಲ್ಲ, ಇವ್ರಿಗೂ ಇಲ್ಲ, ನಿಮಗೂ ಇಲ್ಲ. ನಮಗೆ ಒಬ್ಬ ನಾಗರಿಕ ಆಗಿ ಅಥವಾ ಒಂದು ವಿರೋಧ ಪಕ್ಷವಾಗಿ ತನಿಖೆ ಮಾಡಿ ಅಂತ ನಾವು ಬೇಡಿಕೆ ಇಡ್ತೀವಿ. ಮಲ್ಯ ಮತ್ತು ಅರುಣ್ ಜೇಟ್ಲಿಯ ನಂಟಿನ ಬಗ್ಗೆ ತನಿಖೆ ಮಾಡಿ. ಎಸ್ ಈಗ ಹೇಳಿದ್ರೆ ತಾವು ವಿರೋಧ ಪಕ್ಷವಾಗಿ ಈಗ ಹೇಳೋದೇ ಆದ್ರೆ ಆಗಲಿ, ಹಾಗಾದ್ರೆ ಈಗ ತಯಾರಾಗಿರ್ತಕ್ಕಂತಹ ಇಲ್ಲಿಗೆ ಬರೋದಕ್ಕೆ ಈಗ ಏನು ಯುದ್ಧ ವಿಮಾನಗಳು ತಯಾರಾಗಿವೆ, ಅಂತಹ ವಿಮಾನಗಳನ್ನ ತಡೆಯುವ ಪ್ರಯತ್ನವನ್ನು ಏನಾದರೂ ಮಾಡ್ತೀರಾ ತಾವು? ಹಾಗಾದ್ರೆ ತಡೆಯುವುದಲ್ಲ, ನಮಗೆ ಅದರ ಗುಣಮಟ್ಟದ ಬಗ್ಗೆಯೂ ಸಂಶಯ ಬರ್ತದೆ. ಈಗ HAL ಗೆ ಬದಲಿಗೆ ಯಾವುದಾದ್ರೂ ಅದಕ್ಕಿಂತ ಜಾಸ್ತಿ ಅನುಭವ ಇದ್ದವರಿಗೆ ಕೊಟ್ಟರೆ ನಾವು ಒಪ್ಪಬಹುದಿತ್ತು. ಈಗ ಆ ನಿಟ್ಟಿನಲ್ಲೇ ಪ್ರತಿಭಟನೆಗಳಾಗ್ತಾ ಇದೆಯಲ್ಲ ನಮಗೆ ಎಲ್ಲ ಇನ್ಕ್ಲೂಸಿವ್. ನಮ್ಮದು ಅದಕ್ಕೆ ಕೊಟ್ಟಂತ ಬೆಲೆಯ ಬಗ್ಗೆ, ಅದನ್ನ ಸಮಿತಿಯಲ್ಲಿ ನಿರ್ಧಾರ ಆಗದೆ, ಪ್ರೊಸೀಜರ್ಸ್ಗಳನ್ನು ಪಾಲನೆ ಮಾಡದೆ, ಉಲ್ಲಂಘನೆ ಮಾಡಿ ಕಾಂಟ್ರಾಕ್ಟ್ ಕೊಟ್ಟ ಬಗ್ಗೆ, ಸಂಸತ್ತಿನಲ್ಲಿ ಸುಳ್ಳು ಹೇಳಿದ ಬಗ್ಗೆ, 15 ದಿನ ಹಿಂದೆ ಹುಟ್ಟಿಕೊಂಡಂತ ಒಂದು ಖಾಸಗಿ ಕಂಪನಿಗೆ ಕೊಟ್ಟ ಬಗ್ಗೆ, ಇದೆಲ್ಲ ವಿಚಾರಗಳು. ಅದು ಕೂಡ ವಿಪರ್ಯಾಸ ನೋಡಿ. ನಮ್ಮ ಕರ್ನಾಟಕದಲ್ಲಿದ್ದಂಥ ಸಂಸ್ಥೆಯ ಕೈಯಲ್ಲಿದ್ದಂಥ HAL ಕರ್ನಾಟಕದಲ್ಲಿರೋ ಬೆಂಗಳೂರಲ್ಲಿ ಇದ್ದದ್ದು, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದಂಥ ನಿರ್ಮಲಾ ಸೀತಾರಾಮನ್ ನಮ್ಮ ಅವಕಾಶವನ್ನು ಕಿತ್ಕೊಂಡ್ರು. ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದವರು, ಅವರಾದರೂ ಹೇಳಬೇಕಿತ್ತು ರಿಲಯನ್ಸಿಗೆ ಬೇಡ, ನಮ್ಮದೇ ದೇಶದ ಸಂಸ್ಥೆ ಇದೆ, ಬೇಕಾದ್ರೆ ಅದನ್ನು ಚುರುಕುಗೊಳಿಸಿ, ನೀವು ಅದಕ್ಕೆ ಬೇಕಾದಂಥ ಸೌಕರ್ಯಗಳು ಕೊಡಿ. ಪಬ್ಲಿಕ್ ಸೆಕ್ಟರ್ ಅದು, ಸರ್ಕಾರದ ಕೈಯಲ್ಲಿ ಇರುವಂಥದ್ದು, ಖಾಸಗಿ ಅಲ್ಲ. ರಿಲಯನ್ಸ್ನವ್ರು ನಾಳೆ ಮಾಡದಿದ್ರೆ, ಡಿಲೇ ಮಾಡಿದ್ರೆ. ಖಂಡಿತ ಈ ಕುರಿತಾಗಿ ಮಾತಾಡ್ತೇನೆ ಸರ್. ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ಕಾರ ಸರ್, ನಾನು ಶ್ರೀಕಾಂತ್ ಅಂತ ಉಡುಪಿಯಿಂದ ಕಾಲ್ ಮಾಡ್ತೇನೆ. ಸರ್ ಹೇಳಿ ಸರ್, ಈ ಕುರಿತಾಗಿ ತಾವೇನು ಹೇಳ್ತೀರಿ? ರಫೇಲ್ ಈ ಯುದ್ಧ ವಿಮಾನಗಳ ಕುರಿತಾಗಿ ಏನು ಹೇಳ್ತೀರಿ? ಸರ್, ಇದೊಂದು ಹಗರಣ ಅಂತ ಕಾಂಗ್ರೆಸ್ನವರು ಬಿಂಬಿಸ್ತಾ ಇರೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗೇನೆ ಇದು ಲೋಕಸಭಾ ಚುನಾವಣೆ ನೆಕ್ಸ್ಟ್ ಬರ್ತಾ ಇರೋದ್ರಿಂದ ಇದೊಂದು ಮೋದಿಯ ಮೇಲೆ ಮಾಡುವಂತ ಕ್ಲಿಯರ್ ಆಗಿ ಟಾರ್ಗೆಟ್ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಹಗರಣ ಅಲ್ಲ ಅಂತ ಹೇಳ್ತೀರಾ ತಾವು? ಖಂಡಿತ ಹಗರಣ. ಯಾವ ಆಧಾರದ ಮೇಲೆ ಹೇಳ್ತೀರಾ ಸರ್? ಈಗ ಇದು ಹಗರಣ ಅಲ್ಲ ಅಂತ ತಮಗೆ ಯಾವ ಆಧಾರದ ಮೇಲೆ ಇದನ್ನ ಹೇಳ್ತೀರಾ ಸರ್ ತಾವು? ಅಂದ್ರೆ ಒಂದು ದೇಶಗಳ ಮಧ್ಯೆ ನಡೆದೇ ಇರತಕ್ಕಂತ ಒಪ್ಪಂದ ಇದು. ಅದು ಅಲ್ಲ, ಇದು ಯುದ್ಧ ವಿಮಾನದ ಒಪ್ಪಂದ ಆಗಿರೋದ್ರಿಂದ ಅದಕ್ಕೆ ಅದರದ್ದೇ ಆದೊಂದು ಗೌಪ್ಯತೆ ಅನ್ನೋದು ಇರ್ತದೆ. ಅಂದ್ರೆ ಅದನ್ನ ಕೇಂದ್ರ ಸರ್ಕಾರ ಅದನ್ನ ಹೊರಗೆ ಹಾಕ್ಲಿಲ್ಲ. ಯಾಕೆಂದ್ರೆ ಬೇಡ, ಅದೊಂದು ಗೌಪ್ಯತೆ ಕಾಪಾಡ್ಬೇಕು ಅನ್ನೋ ದೃಷ್ಟಿಯಿಂದ ಹೊರಗೆ ಹಾಕ್ಲಿಲ್ಲ. ಅದನ್ನ ಕಾಂಗ್ರೆಸ್ನವರು ಅದು ಹಗರಣ ಆಗಿದೆ, ಅದಕ್ಕೆ ಹೊರಗೆ ಹಾಕ್ತಿಲ್ಲ ಅಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಹಗರಣಗಳು ಸಿಗದೇ ಇರೋದ್ರಿಂದ ಇದೊಂದು ಇದೊಂದು ಹಗರಣ ಆಗಿದೆ ಅಂತ ಎಲ್ಲರಿಗೂ ನಿರ್ಧಾರ ಆಗ್ಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಅನಿಸ್ತಾ ಇದೆ. ಎಸ್ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಅವರು ಮುಖ್ಯವಾಗಿ ಹೇಳಿದ್ರು, ಯಾವುದೇ ಹಗರಣಗಳನ್ನ ಈಗ ಕೇಂದ್ರ ಸರ್ಕಾರದಿಂದ ಅವರು ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಯಾವುದೇ ಹಗರಣಗಳು ಸಿಗ್ತಾ ಇಲ್ಲ. ಹಾಗಾಗಿ ಇದು ಒಂದು ಹಗರಣ ಆಗಿದೆ ಎನ್ನುವಂತಹ ಕೇಂದ್ರ ಸರ್ಕಾರದ ಮೇಲೆ ಸುಖ ಸುಮ್ಮನೆ ಗೋಬೆ ಕೂರಿಸುವಂತಹ ಪ್ರಯತ್ನವನ್ನ ಈಗ ಒಂದು ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಸರ್? ಅವರು ಇಷ್ಟು ಹೊತ್ತು ಚರ್ಚೆ ನೋಡ್ಲಿಲ್ವೇ? ನಾವು ನಮ್ಮ ಮಾತು ಅತ್ಯಂತ ಸ್ಪಷ್ಟ. ಪುನಃ ಅವ್ರಿಗೆ ನೋಡ್ತಾ ಇದ್ರೆ ಹೇಳ್ತೇನೆ, ನಮಗೆ ಯಾವ ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ಗೌಪ್ಯವಾಗಿ ಇಡುವ ವಿಚಾರದಲ್ಲಿ ಅಭ್ಯಂತರ ಇಲ್ಲ. ಅದರ ಟೆಕ್ನಾಲಜಿಯನ್ನು ಗೌಪ್ಯವಾಗಿ ಇಡಿ. ಫ್ರಾನ್ಸ್ ದೇಶದವರು ಹೇಳ್ತಾರೆ ಷರತ್ತಿನಲ್ಲಿ ಅಂತ ಷರತ್ತಿಲ್ಲ, ಒಪ್ಪಂದದಲ್ಲಿ ಅಂತ ಷರತ್ತಿಲ್ಲ ಗೌಪ್ಯವಾಗಿ ಇಡುವಂಥದ್ದು. ನಮ್ಮ ಮಂತ್ರಿಗಳು ಸಂಸತ್ನಲ್ಲಿ ಹೇಳ್ತಾರೆ ಅದರ ಹಣಕಾಸಿನ ವಿಚಾರವನ್ನು ನಾವು ಹೇಳುವಾಗಿಲ್ಲ ಹೇಳ್ತಾರೆ. ರಿಲಯನ್ಸ್ ಅವರು ಬಹಿರಂಗಪಡಿಸ್ತಾರೆ, ಡಸಾಲ್ಟ್ ಕಂಪನಿಯವರು ಬಹಿರಂಗಪಡಿಸ್ತಾರೆ. ಹಾಗಾದ್ರೆ ನಮ್ಮ ಹಣಕಾಸು ಸಚಿವರು ಮತ್ತೆ ಕೇಂದ್ರ ಸರ್ಕಾರದವರು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಲ್ವ? ಅವರಿಗೆ ಬಹಿರಂಗಪಡಿಸುವ ಹಕ್ಕಿಲ್ಲ ಅಲ್ಲ. ಸೊ ಇಲ್ಲಿ ನಮಗೆ ಅನುಮಾನ ಬರುವಂಥದ್ದು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ರಿಲಯನ್ಸ್ಗೆ ನಾವು ಕೊಡಲೇ ಇಲ್ಲ ಹೇಳ್ತಾರೆ. ಆದರೆ ಡಸಾಲ್ಟ್ ಅವರು ಆಫ್ಸೆಟ್ ಕಾಂಟ್ರಾಕ್ಟ್ ಅನ್ನ ರಿಲಯನ್ಸ್ಗೆ ಕೊಟ್ಟಿದ್ದಾರೆ. ರಿಲಯನ್ಸ್ ಇದರಲ್ಲಿ ಎಷ್ಟು ಅನುಭವ ಇದೆ, ಅವ್ರ ಹತ್ರ ಎಷ್ಟು ಸೌಕರ್ಯಗಳಿದೆ ವಿಮಾನ ಮಾಡುವಂಥದ್ದು, ಎಷ್ಟು ಟೆಕ್ನಾಲಜಿ ಇದೆ ಅವ್ರ ಹತ್ರ, ಅದ್ರ ಬಗ್ಗೆ ಯಾರಿಗೂ ಏನು ಮಾಹಿತಿ ಇಲ್ಲ. ಹಾಗಾದರೆ ಅವರಿಗೆ
ಮಿತ್ರತ್ವದ ಆಧಾರದಲ್ಲಿ ಕೊಟ್ಟಿರಬಹುದೇ ಎಂಬುವಂಥದ್ದು ನಮ್ಮದು ಅನುಮಾನ. ನಾವು ಕೂಡ ಸ್ಪಷ್ಟವಾಗಿ ಹಗರಣ ಆಗಿದೆ ಅಂತಲ್ಲ, ನಾವು ತನಿಖೆ ಮಾಡಿ ಹೇಳುದು, ನಮ್ಮ ಸಂಶಯ ಅದು. ಎಸ್ 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 ಒಟ್ಟಾರೆಯಾಗಿ ಹೇಳೋದಾದ್ರೆ ಸರ್, ಕೊನೆಯದಾಗಿ ಈ ಕುರಿತಾಗಿ ತಾವೇನು ಹೇಳ್ತೀರಿ? ರಫೇಲ್ ಹಗರಣ ಮತ್ತು ಇತ್ತೀಚೆಗೆ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಎಲ್ಲ ಒಟ್ಟಾರೆಯಾಗಿ ಅವರ ನಡವಳಿಕೆಗಳು ಒಂದು ನಿಟ್ಟಿನಲ್ಲಿ, ಅಂದರೆ ಈ ರಫೇಲ್ ಹಗರಣ ಕೂಡ ಇವರು ಹೇಳಿದಾಗೆ ಇದನ್ನು ಪ್ರಾಯಶಃ ಇದು ಏನು ಹೇಳ್ತಾರೆ ಅದಕ್ಕೆ ನಮ್ಮ ಖರ್ಚು ವೆಚ್ಚಗಳ ಇದರಲ್ಲಿ, ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅಣ್ಣವರು ಹೇಳಿದಾಗೆ ಎಲ್ಲ ಖರ್ಚು ವೆಚ್ಚಗಳ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಾಗಿದ್ದು, ಅದರ ಬಗ್ಗೆ ಸದನ ಸಮಿತಿಯಲ್ಲಿ ಅವರು ಅದರ ಬಗ್ಗೆ ಬಂದು ಆ ಒಂದು ನಿರ್ಣಯ ಬಗ್ಗೆ ತಗೊಳ್ಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಈ ಹಿಂದೆ ಕೂಡ ಇವರದ್ದು ಸಂಬಂಧ ಯಾವ ರೀತಿಯೆಲ್ಲ ಇರ್ತಿತ್ತು ಅಂತ ಹೇಳುವುದಕ್ಕೆ, ಯಾರು ನಮ್ಮ ಎಲ್ಲ ಇವರೊಟ್ಟಿಗೆ ಉದ್ಯಮಪತಿಗಳ ಒಟ್ಟಿಗೆ ಮೋದಿಯವರದ್ದು ಪ್ರತಿಯೊಂದು ಬಾರಿ ಕೂಡ, ಅಂದರೆ ದೇಶದಲ್ಲಿ ಉಂಟಲ್ಲ ಯಾವುದೇ ಒಂದು ಇದಾದರೂ ಪ್ರಾಯಶಃ ಅಧಿಕಾರಕ್ಕೆ ಬಂದು 1 ವರ್ಷಗಳಲ್ಲಿ 1,14,000 ಕೋಟಿ NP ಅಂದರೆ 50 ಕೋಟಿಗೂ ಹೆಚ್ಚು ಇರುವಂಥ NPಗಳನ್ನು ಆ ಸಾಲ ಮನ್ನಾವನ್ನು ಮಾಡಿದ್ದಾರೆ. ಅಂದರೆ 50 ಕೋಟಿ NP ಆಗಬೇಕಂತ ಹೇಳಿದ್ರೆ ಹೌದು, ನಮಗಾಗಲಿ ಇನ್ನೊಬ್ಬರಿಗಾಗಲಿ ಆಗೋದಿಲ್ಲ, ಅದಕ್ಕೊಂದು ಒಂದು 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 ಡಿಗ್ನಿಟಿ ಬೇಕಾಗುತ್ತೆ, ಆ ಒಂದು ಉದ್ಯಮಿಗಳಾಗಿರ್ತಾರೆ. ಅಂದರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಉದ್ಯಮಪತಿಗಳ ಪರವಾಗಿ ಹಿಂದಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಅದು GST ಮುಖಾಂತರನೂ ಆಗಿರ್ಬೋದು, ಅಥವಾ ನೋಟ್ ಬ್ಯಾನ್ ಮಾಡುವ ಮುಖಾಂತರನೂ ಆಗಿರ್ಬೋದು, ಮತ್ತು ಎಲ್ಲ ರೀತಿಯಲ್ಲಿ ಈಗ ಇದು ಜಿಯೋ ಸಿಮ್ ಇದಾಗಿರ್ಬೋದು, ಅಥವಾ ಮತ್ತು ಇದರ ಮಧ್ಯದಲ್ಲಿ ಇನ್ನೊಂದಿತ್ತು ಚೈನಾದಕ್ಕೆ ಜಿಯೋದು ಒಂದು 500 ರೂಪಾಯಿದು ಮೊಬೈಲ್ ಬಗ್ಗೆ, ಅದರಲ್ಲೂ ಕೂಡ ಪ್ರತಿಯೊಂದು ಎಲ್ಲ ರೀತಿಯಲ್ಲಿ ಕೂಡ ಒಂದು ಉದ್ಯಮಪತಿಗಳ ಪರವಾದಂಥ ಒಂದು ಸರ್ಕಾರ, ಮೋದಿ ಸರ್ಕಾರ ಜನಸಾಮಾನ್ಯರಿಗೆ ಇದು ಯಾವುದೇ ರೀತಿಯಲ್ಲಿ ಇದು ಕೆಲಸ ಮಾಡಲಿಲ್ಲ, ಈ ಮುಂದೇನೂ ಕೂಡ ಮಾಡುವುದಿಲ್ಲ. ಹಾಗಾಗಿ ಇದನ್ನು ನಾನು ನಿಜವಾಗಿ ನಾನು ವಿರೋಧಿಸ್ತೇನೆ. ಖಂಡಿತ ಈ ಕುರಿತಾಗಿ ಮಾಹಿತಿ ಪಡ್ಕೊಳ್ತೇನೆ ಸರ್. ಕೊನೆಯದಾಗಿ ಒಂದು ಕರೆ ಇದೆ, ನಿಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಿನೇಶ್ ನಾಯ್ಕ್ ಉಡುಪಿಯಿಂದ. ಸರ್ ಹೇಳಿ ಸರ್. ನಾ ಉಡುಪಿಯಿಂದ ದಿನೇಶ್ ನಾಯ್ಕ್ ಪುನಃ ಮಾತಾಡ್ತಾ ಇದ್ದೇನೆ. ಎಸ್ ಹೇಳಿ ಸರ್, ಹೇಳಿ. ನೀವೊಂದು ಕ್ವಶನ್ ಕೇಳಿದ್ರಲ್ಲ, ಎಸ್ ಇದು ರಫೇಲ್ ವಿಮಾನ ನಮ್ಗೆ ಬೇಕಾ ಅಂತ, ಅದು ಈಗಲ್ಲ 10 ವರ್ಷ ಮೊದಲೇ ಬೇಕಾಗಿತ್ತು. ನಾವು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ನಾವು 1965ನೇ ಇಸ್ರೇಲಿ ನಾವು ಫೈಟ್ ಮಾಡುವಾಗ ನಮ್ದೆಲ್ಲ ಓಲ್ಡ್ ಹಂಟರ್ಸ್, ಮಿಸ್ಟಿಯರ್ಸ್, ಮ್ಯಾಟ್, ಕೆನ್ಬರಾಸ್ ವಿಮಾನಗಳಿತ್ತು. ಆಗ ಪಾಕಿಸ್ತಾನ ಲೇಟೆಸ್ಟ್ ಸೇಬರ್ ಜೆಟ್ಸ್ ಮತ್ತು ಸ್ಟಾರ್ ಫೈಟರ್ಸ್ ಬಂದು ನಮ್ಮ ಹತ್ರ ಫೈಟ್ ಮಾಡಿದ್ರು. ನಮ್ಗೆ ಡಿಸ್ಅಡ್ವಾಂಟೇಜ್ ಆಗಿತ್ತು. ಅದೇ ರೀತಿಯಲ್ಲಿ ಈಗ ನಾವು ಪುನಃ 71 ವಾರಲ್ಲೂ ಸೇಮ್ ಪ್ರಾಬ್ಲಮ್ ಆಯ್ತು. ಲಕ್ಕಿಲಿ 71 ವಾರ ಆಗುವಾಗ ನಾವು ಸುಖಾಯ್ 7 ಪರ್ಚೇಸ್ ಮಾಡಿದೆವು, ಮತ್ತೆ MiG-21 ಪರ್ಚೇಸ್ ಮಾಡಿದೆವು. ಆದ್ರಿಂದ ವಿ ಕುಡ್ ಫೇಸ್ ಇಟ್. ಆದ್ರೆ ಈಗ ರಫೇಲ್ ವಿಮಾನ ನಾವು ಇನ್ನು ಡಿಲೇ ಮಾಡಿ ನೆಕ್ಸ್ಟ್ ವಾರಿಗೆ ನಾವು ಇದೆಲ್ಲ MiG-21 ಔಟ್ಡೇಟೆಡ್, ಇದು ಅಬೌಟ್ 20 years ಆಯ್ತು ಪರ್ಚೇಸ್ ಮಾಡಿ. ಈಗ ನೀವು ಕೇಳ್ತಾ ಇದ್ರಿ, ಎವ್ರಿ ಟೈಮ್ ಕ್ರಾಶ್ ಆಗ್ತಾ ಉಂಟು. ವಿ ಕೆನಾಟ್ ಡಿಪೆಂಡ್ ಆನ್ ದಟ್, ವಿ ಹ್ಯಾವ್ ಟು ಗೋ ಬೈ ಲೇಟೆಸ್ಟ್ ಏರ್ಕ್ರಾಫ್ಟ್. ಈ ರಫೇಲ್ ವಿಮಾನ ತುಂಬಾ ಒಳ್ಳೇದಂದ್ರೆ ಇಟ್ ಕ್ಯಾನ್ ಎಸ್ಕೇಪ್ ದ radar ಆಲ್ಸೋ. It has got that mechanism, then it can be fitted with that. ಸರ್ ಅಲ್ಲಿ ಮುಖ್ಯವಾಗಿ ತಾವು ಹೇಳಿದ್ರೆ, ಈ ಹಿಂದೆ 10 ವರ್ಷದ ಹಿಂದೆ ರಫೇಲ್ ವಿಮಾನದ ಅಗತ್ಯತೆ ಇತ್ತು ಅಂತ, ಆಗಲೂ ಸಹ ಮಾಡಲಿಲ್ಲ. ಈಗ 2015ಕ್ಕೆ ರಫೇಲ್ ವಿಮಾನ ಬರ್ತಿದೆ ಅಂತ ಹೇಳಿದ್ರು, ಆಗಲೂ ಸಹ ಬರಲಿಲ್ಲ. ಈಗ 2018 ಆದ್ರೂ ಕೂಡ ಇನ್ನು ರಫೇಲ್ ವಿಮಾನಗಳ ಬಗ್ಗೆ ಸುದ್ದಿ ಇಲ್ಲ, ಬರೀ ಚರ್ಚೆ ಮಾತ್ರ ಆಗ್ತಾ ಇದೆ. ಹಾಗಾದ್ರೆ ಈ ಕುರಿತಾಗಿ ಹೇಳೋದಾದ್ರೆ, ಇದು ಕೇವಲ ಬರೀ ಆರೋಪಗಳನ್ನ ಮಾಡ್ತಾ, ಪ್ರತಿಭಟನೆಗಳನ್ನ ಮಾಡ್ತಾ ಹೋಗೋದಕ್ಕೆ ಮಾತ್ರ ಸರ್ಕಾರಗಳ ಈ ದೊಂಬರಾಟದ ಮಧ್ಯೆ ಸಿಗಾಕೊಂಡಿದೆ ಅಂತ ಹೇಳ್ತೀರಾ? ನೋಡಿ ಸರ್, ಈಗ UPA ಗವರ್ಮೆಂಟ್ 8 ವರ್ಷ ಈ ರಫೇಲ್ ವಿಮಾನದ ಟೇಕಪ್ ಮಾಡಿ 8 ವರ್ಷ ಕಾಲಾದ್ರೆ ಅಮೌಂಟ್ ಹೇಳ್ತಾ ಹೋಗಿದ್ದಲ್ದೆ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಅದರ ನಂತರ ನೆಕ್ಸ್ಟ್ ಬಂದ ಗವರ್ಮೆಂಟ್ ಅಗ್ರಿಮೆಂಟ್ ಮಾಡಿದೆ. ಈಗ ಅಗ್ರಿಮೆಂಟ್ ಫೈನಲ್ ಆಗಿದೆ. ಇಟ್ ವಿಲ್ ಕಮ್ ಅಂದ್ರೆ ಫಸ್ಟ್ ಫ್ಯೂ ಏರ್ಕ್ರಾಫ್ಟ್ ವಿಲ್ ಮ್ಯಾನುಫ್ಯಾಕ್ಚರ್ಡ್ ಫಾರಿನ್ ಕಂಪನಿ ನೋಡಿ, ಅಲ್ಲಿಂದ ರೆಡಿ ಏರ್ಕ್ರಾಫ್ಟ್ ಬರ್ತದೆ. ನೆಕ್ಸ್ಟ್ ಬ್ಯಾಚ್ ವಿಲ್ ಬಿ ಕಮಿಂಗ್ ಫ್ರಮ್ ರಿಲಯನ್ಸ್ ಸೈಡ್. ರಿಲಯನ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತೇವೆ ನಾವು. ನಿಮ್ಗೆ ನೋಡಿ, ನಮ್ಗೆ ನೋಡಿ, ಇದು ಅಮೆರಿಕದ 7th ಫ್ಲೀಟ್ ಇದ್ದು ಆಲ್ fleets are serviced by Reliance. You may not be knowing 7th fleet ಅಮೆರಿಕದ ಬಿಗ್ಗೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಅದರಲ್ಲಿರೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಅದನ್ನ ಅವರ ಎಲ್ಲಾ ಶಿಪ್ ಅನ್ನು ರಿಲಯನ್ಸ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ ಮೇಲೆ ಬೆನಿಫಿಟ್, ಇದು ಕಾನ್ಫಿಡೆನ್ಸ್ ಇತ್ತು. ನಾನೇನು ಅವರ ಪರವಾಗಿ ಮಾತಾಡಿಲ್ಲ. ಸರ್ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು, ರಿಲಯನ್ಸ್ಗೆ ಕೊಡುವ ಬದಲಾಗಿ ಈಗ ಭಾರತದ ಯಾವುದಾದ್ರೂ ಖಾಸಗಿ ಸಂಸ್ಥೆಗೆ ಕೊಟ್ಟು ಅದನ್ನೇ ಚುರುಕುಗೊಳಿಸಬಹುದಿತ್ತಲ್ವಾ? ಯಾಕೆ ಈ ಕೆಲಸವನ್ನ ಮಾಡಿದ್ರು ಅಂತ. ಭಾರತದ ಖಾಸಗಿ ಕಂಪನಿ HAL ಕಂಪನಿಗೆ ಅವರಿಗೆ ಕೆಪಾಸಿಟಿ ಉಂಟು, ಎಲ್ರಿಗೆ ಕೆಪಾಸಿಟಿ ಇಲ್ಲ. ಈಗ ನೀವು ಬೇರೆ ಒಂದು ಕಂಪನಿ ಹೇಳಿದ್ರೆ ಅವರಿಗೆ ಅಷ್ಟು ಕೆಪಾಸಿಟಿ, ಬಿಕಾಸ್ ದೇ ಹ್ಯಾವ್ ಟು ಸ್ಪೆಂಡ್ ಅಂಡರ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ರುಪೀಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್. ಅದು ಕೆಪಾಸಿಟಿ ಇದ್ದವರಿಗೆ ಮಾತ್ರ ಕೊಡ್ಬೋದು.
ಹೆಚ್ಚಾಗಿ ಕೊಡಬೇಕಾದ್ರು ಎಕ್ಸಿಸ್ಟಿಂಗ್ ಕೆಪಾಸಿಟಿ ವಿ ಹ್ಯಾವ್ ಟು ಇನ್ಕ್ರೀಸ್ ಬಟ್ ಇಟ್ಸ್ ಅಗೇನ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಲೆಟ್ ಸ್ಪೆಂಡ್ ಫ್ರಮ್ ಗವರ್ಮೆಂಟ್ ಇದು ನಮ್ಮ ಗವರ್ಮೆಂಟ್ ಫಂಡ್ ಅನ್ನು ಅದಕ್ಕೆ ಹಾಕಿ ಅದರ ಬದಲು ಇಫ್ ಪ್ರೈವೇಟ್ ಸೆಕ್ಟರ್ ದೇ ಆರ್ ಕ್ಯಾಶ್ ರಿಚ್ ಕಂಪನಿ ಇಫ್ ದೇ ಕ್ಯಾನ್ ಸ್ಪೆಂಡ್ ಅಂಡ್ ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಹೆಡ್ ಕ್ವಾರ್ಟರ್ ಅಂಡ್ ಗಿವ್ ಅಸ್ ಅದಕ್ಕಿಂತ ಒಳ್ಳೇದು ಎಂತ ಉಂಟು ಸರ್ ಅನ್ನ ಐ ಅಗ್ರಿ UP ಹ್ಯಾಸ್ ಟು ಈಗ ಕಾಂಗ್ರೆಸ್ ಗವರ್ಮೆಂಟ್ ವಿರೋಧ ಪಕ್ಷವಾಗಿ ಖಂಡಿತ ಅವರ ಇದು ಡ್ಯೂಟಿ ಮಾಡಬೇಕು, ಅವರು ವಿರೋಧ ವ್ಯಕ್ತಪಡಿಸಲೇಬೇಕು. ಇಲ್ದಿದ್ರೆ ಒಂದೇ ಕಂಪನಿ ಒಂದೇ ಗವರ್ಮೆಂಟ್ ಅವರು ಹೇಳಿದಾಗೆ ಆಗುದಿಲ್ಲ. ಇವರ ಅದಕ್ಕೂ ಇದುಂಟು. ಮತ್ತು ಆ ಸೀಕ್ರೆಟ್ ಅಗ್ರಿಮೆಂಟ್ ಸೈನ್ ಮಾಡಿದ್ದಾರು, ಅದು ಡಿಫೆನ್ಸ್ ಮಿನಿಸ್ಟರ್ UPA ಗವರ್ಮೆಂಟ್ ಡಿಫೆನ್ಸ್ ಮಿನಿಸ್ಟರ್ ಸೈನ್ ಮಾಡಿದ್ದಾರಂತ ಫ್ರಾನ್ಸ್ ಇದ್ದು ಪ್ರೆಸಿಡೆಂಟ್ ಹೇಳಿದ್ದಾರೆ. ಅದು ದಿಸ್ ಇಸ್ ಸೈನ್ ಬೈ ದ ಅರ್ಲಿಯರ್, ದಿಸ್ ಇಸ್ ಬೈಂಡಿಂಗ್ ಆನ್ ಇಂಡಿಯಾ ಅಂತ. ಮತ್ತೆ ನೆಕ್ಸ್ಟ್ ನೀವು ಹೇಳಿದ್ರಿ ಇನ್ಫ್ಲೇಷನ್ ವಿಷಯ. You may note that inflation lowest level now, it has come below 4%. Other than petrol and diesel, ಬೇರೆ ಎಲ್ಲದರ ಬೆಲೆ ಕಡಿಮೆ ಆಗಿದೆ. ಈಗ ನೋಡಿ ಇದು ಅಕ್ಕಿದ್ದು ಮತ್ತು ಉದ್ದಿನ ಬೇಳೆ, ತೊಗರಿ ಬೇಳೆ ಇದೆಲ್ಲ ಎಷ್ಟು ಕಡಿಮೆ ಆಗಿದೆ. ಲಾಸ್ಟ್ 2 years ಮೊದಲು ಎಷ್ಟು ಕಡಿಮೆ ಆಗಿದೆ. ಎವ್ರಿಥಿಂಗ್ ಇಸ್ ಬ್ರಾಟ್ ಅಂಡರ್ ಕಂಟ್ರೋಲ್ ಎಕ್ಸೆಪ್ಟ್ ಮತ್ತೆ ಡಾಲರ್ ರೇಟ್ ಜಾಸ್ತಿ ಆಗ್ಲಿ ಕಾರಣ ಎಂತದ್ದು, ಇಟ್ ಇಸ್ ಓನ್ಲಿ ಅಮೆರಿಕಾ ಅಂಡ್ ಚೈನಾ ದೇರ್ ಆರ್ ಇನ್ ಟ್ರೇಡ್ ವಾರ್. ಈಗ ಅಮೆರಿಕ ಚೈನಾದಿಂದ ಬರುವ ಎಲ್ಲ ಇಂಪೋರ್ಟ್ ಮಾಡೋ ಇದ್ರ ಮೇಲೆ ಅವರು ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಯಾಕೆಂದ್ರೆ ಅಮೆರಿಕನ್ ಈಗಿನ ಪ್ರಶ್ನೆ ಏನ್ ಹೇಳ್ತಾರೆ ಅಂತ, ನಮ್ಗೆ ನಾವು ಹೊರಗಿಂದ ಇಂಪೋರ್ಟ್ ಮಾಡಬಾರ್ದು, ಎಲ್ಲ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಜನರಿಗೆ ಸಿಗ್ಬೇಕು ಅಂತ ಅವರು ಜಾಸ್ತಿ ಮಾಡ್ತಾರೆ. ಈಗ ಚೈನೀಸ್ನವರು ಅವ್ರು ಜಾಸ್ತಿ, ದಿಸ್ ಟ್ರೇಡ್ ವಾರ್ ಇಸ್ ಇನ್ಕ್ರೀಸಿಂಗ್. ಪ್ಲಸ್ ಇರಾನಿನ ಮೇಲೆ ಅಮೆರಿಕ ಇದು ಬ್ಯಾನ್ ಹಾಕಿದ್ದಾರೆ. ಯಾವ ಗವರ್ಮೆಂಟ್ ಇರಾನ್ ಇಂದ ಪರ್ಚೇಸ್ ಮಾಡಬಾರ್ದು ಅಂತ. ಈಗ ನಮ್ದು ಥರ್ಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್ ಫ್ರಮ್ ಇರಾನ್ ಇಸ್ ಇಂಡಿಯಾ. ನವೆಂಬರ್ನವರೆಗೆ ವಿ ಹ್ಯಾವ್ ಟು ಸ್ಟಾಪ್ ಇಂಪೋರ್ಟಿಂಗ್ ಫ್ರಮ್ ದಮ್. ದಟ್ ಆಲ್ಸೋ ಇಸ್ ಓನ್ಲಿ ಇಫೆಕ್ಟ್. ಮತ್ತು ಆದ್ರಿಂದ ಡಾಲರ್ ರೇಟ್ ಇನ್ಕ್ರೀಸ್ ಆಗಲಿಕ್ಕೆ ನೋಬಡಿ ಇಸ್ ರೆಸ್ಪಾನ್ಸಿಬಲ್ ಎಕ್ಸೆಪ್ಟ್ ದಟ್ ಇಂಟರ್ನ್ಯಾಷನಲ್ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಯ್ತಲ್ರೆ, ನಮ್ಮ ಇದರಿಂದ ಜಾಸ್ತಿ ಆದಲ್ಲ. ಮತ್ತು ನಮ್ದು ಇನ್ಫ್ಲೇಷನ್ ಡೆಫಿನೆಟ್ಲಿ ತುಂಬಾ ಕಡಿಮೆ ಆಗಿದೆ. ಈ ನೋಡಿ ಡೇ ಟು ಡೇ ಇದ್ರಲ್ಲಿ ನೋಡಿದ್ರೆ ನಮ್ಮ ಇನ್ಫ್ಲೇಷನ್ ಯಾವಾಗ ಇಟ್ಸ್ ಅರೌಂಡ್ 4%, ಇಟ್ ವಾಸ್ 11-12% ಇತ್ತು. ಅಂಡ್ ನಮ್ಗೆ ಬೇಕಾದ ಬೇರೆ ಬೆಲೆ ಕಡಿಮೆ ಉಂಟು. ಮತ್ತು ಇದು ಟ್ಯಾಕ್ಸಿನೇಷನ್ ನಾನು ಮತ್ತೊಮ್ಮೆ ಹೇಳ್ತೇನೆ, GST ಹಾಕ್ಲಿಕ್ಕೆ ಹಾಕ್ಬೋದು, ಹಾಕಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಆದ್ರೆ ಸ್ಟೇಟ್ ಗವರ್ಮೆಂಟ್ ಅಗ್ರಿ ಮಾಡೋದಿಲ್ಲ. ಸ್ಟೇಟ್ ಗವರ್ಮೆಂಟ್ ಇದು ರಿಸೋರ್ಸ್ ಬರೋದು ಪೆಟ್ರೋಲ್ ಮತ್ತು ಡೀಸೆಲ್ ಇಂದಾಗಿ ಬರೋದು. ಆದ್ರಿಂದ ಅವರ ಕಡಿಮೆ ಮಾಡಲಿ, ಅವ್ರಿಗೂ ಕಷ್ಟ ಉಂಟು. ನಾನು ಹೇಳ್ತೇನೆ ಸ್ಟೇಟ್ ಗವರ್ಮೆಂಟ್ ಕಷ್ಟ ಉಂಟು, ಅವರ ಬಜೆಟ್ ತುಂಬಾ ಇಫೆಕ್ಟ್ ಆಗಿದೆ ಅವ್ರು ಕಡಿಮೆ ಮಾಡಿದ್ರೆ. ಆದ್ರಿಂದ ಇದು ಇನ್ಕ್ರೀಸ್ ಮಾಡುದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಇನ್ಕ್ರೀಸ್ ಮಾಡುದು ಆಯಿಲ್ ಕಂಪನಿಯವರು. ಬಿಕಾಸ್ ದರ್ ಇಂಪೋರ್ಟ್ ಕಾಸ್ಟ್ ಇಸ್ ಮೋರ್. On the basis of import cost, ಡೇ ಟು ಡೇ ಮಾರ್ಕೆಟ್ ರೇಟ್ ಪ್ರೈಸ್ ಜಾಸ್ತಿ ಆಗ್ತಾ ಉಂಟು. ಅದರಿಂದ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಇನ್ಕ್ರೀಸ್ ಆಗ್ತಾ ಉಂಟು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕಡಿಮೆ ಆದ್ರೆ ಮತ್ತು ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆದ್ರೆ ಮತ್ತು ಇದು ನಮ್ಮ ಇಲ್ಲಿ ಆಲ್ಟರ್ನೇಟ್ ಎನರ್ಜಿ ನಾವು ಮಾಡಿದ್ರೆ ದಟ್ ವಿಲ್ ಹೆಲ್ಪ್ ಅಸ್. ದಟ್ ಇಸ್ ದ ಓನ್ಲಿ ಸೊಲ್ಯೂಷನ್. ನಾವು ಸಿನ್ಸ್ ವಿ ಆರ್ ಡಿಪೆಂಡಿಂಗ್ ಎಂಟೈರ್ಲಿ ಆನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ವಾಟ್ ಇಸ್ ಹ್ಯಾಪನಿಂಗ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಡಿಫೆಕ್ಟ್ ಸರ್. ಎಸ್ ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್. ಈಗ ಅವರು ಹಲವಾರು ಮಾಹಿತಿಗಳನ್ನ ಕೊಟ್ಟರೆ ಈ ಕುರಿತಾಗಿ ತುಂಬ ವಿಷಯಗಳನ್ನ ಮಾತಾಡಿದ್ರು. ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕೊನೆಯದಾಗಿ ಅವರು ಒಂದು ಮುಖ್ಯವಾದ ವಿಷಯವನ್ನು ಹೇಳಿದ್ರು. UPA ಕೂಡ ಈ ರಾಫೆಲ್ ಬೆಲೆಯ ಬಗ್ಗೆ ಈಗ ಒಂದು ಇದನ್ನ ಅದರ ಒಂದು ರಿವೀಲನ್ನು ಮಾಡಿರಲಿಲ್ಲ. ಅವರು ಪ್ರೋ BJP ಪರ್ಸನ್ ಅವರು, ಹಾಗಾಗಿ ಸಿಲೆಕ್ಟಿವ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಅವರು. ನಾನು ಲ್ಯಾಪ್ಸ್ ಆಫ್ ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಅಂತ ಹೇಳಿದ್ದೆ ಆವಾಗ. ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲಿ ಸುಳ್ಳು ಹೇಳಿದ್ದು ಅಂತ ಹೇಳಿದ್ದೆ. ಇದ್ರ ಬಗ್ಗೆ ಅವರು ಚಕಾರ ಎತ್ತಲಿಲ್ಲ. ಎನಿವೆ, ಐ ರೆಸ್ಪೆಕ್ಟ್ ಹಿಮ್. ನಾನೇನು ಹೇಳ್ತಾ ಇದ್ದೇನೆಂದರೆ, ದ ಸೇಮ್ ಅಡ್ವೈಸಸ್ ಹಿ ಶುಡ್ ಹ್ಯಾವ್ ಗಿವನ್ ಟು ಮಿಸ್ಟರ್ ನರೇಂದ್ರ ಮೋದಿ ವೆನ್ ಹಿ ವಾಸ್ ಡಿಸ್ರಪ್ಟಿಂಗ್ ದ ಅಡ್ಮಿನಿಸ್ಟ್ರೇಷನ್, ವೆನ್ ಹಿ ವಾಸ್ ಇನ್ ಆಪೋಸಿಷನ್. ಪೆಟ್ರೋಲ್ ಬೆಲೆ ಇಂಟರ್ನ್ಯಾಷನಲ್ ಫ್ಯಾಕ್ಟರಿಂದ ಕಂಟ್ರೋಲ್ ಆಗುವಂಥ ವಿಚಾರ ನರೇಂದ್ರ ಮೋದಿ ಅವರಿಗೆ ಆವಾಗ ದಿನೇಶ್ ನಾಯ್ಕರು ಅಡ್ವೈಸ್ ಮಾಡಬೇಕಿತ್ತು. ಯಾಕಂದರೆ BJP ಅವರು ತುಂಬ ಗಲಾಟೆ ಮಾಡಿದ್ದಾರೆ. ಡಾಲರ್ ಮೌಲ್ಯ ಮತ್ತು ರೂಪಾಯಿ ಮೌಲ್ಯ ಇಟ್ ಈಸ್ ನಾಟ್ ಎ ಡೊಮೆಸ್ಟಿಕ್ ಇಶ್ಯೂ. ಅದು ಅಮೇರಿಕಾ, ಇರಾನ್ ಏನು ಎಕ್ಸ್ಪ್ಲನೇಷನ್ ಇವರು ಕೊಟ್ರಲ್ಲ, ಅದು ಈಗ ಆದದಲ್ಲ. ವೆನ್ UPA ವಾಸ್ ಇನ್ ಪವರ್ ಆವಾಗಲೂ ಕೂಡ ಅದನ್ನು ಡಿಸೈಡ್ ಮಾಡೋದು ಇಂಟರ್ನ್ಯಾಷನಲ್ ಫ್ಯಾಕ್ಟರ್ಸೇ. ಬಟ್ ಆವಾಗ ಈಗ ಯಾರ್ಯಾರು ಸಣ್ಣ ಪುಟ್ಟ ಕಾರ್ಯಕರ್ತರು ಹೇಳಿದರೆ ಓಕೆ, ಬಟ್ ನರೇಂದ್ರ ಮೋದಿ ಹಿಮ್ಸೆಲ್ಫ್ ಹಿ ವಾಸ್ ಕ್ರಿಟಿಸೈಸಿಂಗ್ ಹಿಮ್ಸೆಲ್ಫ್. ಅವರು UPA ಸರ್ಕಾರವನ್ನು ಟೀಕೆ ಮಾಡುವಾಗ
ಇದೆಲ್ಲ ವಿಚಾರಗಳನ್ನು ಒತ್ತು ಕೊಟ್ಟು ಟೀಕೆ ಮಾಡಿದ್ದಾರೆ. ಅಮೆರಿಕದ ಜೊತೆ ರಿಲೇಷನ್ ಬಗ್ಗೆ, ಪಾಕಿಸ್ತಾನ್ ಜೊತೆ ರಿಲೇಷನ್ ಬಗ್ಗೆ, ಏನು ಅಮೆರಿಕಕ್ಕೆ ಲವ್ ಲೆಟರ್ ಕಳಿಸೋದು, ಪಾಕಿಸ್ತಾನಕ್ಕೇನು ಮಾತುಕತೆ, ಡೈಲಾಗ್ಸ್ ಯಾಕೆ, ಬಾಂಬ್ ಹಾಕಿ, ಆ ಧೋರಣೆಯಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಬಟ್ ದ ಡೇ ಈ ಬಿಕೇಮ್ ಪ್ರೈಮ್ ಮಿನಿಸ್ಟರ್, ಅವರ ಪ್ರಮಾಣ ವಚನದ ಗೆಸ್ಟ್ ಯಾರು? ಸೊ ಇದು ಹಿಪೋಕ್ರಸಿ ಹೇಳ್ತಾರೆ, ಇದಕ್ಕೆ ಯು ಟರ್ನ್ ಹೇಳ್ತಾರೆ. ಈ ದಿನೇಶ್ ನಾಯಕ್ರು ಬಹಳ ಡಿಫೆಂಡ್ ಮಾಡ್ತಾರೆ. ಅವರನ್ನು ಇಲ್ಲಿ ಕೂತ್ಕೊಳಿಸ್ಬೇಕು ನೀವು ನೆಕ್ಸ್ಟ್ ಟೈಮ್, ಅವ್ರ ನಂಬರ್ ತಗೊಳ್ಳಿ. ಆಮೇಲೆ ಇದೇನಂದ್ರೆ, ನಾವು ಪವರ್ನಲ್ಲಿದ್ದಾಗ ಇವರೆಲ್ಲ ಹಾಗಾದ್ರೆ ಗೊತ್ತಿದ್ದು ಪ್ರೊಟೆಸ್ಟ್ ಮಾಡಿದಲ್ಲ. ಈಗ FDIಗೆ 8 ವರ್ಷ ಇವರು ಬ್ಲಾಕ್ ಮಾಡಿದ್ರು. ಇಂಡಿಯಾಕ್ಕೆ ಬರೋ ಎಷ್ಟು ಇನ್ವೆಸ್ಟ್ಮೆಂಟ್ ಇವರಿಂದ ಲಾಸ್ ಆಯ್ತು. ಈ ಶುಡ್ ಅಪೋಲಜೈಸ್. BJP ಪ್ರೆಸಿಡೆಂಟ್ ಶುಡ್ ಅಪೋಲಜೈಸ್. ಇಂಡಿಯಾದ ದೇಶದ ಜನರ ಎದುರು ಕ್ಷಮೆ ಕೇಳಬೇಕು ಅವರು. BJP ಅವರು FDI ತರಲಿಕ್ಕೆ ಬಿಡಲಿಲ್ಲ. ಬಟ್ ವೆನ್ ಇಟ್ ಕೇಮ್ ಟು ಪವರ್, ಎಲ್ಲದಕ್ಕೂ FDI. ನಮ್ಮ ಡಿಫೆನ್ಸ್, ರೈಲ್ವೇಸ್, ರಿಯಲ್ ಎಸ್ಟೇಟ್ ಎಲ್ಲವೂ FDI. ಅದು 50% ಅಲ್ಲ, 100%. ಸೊ ಇದು ಯು ಟರ್ನ್. ಇದಕ್ಕೆ ಹೇಳ್ತಾರೆ ಡಬಲ್ ಸ್ಟ್ಯಾಂಡರ್ಡ್. ಕನ್ನಡದಲ್ಲಿ ಹೇಳೋದಾದ್ರೆ ದ್ವಂದ್ವ ನೀತಿ. ಆಯ್ತಾ? ಸೊ ಅವರೇ ದಿನೇಶ್ ನಾಯಕ್ರು ಇನ್ನೊಂದು ಮಾತು ಹೇಳಿದ್ರು, ನಂಗೆ ಮರ್ತೈತೆ, ನೀವು ಅವರನ್ನು ಇಲ್ಲೇ ಕೂತ್ಕೊಳಿಸ್ಬೇಕು. ಇನ್ನೊಂದು ಏನು ಹೇಳಿದ್ರು ಅಂದ್ರೆ, ಯಾವ ಬಗ್ಗೆ ಹೇಳಿದ್ರು? ಪೆಟ್ರೋಲ್ ಡೀಸೆಲ್ ಬೆಲೆ ಬಗ್ಗೆ ಹೇಳಿದ್ರು. ಡೀಸೆಲ್ ಆಯ್ತು. ಎಲ್ಲದಕ್ಕೂ ಬೆಲೆ ಯಾವುದಕ್ಕೆ ಕಮ್ಮಿ ಆಗಿದೆ ಸ್ವಾಮಿ? ಎಲ್ಲದಕ್ಕೂ ಬೆಲೆ ಡಿಪೆಂಡ್ ಆಗುದೇ ಪೆಟ್ರೋಲ್ ಮೇಲೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇರೋದೇ ಪೆಟ್ರೋಲ್ ಇಂದ, ಡೀಸೆಲ್ ಇಂದ. ನೀವು ತರಕಾರಿ ಬರೋದಾದ್ರೆ ನೀವು ಡೀಸೆಲ್ಗೆ ಜಾಸ್ತಿ ಹಾಕ್ಕೊಳ್ಳಿ, ತರಕಾರಿಗೆ ಜಾಸ್ತಿ ಆಗ್ತದೆ. ಪ್ರತಿ ಒಂದು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗೋದು ಲಾರಿ ಮೇಲೆ, ಟ್ರಕ್ ಮೇಲೆ, ಮೆಜಾರಿಟಿ ಆಫ್ ದ ಗೂಡ್ಸ್. ಹೌದಾ ಅಲ್ಲ? ಡೀಸೆಲ್ ಮತ್ತೆ ಪೆಟ್ರೋಲ್ನ ಬೆಲೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅದರ್ ಪ್ರೈಸಸ್ ಆಫ್ ಅದರ್ ಕಾಮೋಡಿಟೀಸ್. ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಯಾಕೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳುದಾದ್ರೆ, ಅದು ಕಂಟ್ರೋಲ್ ಆದ್ರೆ ಬೇರೆ ಎಲ್ಲವೂ ಕಂಟ್ರೋಲಿಗೆ ಬರ್ತದೆ. ಈಗ ಅಕ್ಕಿ ಶಿವಮೊಗ್ಗದಲ್ಲಿ ಎಲ್ಲೋ ಬೆಳೀತಾರೆ, ಇಲ್ಲಿ ಬರುವಾಗ ನಮ್ಮ ಕೈಗೆ ಯಾಕೆ ಇಷ್ಟು ರೂಪಾಯಿ ಆಗ್ತದೆ ಹೇಳಿದ್ರೆ, ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಅದರಲ್ಲಿ ಸೇರ್ಕೊಳ್ತದೆ. ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಜಾಸ್ತಿ ಆದಾಗೆ ನಾವು ಅದಕ್ಕೆ ಜಾಸ್ತಿ ಕೊಡಬೇಕು. ಇಟ್ಸ್ ಅ ವೆರಿ ಸಿಂಪಲ್ ಫ್ಯಾಕ್ಟ್. ಇದಕ್ಕೆ ಬಹಳ ದೊಡ್ಡ ಪಾಂಡಿತ್ಯ, ಡಿಗ್ರಿ ಎಲ್ಲ ಮಾಡಬೇಕೇಳಿಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಫ್ಯಾಕ್ಟ್. ಸೊ ಅದು ಬಿಡಿ. ಈಗ ನಿಮ್ಮ ಕಾರ್ಯಕ್ರಮದ ಮುಗಿಯುವ ಕೊನೆಯ ಮಾತು ಹೇಳ್ತೇನೆ. ನಾನು ನಿಮ್ಮ ವೀಕ್ಷಕರಿಗೆ ಹೇಳುವಂಥದ್ದು, ಭಾವೋದ್ವೇಗಕ್ಕೆ ಒಳಗಾಗಬೇಡಿ. BJP ಅವರು ಇಮೋಷನಲಿ ಆಗಿ ನಿಮಗೆ ಸ್ಪೀಚ್ ಮಾಡ್ತಾರೆ, ಇಮೋಷನಲ್ ಆಗಿ ನಿಮ್ಮ ಸೆಂಟಿಮೆಂಟ್ಸನ್ನು ಕ್ಯಾಚ್ ಮಾಡ್ತಾರೆ. ಡಿಮಾನಿಟೈಸೇಷನ್ ಮಾಡಿದಾಗ ATM ಅಲ್ಲಿ ನೀವು ನಿಲ್ಲಿಕ್ಕೆ ಏನು ತೊಂದರೆ, ಸೈನಿಕರು ಗಡಿಯಲ್ಲಿ ನಿಲ್ತಾರೆ, ಈ ಥರ. ಅಂದರೆ ಸೈನ್ಯ, ದೇಶ, ಭಾರತ್ ಮಾತೆ, ಇದೆಲ್ಲ ಭಾಳ ಇಮೋಷನಲ್. ಅಂದರೆ ನಮಗೆ ಇಮೋಷನ್ಸ್ ಉಂಟು, ನಾವು ದೇಶವನ್ನು ಪ್ರೀತಿಸ್ತೇವೆ. ಆದರೆ ಇಮೋಷನಲ್ ಆಗಿ ನೀವು ಹೋದಾಗ ಎಲ್ಲೋ ನೀವು ಸುಳ್ಳಿಗೆ ಬಲಿಯಾಗ್ತೀರಿ. ಅವ್ರು ಹೇಳಿದ್ದೆಲ್ಲ ಸುಳ್ಳನ್ನು ನೀವು ನಂಬ್ತೀರಿ. ಸೊ ನಾನು ವ್ಯೂವರ್ಸಿಗೆ ಹೇಳುವಂಥದ್ದು, ಪ್ರಧಾನಮಂತ್ರಿಗಳು ಚುನಾವಣೆಯ ಮೊದಲು ಕೊಟ್ಟಂಥ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸುವುದರಲ್ಲಿ ವಿಫಲ ಆಗಿದ್ದಾರೆ. ಬ್ಲ್ಯಾಕ್ ಮನಿ, ₹1 ಬ್ಲ್ಯಾಕ್ ಮನಿ ಸ್ವಿಸ್ ಬ್ಯಾಂಕ್ಗಿಂತ ಬಂತಾ? ನೀವು ನೆಕ್ಸ್ಟ್ BJP ಅವರು ಇಲ್ಲಿ ಕೂತ್ಕೊಳಿಸಿ ಪ್ರಶ್ನೆ ಕೇಳಿ, ₹1 ಸ್ವಿಸ್ ಬ್ಯಾಂಕಿಂದ ಬ್ಲ್ಯಾಕ್ ಮನಿ ಬಂತಾ? ಎಲ್ಲ ತರ್ತೇನೆ ಹೇಳಿದಿವ್ರು. 4.5 ಲಕ್ಷ ಕೋಟಿ ರೂಪಾಯಿ ಅಲ್ಲಿ ಉಂಟು. ಲೆಕ್ಕ ಗೊತ್ತಿತ್ತು ಇವ್ರು, ಹೇಗೆ ಗೊತ್ತು ನನ್ಗೆ ಗೊತ್ತಿಲ್ಲ. ಇವ್ರ ಹತ್ರ ಲೆಕ್ಕ ಇತ್ತು, ಭಾಷಣದಲ್ಲಿ ಹೇಳ್ತಿದ್ರು ಇವ್ರು ಅಷ್ಟು ಉಂಟು ಹೇಳಿ. ಯಾರು ಹೇಳಿದ್ರು ಇವ್ರಿಗೆ ಅಷ್ಟು ಉಂಟು? ಅದು ಕೂಡ ಹೇಳ್ತಿದ್ರು. ಸೋನಿಯಾ ಗಾಂಧಿ, ರಾಬರ್ಟ್ ವಾದ್ರಾ ಯಾರನ್ನ ಅರೆಸ್ಟ್ ಮಾಡಿದ್ರು ಇವರು? ಇವರೆಲ್ಲ ಕರಪ್ಟ್ ಅಂತ ಹೇಳಿದ್ರು. ಹೌದಾ ಅಲ್ಲ? ಯಾರನ್ನ ಅರೆಸ್ಟ್ ಮಾಡಿದ್ರು? ಕಾಂಗ್ರೆಸ್. ಇಫ್ ಕಾಂಗ್ರೆಸ್ ಪೀಪಲ್ ವೇರ್ ಕರಪ್ಟ್, 4 ವರ್ಷ ಇವ್ರ ಕೈಲಿ ಅಧಿಕಾರ ಇತ್ತಲ್ಲ, ಅರೆಸ್ಟ್ ಮಾಡಿದ್ರ? ಅದು ಕೂಡ ಸಂಪೂರ್ಣ ಬಹುಮತ. ಒಬ್ಬ ಸಿಂಗಲ್ ಕಾಂಗ್ರೆಸ್ ಮ್ಯಾನ್ ಅನ್ನು ಅರೆಸ್ಟ್ ಮಾಡಿದ್ರ? ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸುರೇಶ್ ಕಲ್ಮಾಡಿ ಅವರನ್ನು ಡಿಸ್ಮಿಸ್ ಮಾಡಿದೆ. UPA ಸರ್ಕಾರದಲ್ಲಿದ್ದಾಗ ಆರೋಪ ಬಂದ ತಕ್ಷಣ ಎ ರಾಜ ಡಿಸ್ಮಿಸ್ ಮಾಡಿದೆ. ಈಗ ಇವರು ಸುಷ್ಮಾ ಸ್ವರಾಜ್ ಮೇಲೆ ಲಲಿತ್ ಮೋದಿಯನ್ನು ಕಳಿಸಿದ ಆರೋಪ ಇತ್ತು. ವಸುಂಧರಾ ರಾಜೆ ಮೇಲೆಯೂ ಸೇಮ್ ಆರೋಪ ಇತ್ತು. ಅರುಣ್ ಜೇಟ್ಲಿ ಮೇಲೆ ಡೆಲ್ಲಿ ಕ್ರಿಕೆಟ್ ಬೋರ್ಡ್ ಅದು ಇದು, ಈಗ ಮಲ್ಯಾರ ಬಗ್ಗೆ ಆರೋಪ ಇದೆ. ಯಾರು ರಾಜೀನಾಮೆ ಕೊಟ್ರಿ ಇವರಲ್ಲಿ? ಯಾರ ತಲೆದಂಡ ಆಯ್ತು ಈ ಸರ್ಕಾರದಿಂದ? ಸೊ ನಾನು ಹೇಳುವಂಥದ್ದು, ಆಲೋಚನೆ ಮಾಡಿ. ಕಾಂಗ್ರೆಸ್ ಎಂಬುವಂಥದ್ದು ಕೆಟ್ಟದು, ಕಾಂಗ್ರೆಸ್ ಎಂಬುವಂಥದ್ದು ಹಾಳು 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 ಅಂತೇಳಿ ನಿಮ್ಮ ತಲೆಯಲ್ಲಿ ತುಂಬಿಸಿದ್ದಾರೆ. ನೀವು ಒಬ್ಬರೇ ಏಕಾಂತದಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಏನು, BJP ಏನು ಅಂತ ಆಲೋಚನೆ ಮಾಡಿ. ಈ ಜಾತಿ ಧರ್ಮ ಸೈಡಿಗಿಡಿ. ಯಾರು ಒಳ್ಳೆ ಆಡಳಿತ ಮಾಡ್ತಾರೆ, ಯಾರ ನೀತಿಗಳು ನಿಮಗೆ ಒಳ್ಳೆಯದಾಗಿದೆ,
ಯಾರು ಮಾಡಿದಂತ ಕಾನೂನುಗಳಿಂದ ಈ ದೇಶಕ್ಕೆ ಒಳ್ಳೇದಾಗ್ತದೆ, ಇದನ್ನು ಆಲೋಚನೆ ಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳಿ. ಎಸ್, ಖಂಡಿತ ಸರ್. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರಾಜಕೀಯ ಚಟುವಟಿಕೆಗಳಿಗೆ ಆಗಿರಬಹುದು, ಮುಂದೆ ಯಾವ ರೀತಿಯಾಗಿ ಇದು ಪರಿಣಮಿಸಬಹುದು ಅನ್ನೋದನ್ನ ಕಾದು ನೋಡೋಣ. ಎಸ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕಾಗಿ ಇಬ್ಬರು ಅತಿಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸರ್. ಈಗಾಗಲೇ ನಾವು ಭಾರತದಾದ್ಯಂತ ವಿಪರೀತ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ರಫೇಲ್ ಯುದ್ಧ ವಿಮಾನಗಳು ಮುಂದಿನ ವರ್ಷ ಭಾರತವನ್ನ ತಲುಪುತ್ತಾವಾ ಇಲ್ವಾ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.